कोटि सूर्य समप्रभा निर्विघ्नं कुरु मे देवा सर्वकार्येषु सर्वदा सर्वकार्येषु सर्वदा काकुले देवी जगदीश्वरी श्री दुर्गा परमेश्वरी काकुले देवी जगदीश्वरी श्री दुर्गा परमेश्वरी सुगिपूव तुम्बूदिदुयिरेनु श्री व्याघ्र चामुंडेश्वरी सुगिपूव तुम्बूदिदुयिरेनु श्री व्याघ्र चामुंडेश्वरी काकुले देवी जगदीश्वरी देवी जगदीश्वरी श्री दुर्गा परमेश्वरी सुगिपूव तुम्बूदिदुयिरेनु श्री व्याघ्र चामुंडेश्वरी काकुले देवी जगदीश्वरी ಬಂದಿರುವಂಥ ಪ್ರತಿಭಾ ಪುರಸ್ಕೃತರು ಹಾಗೂ ನಮ್ಮ ಗೌರವಾನ್ವಿತ ಅತಿಥಿಗಳು ಹಾಗೂ ವೇದಿಕೇತರಾಗಿರುವಂಥ ಎಲ್ಲರಿಗೂ ಸಂಸ್ಕೃತ ಸ್ವಾಗತವನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಸಂಸ್ಥೆ ಅಧ್ಯಕ್ಷರಾಗಿರುವಂಥ ಶ್ರೀಯುತ ವರದರಾಜ ಬಂಗೇರವರು. ಬೆಂಗಳೂರು ಮಹಾನಗರ ಪಾಲಿಕೆಯ ನಿಕಟಪೂರ್ವ ಮಹಾಪೌರರಾಗಿರುವ ಶ್ರೀಯುತ ಪ್ರೇಮಾನಂದ ಶೆಟ್ಟಿಯವರು ಓರ್ವ ಪ್ರತಿಭಾನ್ವಿತ ಯುವ ರಾಜಕಾರಣಿಯಾಗಿರುವರು. ತಮ್ಮ ಅಧಿಕಾರ ಅವಧಿಯಲ್ಲಿ ಬೃಹತ್ ಮಂಗಳೂರು ವ್ಯಾಪ್ತಿಯಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿ ಜನಮೆಚ್ಚುಗೆ ಗಳಿಸಿರುವರು. ಮಂಗಳದೇವಿ ದೇವಸ್ಥಾನದ ಮುಖ್ಯ ರಸ್ತೆಯ ಅಲಂಕೃತ ದಾರಿದೀಪದ ವ್ಯವಸ್ಥೆಯು ನಗರವನ್ನು ಸುಂದರವಾಗಿ ಕಾಣುವಲ್ಲಿ ಪ್ರಮುಖ ಪಾತ್ರಧಾರಿಯಾಗಿರುವರು. ಸರ್ವಧರ್ಮದವರ ಪ್ರೀತಿಗೆ ಪಾತ್ರರಾಗಿರುವ ಶ್ರೀತರನ್ನ ನನ್ನ ಹಾಗೂ ನನ್ನ ಸಂಸ್ಥೆಯ ಪರವಾಗಿ ಸ್ವಾಗತ ಸುಸ್ವಾಗತ. ಶ್ರೀಯುತರಿಗೆ ನಮ್ಮ ಸಂಸ್ಥೆ ಅಧ್ಯಕ್ಷರಾಗಿರುವಂಥ ವರದರಾಜ ಬಂಗೇರ ತಾವೇ ಪುಷ್ಪಗುಚ್ಛವನ್ನು ನೀಡಿ ಪ್ರೀತಿಯ ಸ್ಮರಣಿಕೆಯನ್ನು ನೀಡಿ ಶಾಲು ಓದಿಸಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಅವರು ನಮ್ಮ ಮಂಗಳೂರಿಗೆ ಬಂದಿದ್ದಾರೆ. ಅದರಲ್ಲಿ ಅಚ್ಚಳಿದೆ ಉಳಿಯುವಂಥ ಹೆಸರು ಹಾಗೂ ಕೆಲಸವನ್ನು ಮಾಡುವಂಥ ನಮ್ಮ ಈ ಆತ್ಮೀಯರಾಗಿರುವಂಥ ನಮ್ಮ ಸಲಹೆಗಾರರಾಗಿರುವಂಥ ಶ್ರೀಯುತ ಪ್ರೇಮಾನಂದ ಶೆಟ್ಟಿಯವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಬಯಸುತ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಯುತ ಭರತ್ ಕುಮಾರ್ ಯರ್ಮಾಲ್. ಕಠಿಣ ದುಡಿಮೆ, ಪ್ರಾಮಾಣಿಕತೆ, ಕರ್ತವ್ಯ ನಿಷ್ಠೆ, ಸೇವಾ ಮನೋಭಾವದಿಂದ ಜನರಿಗೆ ಪ್ರೀತಿ ಪಾತ್ರರಾಗಿರುವಲ್ಲಿ ಶ್ರೀಯುತ ಭರತ್ ಕುಮಾರ್ ಯರ್ಮಾಲ್ರವರು NMPTಗೆ ಸೇರ್ಪಡೆಗೊಂಡ ಅವಧಿಯಿಂದ ಸುದೀರ್ಘ 34 ವರ್ಷಗಳ ವಿವಿಧ ಹುದ್ದೆಗಳನ್ನು ಅಲಂಕರಿಸಿಕೊಂಡು ಬಂದಿರುವರು. ನೈಸರ್ಗಿಕ ವಿಕೋಪಗಳಿಂದ ಬೋಟ್ಗಳು ಹಾರ್ಬರ್ಗೆ ಹೊರ ಪ್ರವೇಶಿಸುವ ಸಂದರ್ಭದಲ್ಲಿ ಅಡೆತಡೆಗಳು ಬಂದಾಗ ತಾನು ಮುಂದೆ ನಿಂತು ಬೋಟ್ ಮಾಲಕರು ಹಾಗೂ ಕೆಲಸಗಾರರಿಗೆ ಒಳ ಪ್ರವೇಶಿಸಲು ಸಾಕಷ್ಟು ಬಂದಿರುವ ಶ್ರೀತರು ಪ್ರಸ್ತುತ NMPAಯ ಟ್ರಸ್ಟಿಯಾಗಿ ಕೇಂದ್ರ ಸರ್ಕಾರದಿಂದ ನೇಮಕಗೊಂಡಿರುವರು. ಅದಕ್ಕಾಗಿ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳು. ಉಚ್ಚಿಲ ಮಹಾಜನ ಸಂಘದ ಕೋಶಾಧಿಕಾರಿಯಾಗಿ ಮೊಗವೀರ ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುವ ಅಲ್ಲದೆ ಪ್ರಸ್ತುತ ಇಂಟಕ್ನ ಹಿರಿಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುವ ಶ್ರೀತರಿಗೆ ನನ್ನ ಹಾಗೂ ನನ್ನ ಸಂಸ್ಥೆ ಪರವಾಗಿ ಸ್ವಾಗತಿಸಿದ್ದೇನೆ. ಶ್ರೀಯುತರನ್ನು ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾಗಿರುವಂಥ ಸುಧೀರ್ ಅಮೀನ್ ಇವರು ಶಾಲು ಓದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮೆಲ್ಲರಿಗೆ ನುಡಿತಾ ಯಾವುದೇ ಕಷ್ಟ ಬಂದರೂ ನಾನಿದ್ದೇನೆ, ಅದರಲ್ಲೂ ಹಾರ್ಬರ್ ಪಕ್ಕದಲ್ಲಿ ಎಂಥ ಸಮಸ್ಯೆ ಬಂದರೂ ಎಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸಿ ತನ್ನ ಸಮಯವನ್ನು ಮೀಸಲಿರಿಸಿ ನಮ್ಮ ಹೆಮ್ಮೆಯ ಭರತ್ ಕುಮಾರ್ ಅವರಿಗೆ ಹಾಗೂ ಟ್ರಸ್ಟಿಯಾಗಿ ಆಯ್ಕೆಯಾಗಿ ತಮಗೆ ಅಭಿನಂದನೆಯನ್ನು ನೀಡುತ್ತಾ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಯುತ ಚೇತನ್ ಬೆಂಗ್ರೆ.
ಬೆಂಗ್ರೆ ಮಹಾಜನ ಸಂಘದ ನಿಕಟಪೂರ್ವ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಶ್ರೀಯುತ ಚೇತನ್ ಬೆಂಗ್ರೆಯವರು ಯುವಕರನ್ನು ಒಗ್ಗೂಡಿಸಿ ಹಲವಾರು ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಅದರ ಬಗ್ಗೆ ಮುಂಚೂಣಿಯಲ್ಲಿ ನಿಂತು ಹೋರಾಡುವ ಓರ್ವ ಯುವ ನಾಯಕರಾಗಿ ಗುರುತಿಸಲ್ಪಟ್ಟಿರುತ್ತಾರೆ. ಮಂಗಳೂರು ಟ್ರಾಲ್ಬೋಟ್ ಯೂನಿಯನ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀಯುತ ಚೇತನ್ ಬೆಂಗ್ರೆಯವರಿಗೆ ಅಭಿನಂದಿಸುತ್ತಿದ್ದೇವೆ. ತಮ್ಮ ಸೇವಾವಧಿಯಲ್ಲಿ ಮೀನುಗಾರರ ಹಲವಾರು ಸಮಸ್ಯೆಗಳು ಬಗೆಹರಿಸಲಿ ಎಂದು ಆಶಿಸುತ್ತಾ ತಮ್ಮನ್ನು ನನ್ನ ಹಾಗೂ ನನ್ನ ಸಂಸ್ಥೆಯ ಪರವಾಗಿ ಸ್ವಾಗತಿಸಿದ್ದೇನೆ. ಶ್ರೀಯುತರಿಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಕಪಿಲ್ ಬಂಗೇರ ಇವರು ಶಾಲ್ ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು. ಹಲವಾರು ಸಾಧನೆಗಳನ್ನು ಮಾಡಿ ಸಮಾಜದ ಮುಂಚೂಣಿಯಲ್ಲಿದ್ದು ರಾಜಕೀಯವಾಗಿ ಚಿಮ್ಮುತ್ತಿರುವಂಥ ನಮ್ಮ ಮಿತ್ರ ಚೇತನ್ ಬಂಗೇರ್ ಅವರಿಗೆ ಸಂಸ್ಥೆಯ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತೇವೆ. ಮುಖ್ಯ ಅತಿಥಿ ಶ್ರೀಯುತ ವಸಂತ್ ಅಮೀನ್ ಗುರಿಕಾರರು ಶ್ರೀಯುತ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ದಂಡಿಗೆ ಗುರಿಕಾರರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಆಡಳಿತ ಮುಕ್ತೇಶ್ವರರಾಗಿ ತಮ್ಮನ್ನು ತೊಡಗಿಸಿಕೊಂಡಿರುವರು. ಸ್ಥಳೀಯವಾಗಿ ನಡೆಯುವ ಪ್ರತಿಯೊಂದು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಿ ಯುವಕರಿಗೆ ಮಾರ್ಗದರ್ಶಕರಾಗಿ ಗುರುತಿಸಿಕೊಂಡಿರುವ ನಮ್ಮ ಹಿರಿಯರು ಶ್ರೀಯುತ ವಸಂತ್ ಅಮೀನ್ ಗುರಿಕಾರರಿಗೆ ನನ್ನ ಹಾಗೂ ನನ್ನ ಸಂಸ್ಥೆಯ ಪರವಾಗಿ ಸ್ವಾಗತ ಸುಸ್ವಾಗತ. ಶ್ರೀಯುತರಿಗೆ ನಮ್ಮ ಸಂಸ್ಥೆಯ ಕೋಶಾಧಿಕಾರಿಯಾಗಿರುವಂಥ ಅನಿಲ್ ಚರಣ್ ಇವರು ವೇದಿಕೆಗೆ ಬಂದು ಸ್ಮರಣೆಗೆ ಹಾಗೂ ಶಾಲ್ ನೀಡಿ ಶಾಲನ್ನು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಸಿದ್ದೇನೆ. ಮುಖ್ಯ ಅತಿಥಿ ಶ್ರೀಯುತ ಸದಾನಂದ ಬಂಗೇರ ಶ್ರೀಯುತರು ಉಳ್ಳಾಲ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರಾಗಿದ್ದು ತಮ್ಮ ಆಡಳಿತಾವಧಿಯಲ್ಲಿ ಓರ್ವ ಉತ್ತಮ ಕ್ರಿಯಾಶೀಲ ವ್ಯಕ್ತಿಯಾಗಿ ತಮ್ಮ ಪ್ರಬಲ ನಾಯಕತ್ವದ ಮುಖಾಂತರ ಸುಮಾರು 14 ವರ್ಷಗಳ ಕಾಲ ಮೊಗವೀರ ಸಂಘವನ್ನು ಸಂಘಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವರು. ಉಳ್ಳಾಲ ಸೋಮೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಸದಸ್ಯರಾಗಿದ್ದು ಪ್ರಸ್ತುತ ಸೋಮನಾಥೇಶ್ವರ ದೇವಸ್ಥಾನದ ಟ್ರಸ್ಟಿಯಾಗಿರುವರು. ರಾಣಿ ಹಬ್ಬಕ್ಕ ಸಮಿತಿಯ ಗೌರವಾಧ್ಯಕ್ಷರಾಗಿದ್ದು 2019ರಲ್ಲಿ ರಾಣಿ ಹಬ್ಬಕ್ಕ ಪ್ರಶಸ್ತಿ ಪುರಸ್ಕೃತರಾಗಿರುವರು. ಇದಕ್ಕಾಗಿ ಶ್ರೀಯುತರಿಗೆ ಅಭಿನಂದನೆಗಳು. ಅಲ್ಲದೆ 14 ಪಟ್ಟಣ ಮೊಗವೀರ ಸಂಯುಕ್ತ ಸಭಾದ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಕರ್ನಾಟಕ ಒಳನಾಡು ಬಂದರು ಮಂಡಳಿಯಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಈಗ ನಿವೃತ್ತಿಯಲ್ಲಿರುವರು. ಸರ್ವಧರ್ಮದವರ ಪ್ರೀತಿಗೆ ಪಾತ್ರರಾಗಿರುವ ಶ್ರೀಯುತರನ್ನ ನನ್ನ ಹಾಗೂ ನನ್ನ ಸಂಸ್ಥೆಯ ಪರವಾಗಿ ಸ್ವಾಗತಿಸಿದ್ದೇನೆ. ಪುಷ್ಪರಾಜ್ ಕೋಟ್ಯಾನ್ ಶಾಲು ಓದಿಸಿ ಸ್ಮರಣಿಕೆ ಸ್ವಾಗತಿಸಬೇಕಾಗಿ ವಿನಂತಿ. ಸತತವಾಗಿ ಮಾರುತಿಯ ಕೌಂಡಲ ಈ ಹಂತಕ್ಕೆ ಬೆಳೆದು ಬರಬೇಕಾದ್ರೆ ಹಿರಿಯರಾಗಿರುವ ಇವರು ನಮಗೆ ಮಾರ್ಗದರ್ಶನ ನೀಡಿಕೊಂಡು ಬಂದಿರುವುದೇ ನಮ್ಮ ಸಾಧನೆಯ ಹಿಂದೆ ಇವರ ಪಾಲು ಗರಿಷ್ಠವಾಗಿದೆ ಎಂಬನ್ನು ಸ್ಮರಿಸಿಕೊಳ್ಳುತ್ತಾ ಇವರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿದೆ. ಜನಾಬ್ ಆಯುಬ್ ಬಂಚಿಲ ಉಳ್ಳಾಲ ನಗರಸಭೆಯ ಉಪಾಧ್ಯಕ್ಷರಾಗಿರುವ ಶ್ರೀಯುತ ಹೈಬ್ ರವರು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಜಾತಿ ಮತ ಭೇದವಿಲ್ಲದೆ ಎಲ್ಲರೊಂದಿಗೆ ಸ್ಪಂದಿಸಿ ತಮ್ಮ ಕಾರ್ಯ ಚಟುವಟಿಕೆಗಳನ್ನು ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರುವರು. ಅತಿ ಬಡತನದಿಂದ ಬಂದು ಓರ್ವ ಯುವ ರಾಜಕಾರಣಿಯಾಗಿ ಬೆಳೆದು ಬಡವರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ತಮ್ಮ ಕರ್ತವ್ಯವನ್ನು ನಿಭಾಯಿಸಿಕೊಂಡು ಬಂದಿರುವ ನಮ್ಮೆಲ್ಲರ ಮೆಚ್ಚಿನ ನಮ್ಮೆಲ್ಲರ ಗೆಳೆಯ ನನ್ನ ಆತ್ಮೀಯ ಗೆಳೆಯ ಶ್ರೀಯುತ ಹೈಬ್ ರವರನ್ನ ಈ ಸಂದರ್ಭದಲ್ಲಿ ಸ್ವಾಗತಿಸಿದ್ದೇನೆ. ನಮ್ಮ ಸಂಸ್ಥೆಯ ಕ್ರೀಡಾ ಕಾರ್ಯದರ್ಶಿ ಮಹೇಶ್ ಸಾಲ್ಯಾನ್ ಇವರು ಶ್ರೀಯುತರಿಗೆ ಶಾಲು ಓದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಕ್ರೀಡಾ ಜೀವನಕ್ಕೆ ಬಂದು ರಾಜಕೀಯ ಜೀವನಕ್ಕೆ ಬಂದರೂ ಸಹ ನಮ್ಮೊಂದಿಗಿರುವ ಒಡನಾಟವನ್ನು ಇಂದು ಮುಂದುವರಿಸಿಕೊಂಡಿದ್ದೀರಿ. ತಮ್ಮ ಇರುವಿಕೆ ನಮಗೆ ಇವತ್ತು ಬಹಳಷ್ಟು ಹೆಮ್ಮೆಯನ್ನು ತಂದಿದೆ. ನಮಗೆ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ ಮುಖ್ಯ ಅತಿಥಿಯಾದಂಥ ಶ್ರೀಯುತ ಯಶವಂತ ಪಿ ಅಮೀನ್ ಬಿಜೆಪಿ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷರಾಗಿರುವ ಶ್ರೀಯುತ ಯಶವಂತ್ ಅಮೀನ್ ರವರು ಓರ್ವ ಕ್ರಿಯಾಶೀಲ ಸಂಘಟನಾ ಚತುರರಾಗಿರುವರು. ಶ್ರೀಯುತರು ರಾಜಕೀಯವಾಗಿ ಅಲ್ಲದೆ ಧಾರ್ಮಿಕವಾಗಿಯೂ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಪ್ರಸ್ತುತ ಉಳ್ಳಾಲ ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆಯ ಅಧ್ಯಕ್ಷರಾಗಿ ಹಾಗೂ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಓರ್ವ ಅತ್ಯುತ್ತಮ ಕಬಡ್ಡಿ ಆಟಗಾರರಾಗಿರುವ ಶ್ರೀಯುತರನ್ನ ನನ್ನ ಹಾಗೂ ನನ್ನ ಸಂಸ್ಥೆಯ ಪರವಾಗಿ ಸ್ವಾಗತಿಸಿದ್ದೇನೆ. ಶ್ರೀಯುತರನ್ನು ಸಂಸ್ಥೆಯ ಜೊತೆ ಕಾರ್ಯದರ್ಶಿ ಆಗಿರುವಂಥ ಪವನ್ ಬಂಗೇರ್ ಅವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು. ಹಿಂದಿಗಿಂತಲೂ ಈವರೆಗೂ ಸಂಸ್ಥೆಯೊಂದಿಗೆ ಉತ್ತಮ ಒಡನಾಟವನ್ನು ಹೊಂದಿ ನಮ್ಮ ಏಳಿ ಬೀಳುಗಳಿಗೆ ನಮ್ಮೊಂದಿಗೆ ಸಹಕರಿಸಿ ನಮ್ಮ ಸಾಧನೆಗಳಿಗೆ ಶ್ಲಾಘಿಸಿ ನಮ್ಮ ಬೆನ್ನುತಟ್ಟಿ ಪ್ರೋತ್ಸಾಹಿಸಿರುವಂಥ ಯಶವಂತ ಅಮೀನ್ ರವರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ ಇನ್ನೋರ್ವ ನಮ್ಮ ಗೌರವ ಪ್ರಾಧಾನ್ಯತೆಯನ್ನು ಪಡೆಯಲಿರುವಂತಹ ಶ್ರೀಯುತ ನಮ್ಮ ವ್ಯಾಘ್ರ ಚಾಮುಂಡೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀಯುತ ಸುಭಾಷ್ ಪೂಜಾರಿ ಇವರಿಗೂ ಸ್ವಾಗತ ಸುಸ್ವಾಗತ. ಶ್ರೀಯುತರಿಗೆ ನಮ್ಮ ಗೌರವ ಸಲಹೆಗಾರರಿಗಾದಂಥ ಶ್ರೀಯುತ ವಾಸುದೇವರಾವ್ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು.
ದೇವರ ಕೆಲಸ, ದೈವಗಳ ಕೆಲಸ ಮಾಡುವವರು ನಮಗೆ ಭೂಮಿ ಮೇಲಿದ್ದ ದೇವರಂತೆ. ಆ ರೀತಿ ನಮ್ಮ ಮುಂದೆ ಕಾಣುವಂಥ ಈ ಚಾಕರಿಯನ್ನು ಮಾಡಿ ನಮಗೆ ಬೇಕಾದಂಥ ಸಲಹೆ ಹಾಗೂ ಆಶೀರ್ವಾದ ನಿರಂತರವಾಗಿ ನೀಡುತ್ತಿರುವಂಥ ಶ್ರೀಯುತ ಸುಭಾಷ್ ಪೂಜಾರವರಿಗೆ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಬಯಸ್ತಿದ್ದೇನೆ. ಅಲ್ಲದೆ ಈ ಸಮಾರಂಭದ ಕೇಂದ್ರ ಬಿಂದು ಸನ್ಮಾನಿತ ಸಾಧಕರು ಈಗಾಗಲೇ ವೇದಿಕೆಯಲ್ಲಿದ್ದಾರೆ. ಮಾರುತಿ ಸಾಧಕ ಪ್ರಶಸ್ತಿ ಪುರಸ್ಕೃತರಾಗಿ ಶ್ರೀಯುತ ಸುನಿಲ್ ಕುಮಾರ್ ಬಬ್ಬುಗುಡ್ಡೆ, ನಿವೃತ್ತ ಯೋಧರು, ಭಾರತೀಯ ಭೂಸೇನೆ, ಇವರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಸಂಸ್ಥೆಯ ಸಹಕೋಶಾಧಿಕಾರಿ ಪುನೀತ್ ಬಾಂಗ್ಯಾರ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಸ್ವಾತಂತ್ರ್ಯ ಯೋಧರನ್ನು ಪ್ರತಿ ವರ್ಷದ ಕಾರ್ಯಕ್ರಮದಲ್ಲಿ ಸನ್ಮಾನಿಸುತ್ತಿರುವುದವರಿಗೆ ಪ್ರಶಸ್ತಿಯನ್ನು ನೀಡುವುದು ನಮ್ಮ ಸಮಾರಂಭದಲ್ಲಿ ಮಾಡಿದಂಥ ವಾಡಿಕೆ. ನಿವೃತ್ತ ಯೋಗದಾರರಿಂದ ಸುನಿಲ್ ಕುಮಾರ್ ಅವರಿಗೂ ತಲೆಬಾಗಿ ಮತ್ತೊಮ್ಮೆ ಸ್ವಾಗತಿಸಿಕೊಳ್ತಿದ್ದೇನೆ. ಅಲ್ಲದೆ ಇನ್ನೋರ್ವ ಸನ್ಮಾನಿತರು ಡಾಕ್ಟರ್ ಸುಮನಾ ಸುಧಾಕರ್ ಬೋಳಾರ್, ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು, ಇವರಿಗೂ ಸುಸ್ವಾಗತ ಸ್ವಾಗತ. ತನ್ನ ಸುಶ್ರಾವ್ಯ ಕಂಠದಿಂದ ಪ್ರಾರ್ಥನೆ ನೆರವೇರಿಸಿಕೊಟ್ಟಂತಹ ಶ್ರೀಮತಿ ಶರ್ಮಿಳಾ ಬಂಗೇರ ಇವರು ಶಾಲು ಹೊದಿಸಿ ಇವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿದ್ದೇನೆ. ಹೇಳುವಾಗಿಲ್ಲ, ನೀವು ಸಾಧನೆ ಮಾಡಿದ್ದೀರಿ, ನಿಮ್ಮ ಸಾಧನೆಯನ್ನು ಗುರುತಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಇನ್ನೋರ್ವರು ನಮ್ಮ ಸ್ಥಳೀಯರಾದಂತಹ ಡಾಕ್ಟರ್ ರೇಷ್ಮಾ ಪ್ರಶಾಂತ್ ಉಳ್ಳಾಲ, ಸಹಾಯಕ ಪ್ರಾಧ್ಯಾಪಕರು, SGM ಲಾ ಕಾಲೇಜು ಮಂಗಳೂರು, ಇವರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಹಿರಿಯ ಸದಸ್ಯ ಶ್ರೀ ವಾಸುದೇವ್ ಕರ್ಕೇರ ಇವರಿಗೆ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿ. ವೇದಿಕೆಯಲ್ಲಿ ಇಬ್ಬರು ಇದ್ದಾರೆ, ಬಹಳಷ್ಟು ಹೆಮ್ಮೆ ಎನಿಸ್ತಿದೆ ಹೇಳಲಿಕ್ಕೆ. ಇಬ್ಬರಿಬ್ಬರು ಡಾಕ್ಟರೇಟ್ ಪಡೆದಂಥವರು ನಮ್ಮ ವೇದಿಕೆ ಒಂದೇ ವೇದಿಕೆಯಲ್ಲಿ ಇರುವುದು ಬಹಳಷ್ಟು ಅಪರೂಪ. ಈ ದಿನ ನಾವು ಸನ್ಮಾನ ಪ್ರತಿಭೆಯನ್ನು ನೀಡಿ ಪ್ರಶಸ್ತಿ ನೀಡ್ತೇವೆ ಅನ್ನೋದಕ್ಕಿಂತ ನೀವು ಇಲ್ಲಿಗೆ ಬಂದಿರೋದು ಬಹಳಷ್ಟು ದೊಡ್ಡ ವಿಚಾರ ಹಾಗೂ ನಮಗೆ ಹೆಮ್ಮೆ. ರವಿ ಕಟ್ಪಾಡಿ, ಸಮಾಜ ಸೇವಕರು, ಇವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸಿದ್ದೇವೆ. ಶ್ರೀಯುತ ದಿನೇಶ್ ಕರ್ಕೇರ ಇವರಿಗೆ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಸಿದೆ. ನಮ್ಮ ಸಂಸ್ಥೆಯು ನಡೆದು ಬಂದ ಹಾದಿಯಲ್ಲಿ ಶ್ರೀಯುತರ ಕೊಡುಗೆ ಅಪಾರ. ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ದಿನೇಶ್ ಕರ್ಕೇರ ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಸಿದ್ದೇನೆ. ಇನ್ನೋರ್ವ ಮಾರುತಿ ಸಾಧಕ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಜಯವಂತಿ ಸೋನ್ಸ್, 2022-23ನೇ ಸಾಲಿನ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತರು, ಇವರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಸಂಸ್ಥೆಯ ಮಾಜಿ ಅಧ್ಯಕ್ಷರಾಗಿರುವಂಥ ಸಂದೀಪ್ ಪುತ್ರನ್ ಇವರು ಶಾಲು ಹೊದಿಸಿ ಇವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಹಲವಾರು ವರ್ಷಗಳಿಂದ ಹಲವಾರು ಅಧ್ಯಕ್ಷರನ್ನು ಕಂಡಿದ್ದೇವೆ. ಬಹಳಷ್ಟು ಸಂತಸದ ವಿಷಯ ಅಂತ ಹೇಳಿದರೆ ಇತ್ತೀಚೆವರೆಗೆ ಎಷ್ಟೊಂದು ಅಧ್ಯಕ್ಷರಿದ್ದಾರೆ. ಎಲ್ಲ ಅಧ್ಯಕ್ಷರು ನಮ್ಮೊಡನೆ ಈ ದಿನದ ಕಾರ್ಯಕ್ರಮದಲ್ಲಿ ಇರುವುದು ನಮಗೆ ಬಹಳಷ್ಟು ಸಂತೋಷದ ಹೆಮ್ಮೆಯ ಸಂಗತಿ. ಕುಮಾರಿ ಲಿಖಿತಾ ಹರೀಶ್ ಪುತ್ರನ್, ಒಲಿಂಪಿಕ್ಸ್ ಯೂನಿಫೈಡ್ ಫುಟ್ಬಾಲ್ ಆಟಗಾರ್ತಿ, ಇವರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸಿದ್ದೇನೆ. ಶ್ರೀಯುತರಿಗೆ ಶ್ರೀ ಹರೀಶ್ ಪುತ್ರನ್ ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಸಿದ್ದೇನೆ. ನನ್ನ ಸಂಸ್ಥೆಯ ಬೆನ್ನೆಲುಬಾಗಂತಿದ್ದು ಇವರು ಸಹ ಮಾಜಿ ಅಧ್ಯಕ್ಷರು, ಸಂಸ್ಥೆ ಮಾಜಿ ಆಗಿದ್ದರೂ ಸಹ ಇನ್ನು ಹಾಲಿಯಂತೆ ಅಥವಾ ಚಿವರ ಯುವಕರಂತೆ ಸಂಸ್ಥೆಯಿಂದ ಒಡನಾಡಿಯೊಂದಿಗೆ ನಮ್ಮೊಂದಿಗಿದ್ದು ಎಲ್ಲ ಕಾರ್ಯಕ್ರಮದ ಯಶಸ್ಸಿಗೆ ಹಂತ ಹಂತದಲ್ಲಿ ಸಹಕರಿಸುವಂಥ ಶ್ರೀಯುತ ಹರೀಶಣ್ಣರವರಿಗೆ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಅಲ್ಲದೆ ಈ ಸಮಾರಂಭದ ಪ್ರತಿಭಾ ಪುರಸ್ಕಾರವನ್ನು ಪಡೆಯಲಿರುವಂತಹ ವಿದ್ಯಾರ್ಥಿನಿಗಳಿಗೂ ಹಾಗೂ ಮಾರುತಿ ಯುವಕ ಮಂಡಲದ ಮೇಲೆ ಅಭಿಮಾನವಿಟ್ಟು ಬಂದಂಥ ಎಲ್ಲ ಮಾರುತಿ ಯುವಕ ಮಂಡಲದ ಅಭಿಮಾನಿಗಳಿಗೂ ಮತ್ತು ಮೀಡಿಯಾದವರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತಾ ಈ ಸ್ವಾಗತ ಭಾಷಣವನ್ನು ಮುಗಿಸಿದ್ದೇನೆ. ಜೈ ಹಿಂದ್. ಧನ್ಯವಾದಗಳು.
ಬಲಿಷ್ಠ ತಂಡವಾಗಿ ರೂಪುಗೊಂಡು ಅದರಲ್ಲಿ ಜಯಿಸಿದ ನಗದು ಬಹುಮಾನದ ಮೊತ್ತವು ಸಮಾಜ ಸೇವೆ ಕಾರ್ಯಕ್ಕೆ ಮುನ್ನಡೆ ಬರೆಯಿತು. ತನ್ನ ಕ್ರೀಡೆ ಹಾಗೂ ಸಮಾಜ ಸೇವೆ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸುವ ದೃಷ್ಟಿಯಿಂದ ಸಂಸ್ಥೆಯನ್ನು ಮಾರುತಿ ಯುವಕ ಮಂಡಲ ರಿಜಿಸ್ಟರ್ಡ್ ಹಾಗೂ ಮಾರುತಿ ಕ್ರಿಕೆಟರ್ಸ್ ರಿಜಿಸ್ಟರ್ ಎಂಬ ಮರುನಾಮಾಂಕದಿಂದ ಸರ್ಕಾರದಿಂದ ನೋಂದಾಯಿಸಲ್ಪಟ್ಟ ಸಂಸ್ಥೆಯಾಗಿ ಅಭಿದಾನ ಪಡೆಯಿತು. ನಮ್ಮ ಸಂಸ್ಥೆಯು ವಿವಿಧ ಕ್ಷೇತ್ರಗಳಲ್ಲಿ ಮಾಡಿರುವ ಸಾಧನೆಗಳ ಪಕ್ಷಿನೋಟವನ್ನು ಸಂಕ್ಷಿಪ್ತವಾಗಿ ತಮ್ಮ ಮುಂದಿಡಲು ಹೆಮ್ಮೆ ಪಡುತ್ತೇನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ದಾಸರ ವಾಣಿಯಂತೆ ಸಮಾಜದಿಂದ ಬಂದಿರುವ ಹಣವನ್ನು ಸಮಾಜಕ್ಕೆ ಸಮರ್ಪಣೆ ಎಂಬ ಧ್ಯೇಯ ಉದ್ದೇಶದೊಂದಿಗೆ 2021-22ನೇ ಸಾಲಿನ ನಮ್ಮ ಸಂಸ್ಥೆಯ ವೈದ್ಯಕೀಯ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಕ್ರೀಡಾ ಚಟುವಟಿಕೆಯ ಸಂಕ್ಷಿಪ್ತ ವಿವರ. ಉಳ್ಳಾಲ ನಗರ ವ್ಯಾಪ್ತಿಯ ಬಡ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದೊಂದಿಗೆ ಪ್ರತಿಭಾ ಪುರಸ್ಕಾರ, ಶಾಲಾ ಶುಲ್ಕದಂಥ ಶೈಕ್ಷಣಿಕ ನೆರವು ನೀಡಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ನೀಡುತ್ತಾ ಬಂದಿರುವ ಹೆಮ್ಮೆ ನಮಗಿದೆ. ಸಾಧಕರನ್ನು ಸನ್ಮಾನಿಸುವ ಸಲುವಾಗಿ ನಮ್ಮ ಸಂಸ್ಥೆಯು ವರ್ಷಂಪ್ರತಿ ಮಾರುತಿ ಸಾಧಕ ಪ್ರಶಸ್ತಿ ನೀಡಿ ಗೌರವಿಸುತ್ತಾ ಬಂದಿರುತ್ತೇವೆ. ಈ ನಿಟ್ಟಿನಲ್ಲಿ ಹಿರಿಯ ಗುರಿಕಾರರು, ಸ್ವತಂತ್ರ ಹೋರಾಟಗಾರರು, ನಿವೃತ್ತ ಯೋಧರು, ಸಮಾಜ ಸೇವಕರು, ಕಲೆ ಸಾಹಿತ್ಯ ಸಾಧಕರು, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು, ಶಿಕ್ಷಕರು ಹಾಗೂ ಜೀವರಕ್ಷಕರನ್ನು ಆಧಾರಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸಿರುವೆವು. ರಕ್ತದಾನ. ದಾನಗಳಲ್ಲಿ ಶ್ರೇಷ್ಠವಾದ ದಾನ ರಕ್ತದಾನ. ರಕ್ತದಾನವೆಂದರೆ ಜೀವದಾನ ಎಂದೇ ಅರ್ಥ. ಯಾವುದೇ ರೋಗಿಯ ತುರ್ತು ವೈದ್ಯಕೀಯ ಚಿಕಿತ್ಸೆಯ ಸಂದರ್ಭದಲ್ಲಿ ರಕ್ತದಾನ ನೀಡುವ ನಮ್ಮ ಸಂಸ್ಥೆಯ ಸದಸ್ಯರು ಸುಮಾರು 500ಕ್ಕಿಂತಲೂ ಹೆಚ್ಚು ಬಾರಿ ಜಾತಿ ಮತ ಭೇದವಿಲ್ಲದೆ ರಕ್ತದಾನ ಮಾಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಎಂಬ ವಿಚಾರವನ್ನು ಈ ಮೂಲಕ ತಿಳಿಸಲು ಸಂತೋಷ ಪಡುತ್ತೇನೆ. ನಮ್ಮ ಸಂಸ್ಥೆಯ ವೈದ್ಯಕೀಯ ನೆರವಿನ ವಿವರ. ರಾಜೀವ್ ಟೀಚರ್ ಇವರ ಅನಾರೋಗ್ಯ ನಿಮಿತ್ತ ನಮ್ಮ ಸಂಸ್ಥೆಯ ವತಿಯಿಂದ 5,000 ರೂಪಾಯಿ. ಅಹಮದ್ ಬಾವರ ಇವರ ಮಗಳ ಅನಾರೋಗ್ಯ ನಿಮಿತ್ತ ನಮ್ಮ ಸಂಸ್ಥೆಯ ವತಿಯಿಂದ 5,000 ರೂಪಾಯಿ. ಅಭಿಷೇಕ್ ಪೂಜಾರಿ ದೇರ್ಲಗಟ್ಟೆ ಇವರ ಅಪಘಾತದ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ 5,000 ರೂಪಾಯಿ. ಹರಿಶ್ಚಂದ್ರ ಬಂಗೇರ ಗುಳಿಗಪಾತ್ರಿ ಇವರ ಅನಾರೋಗ್ಯ ನಿಮಿತ್ತ ನಮ್ಮ ಸಂಸ್ಥೆಯ ವತಿಯಿಂದ 3,000 ರೂಪಾಯಿ. ಪದ್ಮಾವತಿ ಧರ್ಮನಗರ ಇವರ ಅನಾರೋಗ್ಯ ನಿಮಿತ್ತ ನಮ್ಮ ಸಂಸ್ಥೆಯ ವತಿಯಿಂದ 5,000 ರೂಪಾಯಿ. ವನಿತಾ ಮೆಂಡನ್ ಹುಳ್ಳಾಲ ಇವರ ಅನಾರೋಗ್ಯ ನಿಮಿತ್ತ ನಮ್ಮ ಸಂಸ್ಥೆಯ ವತಿಯಿಂದ 10,000 ರೂಪಾಯಿ. ವಿಜಯ ಕಾರ್ಗೂಸ್ ಇವರ ಪತ್ನಿಯ ಅನಾರೋಗ್ಯ ನಿಮಿತ್ತ ನಮ್ಮ ಸಂಸ್ಥೆಯ ವತಿಯಿಂದ 5,000 ರೂಪಾಯಿ. ರೋಷನ್ ಸಾಲ್ಯನ್ ಇವರ ಅನಾರೋಗ್ಯ ನಿಮಿತ್ತ ನಮ್ಮ ಸಂಸ್ಥೆಯ ವತಿಯಿಂದ 5,000 ರೂಪಾಯಿ. ಲತಾ ರಜನೀಶ್ ಇವರ ಅನಾರೋಗ್ಯ ನಿಮಿತ್ತ ನಮ್ಮ ಸಂಸ್ಥೆಯ ವತಿಯಿಂದ 10,000 ರೂಪಾಯಿ. ಭವಾನಿ ಬಂಗೇರ ಇವರ ಅನಾರೋಗ್ಯ ನಿಮಿತ್ತ ನಮ್ಮ ಸಂಸ್ಥೆಯ ವತಿಯಿಂದ 3,000 ರೂಪಾಯಿ. ಶ್ರೀ ಕಿಶೋರ್ ಕೋಟ್ಯನ್ ಹಾಗೂ ಶ್ರೀಮತಿ ದಮರವರ ಸುಪುತ್ರಿ ಬೇಬಿ ಪ್ರಾಪ್ತಿ ಎಂಬ ಮಗುವಿಗೆ ಮಧುಮೇಹ ಕಾಯಿಲೆ ಇರುವ ಕಾರಣ ಕಳೆದ 3 ವರ್ಷಗಳಿಂದ ಅವಳ ಚಿಕಿತ್ಸೆಯ ಸಂಪೂರ್ಣ ವೆಚ್ಚ ವರ್ಷಂಪ್ರತಿ ತಲಾ 36,000 ರೂಪಾಯಿ ಭರಿಸುತ್ತಾ ಆ ದುಃಖ ತೃಪ್ತ ಬಡ ಕುಟುಂಬಕ್ಕೆ ಆಸರಿಯಾಗಿರುವ ಅಭಿಮಾನ ನಮಗಿದೆ. ಮಿಥುನ್ ಬೋಲಾರ ಇವರ ಅನಾರೋಗ್ಯ ನಿಮಿತ್ತ ನಮ್ಮ ಸಂಸ್ಥೆಯ ವತಿಯಿಂದ 10,000 ರೂಪಾಯಿ. ದೇವೇಶ್ ಇವರ ಅನಾರೋಗ್ಯ ನಿಮಿತ್ತ ನಮ್ಮ ಸಂಸ್ಥೆಯ ವತಿಯಿಂದ 5,000 ರೂಪಾಯಿ. ಧನ್ರಾಜ್ ಪುತ್ರನ್ ಉಳ್ಳಾಲ ಇವರ ಅನಾರೋಗ್ಯ ನಿಮಿತ್ತ ನಮ್ಮ ಸಂಸ್ಥೆಯ ವತಿಯಿಂದ 10,000 ರೂಪಾಯಿ. ಅರುಣಾ ಬೆಂಗರೆ ಇವರ ಅನಾರೋಗ್ಯ ನಿಮಿತ್ತ ನಮ್ಮ ಸಂಸ್ಥೆಯ ವತಿಯಿಂದ 5,000 ರೂಪಾಯಿ. ನಜೀರ್ ಉಳ್ಳಾಲ ಇವರ ಅನಾರೋಗ್ಯ ನಿಮಿತ್ತ ನಮ್ಮ ಸಂಸ್ಥೆಯ ವತಿಯಿಂದ 10,000 ರೂಪಾಯಿ. ಶ್ರೀ ಹರೀಶ್ ಉಳಿಯಾ ಇವರ ಅನಾರೋಗ್ಯ ನಿಮಿತ್ತ ನಮ್ಮ ಸಂಸ್ಥೆಯ ವತಿಯಿಂದ 5,000 ರೂಪಾಯಿ. ಹೀಗೆ ಅನಾರೋಗ್ಯ ನಿಮಿತ್ತ ಬಂದಿರುವ ಮನವಿಗೆ ಸಂಸ್ಥೆಯ ವತಿಯಿಂದ ಒಟ್ಟು ಈ ವರ್ಷ 1,40,000 ರೂಪಾಯಿ ನಮಗೆ ಕೊಟ್ಟಿದ್ದೇವೆ. ಹೀಗೆ ನಮ್ಮ ಸಂಸ್ಥೆಯ ಧಾರ್ಮಿಕ ಸೇವೆಯ ವಿವರ. ಮೊಗವೀರ ಸಮಾಜದ ಅಧಿದೇವತೆ ಹುಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ನಮ್ಮ ಸಂಸ್ಥೆಯ ವತಿಯಿಂದ 5 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದೇವೆ. ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಹೊರೆಕಾಣಿಗೆ ಕೂಡ ನಮ್ಮ ಸಂಸ್ಥೆಯಿಂದ 15,000 ರೂ ದೇಣಿಗೆ ನೀಡಿದ್ದೇವೆ. ಮಲ್ಪೆಯ ಭಜನಾ ಮಂದಿರಕ್ಕೆ ನಮ್ಮ ಸಂಸ್ಥೆಯ ವತಿಯಿಂದ 2,000 ರೂಪಾಯಿ. ಉಳ್ಳಾಲ ಶ್ರೀ ಶಾರದೋತ್ಸವ ವರ್ಷಂಪ್ರತಿ ನಮ್ಮ ಸಂಸ್ಥೆಯ ವತಿಯಿಂದ 5,000 ರೂಪಾಯಿ ನೀಡಿದ್ದೇವೆ. ಹಾಗೆ ನಮ್ಮ ಉಳ್ಳಾಲ ನವರಾತ್ರಿಯ ಸಂದರ್ಭದಲ್ಲಿ ಉಳ್ಳಾಲದ ಸ್ಥಳೀಯ ಹುಲಿವೇಷದ 5 ತಂಡಗಳಿಗೆ ತಲಾ 5,000 20,000 ಕೊಟ್ಟು ಪ್ರೋತ್ಸಾಹ ಧನವನ್ನು ನೀಡಿದ್ದೇವೆ.
ವಿದ್ಯಾರಣ್ಯದ ಸಾರ್ವಜನಿಕ ವಿದ್ಯಾ ಗಣಪತಿಗೆ ಸಂಸ್ಥೆಯ ವತಿಯಿಂದ 1,000 ರೂಪಾಯಿ. ಹೀಗೆ ನಮ್ಮ ಧಾರ್ಮಿಕ ಸೇವೆಗೆ ನಮ್ಮ ಸಂಸ್ಥೆಯಿಂದ ಒಟ್ಟಾಗಿ 5,40,000 ರೂಪಾಯಿ ನಾವು ನೀಡಿದ್ದೇವೆ. ನಮ್ಮ ಸಂಸ್ಥೆಯ ಶೈಕ್ಷಣಿಕ ನೆರವು ಹರ್ಷಿತಾ ಶಾಲ್ಯನ್ ಇವರ ಶಿಕ್ಷಣಕ್ಕೆ ನಮ್ಮ ಸಂಸ್ಥೆಯಿಂದ 5,000 ರೂಪಾಯಿ, ಸುಹಾನ್ ಉಳ್ಳಾಲ ಇವರ ಶಿಕ್ಷಣಕ್ಕೆ ನಮ್ಮ ಸಂಸ್ಥೆಯ ವತಿಯಿಂದ 5,000 ರೂಪಾಯಿ, ನಿರೀಕ್ಷಾ ಪಿ ಪುತ್ರನ್ ಹುಳ್ಳಾಲ ಇವರ ಶಿಕ್ಷಣಕ್ಕೆ ನಮ್ಮ ಸಂಸ್ಥೆಯ ವತಿಯಿಂದ 5,000 ರೂಪಾಯಿ, ವಂಶಿತ ಮೆಂಡನ್ ಹುಳ್ಳಾಲ ಇವರ ಶಿಕ್ಷಣಕ್ಕೆ ನಮ್ಮ ಸಂಸ್ಥೆಯ ವತಿಯಿಂದ 5,000 ರೂಪಾಯಿ, ಮೊಗವೀರ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳ ಪುಸ್ತಕಕ್ಕೆ ನಮ್ಮ ಸಂಸ್ಥೆಯ ವತಿಯಿಂದ 24,000 ಕೊಟ್ಟು ಸಹಕರಿಸಿದ್ದೇವೆ. ಶ್ರೀ ಅಶ್ವಥ್ ಪುತ್ರನ್ ಮಾರುತಿ ಕ್ರಿಕೆಟ್ ತಂಡಕ್ಕೆ ತನ್ನನ್ನು ತಾನು ಸಮರ್ಪಿಸಿದ ಮಾಜಿ ವಿಶ್ವವಿದ್ಯಾನಿಲಯ ಕ್ರಿಕೆಟ್ ಆಟಗಾರ ಹಾಗೂ ಮಾರುತಿ ತಂಡವನ್ನು ಜಯಗಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಮಾರುತಿ ತಂಡವನ್ನು ಕೀರ್ತಿಯನ್ನು ಅತಿ ಎತ್ತರಕ್ಕೆ ಬೆಳೆಸಿದ ಅಶ್ವಥ್ ಪುತ್ರನ್ರವರು ನಮ್ಮನ್ನೀಗಾಗಲೇ ಅಗಲಿದ್ದಾರೆ. ಜಾತಸ್ಯಂ ಮರಣಂ ಧ್ರುವಂ ಎಂಬ ಶ್ಲೋಕದಂತೆ ಅವರ ಆತ್ಮಕ್ಕೆ ದೇವರು ಶಾಂತಿ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಅವರ ಮಕ್ಕಳದ ಭವಿಷ್ಯದ ಶಿಕ್ಷಣಕ್ಕೆ ಸಂಸ್ಥೆಯ ವತಿಯಿಂದ 1,00,000 ರೂಪಾಯಿ ನಾವು ನೀಡಿದ್ದೇವೆ. ಹೀಗೆ ಈ ಸಾಲಿನ ನಮ್ಮ ಶಿಕ್ಷಣಕ್ಕೆ ನಮ್ಮ ಸಂಸ್ಥೆಯ ವತಿಯಿಂದ 1,44,000 ನಾವು ನೀಡಿದ್ದೇವೆ. ಇನ್ನಿತರ ಬಡತನ ಹೊಂದಿದವರಿಗೆ ನೆರವಾದ ಸಮಾಜ ಸೇವೆ ವಿವರ. ವಾಣಿ ಎಂಬ ಉಳ್ಳಾಲ ಇವರ ಮದುವೆಗೆ ನಮ್ಮ ಸಂಸ್ಥೆಯ ವತಿಯಿಂದ 5,000 ರೂಪಾಯಿ, ಹೇಮಲತಾ ಸುಭಾಷ್ ನಗರ ಇವರ ಮದುವೆಗೆ ನಮ್ಮ ಸಂಸ್ಥೆಯ ವತಿಯಿಂದ 10,000 ರೂಪಾಯಿ, ಅಶ್ವಿನಿ ಸುವರ್ಣ ಇವರ ಮದುವೆಗೆ ಸಂಸ್ಥೆಯ ವತಿಯಿಂದ 3,000 ರೂಪಾಯಿ, ಶಶಿಧರ ಇವರ ಮನೆಯ ಕಾಮಗಾರಿಗೆ ನಮ್ಮ ಸಂಸ್ಥೆಯ ವತಿಯಿಂದ 3,000. ಹೀಗೆ ಒಟ್ಟು 21,000 ನಾವು ಕೊಟ್ಟಿದ್ದೇವೆ. ಕ್ರೀಡೆಗೆ ಸಂಬಂಧಪಟ್ಟ ಒಂದು ಸಂಕ್ಷಿಪ್ತ ವಿವರ. ನಮ್ಮ ಸಂಸ್ಥೆಯ ಸಮೂಹ ಸಂಸ್ಥೆಯಾದ ಮೊಗವೀರ 11 ಇವರ ಕ್ರೀಡಾಂಗಣಕ್ಕೆ ನಮ್ಮ ಸಂಸ್ಥೆಯ ವತಿಯಿಂದ 10,000 ರು ಕೊಟ್ಟು ಸಹಕರಿಸಲಾಯಿತು. ನಮ್ಮ ಸಂಸ್ಥೆಯ ವತಿಯಿಂದ ವರ್ಷಂಪ್ರತಿ ಮಾಡುವ ಈ ಪ್ರತಿಭಾ ಪುರಸ್ಕಾರ, ಸನ್ಮಾನ, ಗೌರವಧನ ಈ ಸಮಾರಂಭಕ್ಕೆ ಸುಮಾರು ಅಂದಾಜು ವೆಚ್ಚ 3,00,000 ರೂಗಳನ್ನು ನಾವು ವ್ಯಯಿಸುತ್ತಿದ್ದೇವೆ. ವಿಶೇಷವಾಗಿ ನಮ್ಮ ಸಂಸ್ಥೆಯ ಒಂದು ವಿಚಾರವನ್ನು ಅತಿಥಿ ವರ್ಯರ ಸಮ್ಮುಖದಲ್ಲಿರಲು ಸಂತೋಷ ಪಡುತ್ತೇನೆ. ಪ್ರತಿ ವರ್ಷ ಮಾಡುವ ಈ ಸಮಾಜ ಸೇವೆ ಕಾರ್ಯಕ್ಕೆ ವರ್ಷಂಪ್ರತಿ ವ್ಯಯಿಸುತ್ತಾ ಬಂದಿರುವ ಸುಮಾರು 10ರಿಂದ 11 ಲಕ್ಷ ರೂಪಾಯಿ ಹಣವನ್ನು ಯಾವುದೇ ದಾನಿಗಳಿಂದ ದೇಣಿಗೆಯನ್ನು ಪಡೆಯದೆ ನಮ್ಮ ಸಂಸ್ಥೆಯ ಸದಸ್ಯರೇ ನಿರ್ವಹಿಸುತ್ತಾ ಬಂದಿರುವ ಆತ್ಮತೃಪ್ತಿ ನಮಗಿದೆ. ಕೇವಲ 1 ವರ್ಷ ತಮ್ಮ ಸಂಸ್ಥೆಯನ್ನು ಸರಕಾರದಿಂದ ನೋಂದಾಯಿಸಿ ನಂತರ ಆ ನೋಂದಣಿಯನ್ನು ನವೀಕರಿಸದೇ ಇರುವ ಸಂಸ್ಥೆಗಳ ನಡುವೆ ನಮ್ಮ ಸಂಸ್ಥೆಯು ವರ್ಷಂಪ್ರತಿ ನಮ್ಮ ಸಂಸ್ಥೆಯನ್ನು ಕರ್ನಾಟಕ ರಾಜ್ಯ ಸಹಕಾರ ಸಂಘದಿಂದ ನವೀಕರಿಸ್ತಾ ಬಂದಿರುತ್ತೇವೆ. ಅಲ್ಲದೆ ವರ್ಷಂಪ್ರತಿ ತಮ್ಮ ಲೆಕ್ಕ ತಕ್ತಿಯನ್ನು ಆಡಿಟ್ ಮಾಡಿ ಸರ್ಕಾರ ಆದಾಯ ತೆರಿಗೆ ಇಲಾಖೆಗೆ ಆದಾಯ ತೆರಿಗೆ ಪಾವತಿಸುವ ಕೆಲವು ಸಂಸ್ಥೆಗಳಲ್ಲಿ ನಮ್ಮ ಸಂಸ್ಥೆ ಒಂದು ಎಂಬ ವಿಚಾರವನ್ನು ತಮ್ಮ ಮಿಂದಲು ಅತೀವೇ ಹೆಮ್ಮೆ ಪಡುತ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆದಾಯ ತೆರಿಗೆ ಇಲಾಖೆಗೆ 8G ರಿಯಾಯಿತಿ ಸೌಲಭ್ಯವನ್ನು ಪಡೆದಿರುವಂತಹ ಸಂಸ್ಥೆ ಎಂಬ ಅಭಿಮಾನ ನಮಗಿದೆ. ಯಾವ ಸಂಸ್ಥೆಯು ನಿರಂತರವಾಗಿ ಕೆಲಸಗಳನ್ನು ಮಾಡುತ್ತಾ ಇರುತ್ತದೆಯೋ ಆ ಕಾರ್ಯಗಳು ಸಮಾಜಕ್ಕೆ ಪ್ರಯೋಜನಕಾರಿಯಾಗಿರುತ್ತದೆ ಮತ್ತು ಪ್ರತಿ ವರ್ಷ ಆಡಿಟ್ ಮಾಡಿಸುವಂತಹ ಸಂಸ್ಥೆಗೆ ಮಾತ್ರ 8G ರಿಯಾಯಿತಿಯನ್ನು ಆದಾಯ ತೆರಿಗೆ ಇಲಾಖೆ ನೀಡುತ್ತದೆ. 8G ಅನುಮತಿ ಇರುವ ಸಂಸ್ಥೆಗೆ ಯಾರಾದರೂ ದಾನ ಮಾಡಿದರೆ ಅವರಿಗೆ ಆದಾಯ ತೆರಿಗೆ ರಿಯಾಯಿತಿ ದೊರಕುತ್ತದೆ. ಅಂಥವ ಅವಕಾಶ ಇರುವುದು ಮಾರುತಿ ಯುವಕ ಮಂಡಳಿಗೆ ಮಾತ್ರ ಎಂದು ಹೇಳಿಕೊಳ್ಳಲು ಹೆಮ್ಮೆ ಪಡುತ್ತೇನೆ ಎಂಬ ವಿಚಾರವನ್ನು ತಿಳಿಸುತ್ತಾ ಮುಂಬರುವ ವರ್ಷ ನಮ್ಮ ಸಂಸ್ಥೆಯ ವತಿಯಿಂದ ಸುಮಾರು 25ರಿಂದ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಾಷ್ಟ್ರ ಮಟ್ಟದ ಕ್ರಿಕೆಟ್ ಪಂದ್ಯಾಟವನ್ನು ಮಂಗಳೂರಿನ ನೆಹರು ಮೈದಾನ ಅಥವಾ ಉಳ್ಳಾಲದ ಸಿ ಗ್ರೌಂಡ್ನಲ್ಲಿ ನಡೆಸುವ ಸಂಕಲ್ಪವನ್ನು ಮಾಡಿರುತ್ತೇವೆ. ಈ ಬೃಹತ್ ಯೋಜನೆಗೆ ತಮ್ಮೆಲ್ಲರ ಸಲಹೆ, ಸೂಚನೆ, ಸಹಾಯ ಸಹಕಾರ ಪ್ರೋತ್ಸಾಹವನ್ನು ಯಾಚಿಸುವ ಆಶಯವನ್ನು ತಮ್ಮ ಮುಂದೆ ವ್ಯಕ್ತಪಡಿಸುತ್ತಿದ್ದೇನೆ. ವಿಶೇಷವಾಗಿ ತಿಳಿಯಪಡಿಸುವುದೇನೆಂದರೆ ನಮ್ಮ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಟ್ಟಂಥ ಅನೇಕ ಸಾಧಕರು ಇಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗೆ ಭಾಜನರಾಗಿರ್ತಾರೆ. ಉದಾಹರಣೆಗೆ ಪದ್ಮಶ್ರೀ ಪುರಸ್ಕೃತ ಸಾಲುಮರ ತಿಮ್ಮಕ್ಕ, ಪದ್ಮಶ್ರೀ ಪುರಸ್ಕೃತ ಹರೇಕಲ ಹಾಜಪ್ಪ, ಅಂತಾರಾಷ್ಟ್ರೀಯ ಓಟಗಾರ್ತಿ ಎಂ ಪೂವಮ್ಮ, ಅಂತಾರಾಷ್ಟ್ರೀಯ ಮಟ್ಟದ ಹೈ ಜಂಪರ್ ಕುಮಾರಿ ಸಹನಾ, ಅಂತಾರಾಷ್ಟ್ರೀಯ ಮಟ್ಟದ ದೇಹದಾಟಪಡು ರೇಮಂಡ್ ಡಿಸೋಜಾ, ಭಾಸ್ಕರ್ ತುಕೋಟ್, ಸಂತೋಷ್ ಕುಮಾರ್ ಉಳ್ಳಾಲ, ರೋಷನ್ ಫೆರಾವ್, ಏಕಲವ್ಯ ಪ್ರಶಸ್ತಿ ವಿಜೇತ ಸತೀಶ್ ಕುಮಾರ್ ಕುದ್ರೋಳಿ, ನಾಟ್ಯಾಚಾರ ಶಾಂತಲಾ ಪ್ರಶಸ್ತಿ ಪುರಸ್ಕೃತ ಮೋಹನ್ ಕುಮಾರ್ ಉಳ್ಳಾಲ, ರಣಜಿ ಕ್ರಿಕೆಟ್ ಆಟಗಾರ ನಿಹಾಲ್ ಉಳ್ಳಾಲ, ಅಂತಾರಾಷ್ಟ್ರೀಯ ಚಿತ್ರಕಲಾಕಾರ ವಿಲಾಸ್ ನಾಯಕ್ ಹಾಗೂ ನಾಡೋಜ ಡಾಕ್ಟರ್ ಜಿ ಶಂಕರ್ ಮುಂತಾದವರು.
ಕಳೆದ 30 ವರ್ಷಗಳಿಂದ ನಮ್ಮ ಸಂಸ್ಥೆಯ ಸ್ವತಂತ್ರೋತ್ಸವದ ಧ್ವಜಾರೋಹಣವನ್ನು ನಮ್ಮ ದೇಶದ ಹೆಮ್ಮೆಯ ವೀರಯೋಧರು ಹಾಗೂ ಸ್ವತಂತ್ರ ಹೋರಾಟಗಾರರಿಗೆ ಮಾತ್ರ ಅವಕಾಶವನ್ನು ನೀಡಿರುತ್ತೇವೆಂದು ಹೇಳಲು ಬಹಳಷ್ಟು ಸಂತೋಷ ಪಡುತ್ತಿದ್ದೇನೆ. ಉಳ್ಳಾಲ ಕಡಲ ಕಿನಾರೆಯ ಸುರಕ್ಷತೆಗಾಗಿ ಹಾಗೂ ಉಳ್ಳಾಲ ಕಡಲ ತೀರಕ್ಕೆ ಬರುವಂಥ ಪ್ರವಾಸಿಗರಿಗೆ ಅನುಕೂಲವಾಗಲೆಂದೇ ಉಳ್ಳಾಲ ನಗರಸಭೆಯ ಕಮಿಷನರ್ ಶ್ರೀಮತಿ ವಿದ್ಯೆ ಎಂ ಕಾಲೆ ಅವರ ಉಪಸ್ಥಿತಿಯಲ್ಲಿ ದಿನಾಂಕ 29-22ರಂದು ಉಳ್ಳಾಲ ಕಡಲ ತೀರದಲ್ಲಿ ನಮ್ಮ ಸಂಸ್ಥೆಯ ಪರವಾಗಿ ವನ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಮಾರುತಿ ಯುವಕ ಮಂಡಲದ ರಜತ ಮಹೋತ್ಸವದ ಪರವಾಗಿ ನಮ್ಮ ಸಮಾಜಕ್ಕೆ ಏನಾದರೂ ಸಮರ್ಪಣೆ ಮಾಡುವ ಉದ್ದೇಶದಿಂದ ನಮ್ಮ ಮೊಗವೀರ ಸಮಾಜದ ಹಿರಿಯರು 1942ರಲ್ಲಿ ಕಟ್ಟಿಸಿದ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಎಲ್ಲರ ಸಹಕಾರದಿಂದ 1 ಕೋಟಿ ರು ವೆಚ್ಚದಲ್ಲಿ ತಾರೀಕು 24/11/2012ರಂದು ನೂತನವಾಗಿ ಪುನರ್ ನಿರ್ಮಿಸಿ ಉಳ್ಳಾಲ ಮೊಗವೀರ ಸಂಘಕ್ಕೆ ಸಮರ್ಪಿಸಿದ್ದೇವೆ. ಹಾಗೂ ಅದರ ಪರವಾಗಿ ಉಳ್ಳಾಲದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಉಳ್ಳಾಲ ಬೀಚ್ ಫೆಸ್ಟಿವಲ್ ಮಾಡುವ ಹೆಗ್ಗಳಿಕೆ ನಮ್ಮದು. ಹೀಗೆ 2021-22 ಸಾಲಿನಲ್ಲಿ ನಮ್ಮ ಸಂಸ್ಥೆಯ ಸಮಾಜ ಸೇವೆಗೆ ಒಟ್ಟು 11,30,30,000 ರು ನೀಡಿದ್ದೇವೆ ಅಂತ ಹೇಳಲು ಸಂತೋಷ ಪಡುತ್ತೇನೆ. ಮಾರುತಿ ಯುವಕ ಮಂಡಲದ ಯುವಕರು ಚಿಕ್ಕ ಚಿಕ್ಕ ಹಣತೆಗಳನ್ನು ಹಚ್ಚುವ ಕಾಯಕದಲ್ಲಿ ತೊಡಗಿರುವುದು ಸತ್ಯ. ಆದರೆ ನಾವು ಪ್ರಜ್ವಲಿಸಿ ಬೆಳಗುವ ದಾರಿದೀಪಗಳಲ್ಲ ಎಂಬ ವಾಸ್ತವ ಸತ್ಯವನ್ನು ನಾವು ಅರಿತಿದ್ದೇವೆ. ಮಾರುತಿ ಯುವಕ ಮಂಡಲ ಹೊತ್ತಿಸಿದ ಒಂದು ಹಣತೆಯು ಕತ್ತಲೆಯ ಮನೆಯೊಂದರಲ್ಲಿ ಕಿರು ಬೆಳಕನ್ನು ನೀಡಿದರೂ ನಾವು ಧನ್ಯರು. ಸಭ್ಯ ಸಮಾಜ ನಿರ್ಮಾಣ ಮಾಡುವುದಕ್ಕೆ ಸಶಕ್ತ ಯುವ ಸಮುದಾಯವನ್ನು ಸದ್ಬಳಕೆ ಮಾಡುವುದೇ ನಮ್ಮ ಬಹು ಮುಖ್ಯ ಧ್ಯೇಯ. ವೈವಿಧ್ಯಮಯ ಜೀವನದ ಪ್ರಕಾಶವನ್ನು ಸಮಾಜದ ಏಳಿಗೆಗಾಗಿ ಮುಡಿಪಾಗಿಸುವ ನಿರ್ಧಾರವನ್ನು ಮಾಡುತ್ತಾ ಪ್ರಯಾಣಿಸುವ ನಮಗೆ ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಕಾರ ಹಾಗೂ ಆಶೀರ್ವಾದ ಶ್ರೀ ರಕ್ಷೆಯಾಗಿ ಕಾಪಾಡಲಿ ಎಂಬ ಆಶಯದೊಂದಿಗೆ ಈ ಪ್ರಾಸ್ತಾವಿಕ ಮಾತನ್ನು ಪೂರ್ಣಗೊಳಿಸುತ್ತೇನೆ. ಜೈ ಹಿಂದ್. ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಲ್ಲರಿಗೂ ಯಾವ ರೀತಿಯ ಅಗತ್ಯತೆ ಇದೆ ಅದನ್ನೆಲ್ಲ ಪೂರೈಸುವ ನಿಟ್ಟಿನಲ್ಲಿ ನಾವೆಲ್ಲ ಶ್ರಮಿಸಿದ್ದೇವೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಶ್ರಮಿಸಿ ಜನಸ್ಪಂದನೆಯನ್ನು ಪಡ್ಕೊಳ್ಳುತ್ತೇವೆ ಎಂಬ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಮುಂದಿನ ಹಂತದತ್ತ ಧಾವಿಸಿದ್ದೇವೆ. ನಮ್ಮ ನೀಡುವಂಥ ಗೌರವಧನ ಪ್ರದಾನ ಶ್ರೀಯುತ ಸುಭಾಷ್ ಪೂಜಾರಿ ಅವರು, ಪ್ರಧಾನ ಅರ್ಚಕರು ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನ ಅಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ. ಸುಮಾರು ವರ್ಷಗಳಿಂದ ನಾವು ನಮ್ಮ ಈ ಕ್ಷೇತ್ರದಲ್ಲಿ ದೇವದೇವಜಾರಿ ಹಾಗೂ ನಮ್ಮ ಗುಳಿಗ ಪೂಜಾರಿಯವರಿಗೆ ಈ ಒಂದು ಗೌರವಧನ ಪ್ರದಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅನಾರೋಗ್ಯ ನಿಮಿತ್ತ ಗುಳಿಗ ಪೂಜಾರಿ ಅವರು ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡಿದ್ದಾರೆ. ಸುಭಾಷ್ ಪೂಜಾರಿ ಅವರು ತಮ್ಮ ಸೇವೆಯನ್ನು ಯಾವುದೇ ರೀತಿಯಲ್ಲಿ ಅಳೆಯಲಿಕ್ಕೆ ಆಗೋದು, ಏನೇ ಮಾಡಿದ್ರು ಎಂತ ಮಾಡಿದರೂ ನಿಮ್ಮ ಮಾಡಿದಂಥ ಸೇವೆಯನ್ನು ನಾವು ನಿಮಗೆ ಮಾಡಲಿಕ್ಕಾಗೋದು. ಆದರೆ ನಮ್ಮ ಎಲ್ಲ ಸಂದರ್ಭಗಳಲ್ಲಿ ನಿಮ್ಮನ್ನು ಸ್ಮರಿಸಿಕೊಳ್ಳುತ್ತಾ ನಿಮಗೆ ಪ್ರೀತಿಯಿಂದ ನೀಡುವಂಥ ಗೌರವಧನವನ್ನು ತಾವು ಸ್ವೀಕರಿಸಿಕೊಳ್ಳುತ್ತಾ ನಮ್ಮನ್ನು ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿದ್ದೇನೆ. ಇದು ನಮ್ಮ ಪ್ರೀತಿಯ ಕೊಡುಗೆಯನ್ನು ತಾವುಗಳು ಸ್ವೀಕರಿಸಬೇಕು. ಮಾರುತಿ ಸಾಧಕ ಪ್ರಶಸ್ತಿಯನ್ನು ಪಡೆಯಲಿಕ್ಕಿದ್ದಾರೆ ಸನ್ಮಾನ್ಯ ಶ್ರೀ ಸುನೀಲ್ ಕುಮಾರ್ ಬಾಬುಗುಡ್ಡೆ, ನಿವೃತ್ತ ಯೋಧರು, ಶ್ರೀ ಯಶವಂತ ಸಾಲ್ಯಾನ್ ಮತ್ತು ಶ್ರೀಮತಿ ಭವಾನಿ ದಂಪತಿಗಳ ಹೆಮ್ಮೆಯ ಸುಪುತ್ರರಾದ ತಾವು ಸೈನ್ಯದಲ್ಲಿ ಯೋಧರಾಗಿ ಭಾರತ ಮಾತೆಯನ್ನು ಕಾಪಾಡುವಲ್ಲಿ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಕರ್ತವ್ಯವನ್ನು ನಿರ್ವಹಿಸಿರುವ ದೇಶಾಭಿಮಾನಿ. ಅತ್ಯಂತ ವೈಪರೀತ್ಯ ಹವಾಮಾನದ ಉತ್ತರ ಭಾರತದ ಗಡಿ ಭಾಗಗಳಲ್ಲಿ ಬಿಸಿಲು, ಮಳೆ, ಚಳಿ, ಗಾಳಿ ಎನ್ನದೇ ಹಗಲಿರುಳು ದೇಶವನ್ನು ಕಾಪಾಡಿರುವುದು ಮಾತ್ರವಲ್ಲದೆ ಭಾರತದ ತೇಜೋಬಲವನ್ನು ಎತ್ತರಿಸಲು ಕಾರ್ಗಿಲ್ ಕದನದಲ್ಲಿ ದಿಟ್ಟ ಹೋರಾಟವನ್ನು ಮಾಡಿ ತಾವು ಕಾರ್ಗಿಲ್ ವಿಜಯದ ವಿಶೇಷ ಪ್ರಶಸ್ತಿಯನ್ನು ಪಡೆದ ದಕ್ಷಿಣ ಕನ್ನಡ ಜಿಲ್ಲೆಯ ವೀರ ಯೋಧರಾಗಿರುವುದಕ್ಕೆ ತಮಗಿದು ಕೋಟಿ ಕೋಟಿ ನಮಸ್ಕಾರಗಳು. ದೇಶ ನನ್ನದು, ನನ್ನದು ನಾಡು ಎನ್ನದ ಮಾನವನಿದೆ ಸುಡುಗಾಡು ಎಂಬ ನೀತಿಯವನ್ನರಿತ ತಾವು ತಮ್ಮ ಧಮನಿಗಳಲ್ಲಿ ಮಾತೃಭೂಮಿಯ ಸಂರಕ್ಷಣೆಗೆ ಕಾತರರಾಗಿ ದೇಶಕ್ಕೆ ನೀಡಿರುವ ಕೊಡುಗೆ ಅತ್ಯಮೂಲ್ಯವಾದದ್ದು. ದೇಶಭಕ್ತಿ, ರಾಷ್ಟ್ರನಿಷ್ಠೆ, ಶಿಸ್ತು ಹಾಗೂ ದಕ್ಷತೆಯು ತಮ್ಮಲ್ಲಿ ಅಸಾಧಾರಣವಾಗಿದ್ದು ಯುವಕರಿಗೆ ಸ್ಫೂರ್ತಿಯ ಕಾರಂಜಿಯಾಗಿದ್ದೀರಿ. ತಾವು ಸಲ್ಲಿಸಿರುವ ಅನನ್ಯ ಸೈನಿಕ ಸೇವೆಗಾಗಿ ಮಾರುತಿ ಯುವಕ ಮಂಡಲವು ಮಾರುತಿ ಸಾಧಕ ಪ್ರಶಸ್ತಿಯನ್ನು ನೀಡಿ ತಮ್ಮನ್ನು ಅತ್ಯಂತ ಅಭಿಮಾನದಿಂದ ಅಭಿನಂದಿಸುತ್ತಿದ್ದೇವೆ.
ಶ್ರೀಯುತರಿಗೆ ನಮ್ಮ ಮುಖ್ಯ ಅತಿಥಿಯಾಗಿರುವಂಥ ಶ್ರೀಯುತ ಭರತ್ ಕುಮಾರ್ ಯರ್ಮಾಳ್ ಹಾಗೂ ಇತದ ಅತಿಥಿಯವರ್ಯರು ಬಂದು ಸನ್ಮಾನವನ್ನು ನಡೆಸಿಕೊಡ್ಬೇಕು ವಿನಂತಿ. ಯೋಧರಾಗಿರೋ ಕಾರಣ ಇವರಿಗೆ ವಿಶೇಷವಾಗಿ ಸೇನೆಯ ಮೆಮೊಂಟೋ ಸ್ಮರಣಿಕೆಯನ್ನು ಸಹ ನೀಡಲಿಕ್ಕಿದ್ದೇವೆ. ಶ್ರೀಯುತ ಭರತ್ ಯರ್ಮಾಳ್ ಇವರು ಶಾಲು ಹೊದಿಸಿ ಪೇಟ ತೊಡಿಸಿ ಹಾರ ಹಾಕಿ ಅನ್ನುಕಂಪರು ಹಾಗೂ ಸ್ಮರಣಿಕೆ ಅದರ ಜೊತೆಗೆ ವಿಶೇಷವಾಗಿ ಮಾಡಿರುವಂಥ ಸೇನಾ ಯೋಧರ ಸ್ಮರಣಿಕೆಯನ್ನು ನೀಡಿ ಅವರನ್ನು ಸನ್ಮಾನಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಸನ್ಮಾನ ನಡೀತಿದೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರ ಉಳ್ಳಾಳ ಜನತೆಯ ಪ್ರೀತಿಯನ್ನು ತಾವು ತೋರಿಸಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿದ್ದೇನೆ. ನಾವೆಲ್ಲರೂ ಇವತ್ತು ಸುರಕ್ಷಿತವಾಗಿದ್ದೀವಿ ಅಂತ ಹೇಳಿದರೆ ನಾವು ಗಡಿ ಭಾಗದಲ್ಲಿ ಇವರು ನಡೆಸುವಂಥ ಸೇನೆ ನಡೆಸುವಂಥ ಕೆಲಸ ಕಾರ್ಯಕ್ಕೆ ನಿಮ್ಮ ದೇಶವನ್ನು ಸೇನೆ ಸುದೃಢವಾಗಿರುತ್ತದೆ, ಗಡಿ ಭಾಗವನ್ನು ಸುದೃಢವಾಗಿರುತ್ತದೆ. ಅದರಿಂದ ನಾವೆಲ್ಲರೂ ಸುರಕ್ಷಿತವಾಗಿದ್ದೇವೆ. ಹಲವಾರು ವಿಕಸಿತ ಕೃತ್ಯಗಳಲ್ಲಿ ನಮ್ಮ ದೇಶದ ಮೇಲೆ ನುಸುಳಲು ಬರುವಂಥ ಯಾವುದೇ ಕೃತ್ಯವನ್ನು ಮಾಡಲು ಬಿಡದೆ ನಮ್ಮನ್ನು ಎಲ್ಲರನ್ನು ರಕ್ಷಿಸುವಂಥ ಈ ಸೇನೆಯ ಜವಾನನಿಗೆ ಎಲ್ಲರೂ ಶಿರಬಾಗಿ ನಮಿಸುತ್ತಾ ನಮ್ಮ ಪ್ರೀತಿಯ ಸ್ಮರಣೆಯನ್ನು ಸ್ವೀಕರಿಸಬೇಕಂತ ನಮ್ಮಲ್ಲಿ ಸನ್ಮಾನ್ಯ ಶ್ರೀ ರವಿ ಕಟಪಾಡಿ, ಕರಾವಳಿಯ ಹೆಮ್ಮೆಯ ಕುವರ, ಸಾಮಾನ್ಯರಲ್ಲಿ ಅಸಾಮಾನ್ಯರು, ಮಡುಗಟ್ಟಿದ ಮಾನವೀಯ ಗುಣಗಳ ಆಗರ, ತಾನು ಸುಟ್ಟರೂ ಇತರರಿಗೆ ಬೆಳಕನ್ನು ಕೊಡುವ ಜ್ಯೋತಿ, ಬಡ ಮಕ್ಕಳ ಆಶಾಕಿರಣ ಶ್ರೀ ರವಿ ಕಟಪಾಡಿ. ಹಣಕ್ಕಿಂತ ಗುಣಮೇಲು ಎಂಬುದನ್ನು ಕಾಯವಾಚ ಮನಸ ಸಾಬೀತುಪಡಿಸಿದ ಪರೋಪಕಾರ್ತಮಿದಂ ಶರೀರಂ, ಈ ಶರೀರ ಇರುವುದು ಇತರರಿಗೆ ಉಪಕಾರ ಮಾಡಲು ಎನ್ನುವ ಮಾತಿಗೆ ಪ್ರತ್ಯಕ್ಷ ಸಾಕ್ಷಿಯಾದ ಶ್ರೀ ಕಟಪಾಡಿಯ ವರ ನಡೆನುಡಿ ಇತರರಿಗೆ ಮಾದರಿ. ಅಷ್ಟಮಿಯ ಸಮಯದಲ್ಲಿ ದೈತ್ಯ ವೇಷದ ಮೂಲಕ ಜನಾಕರ್ಷಿಸಿ ಸಂಗ್ರಹಿಸಿದ ಸುಮಾರು 1 ಕೋಟಿ ರೂಪಾಯಿಗಳ ಮೊತ್ತದಲ್ಲಿ ಬಿಡಿ ಕಾಸನ್ನು ಉಳಿಸಿಕೊಳ್ಳದೆ ಕಾಯಿಲೆಯಿಂದ ನರಳುತ್ತಿದ್ದ 75ಕ್ಕೂ ಹೆಚ್ಚು ಪುಟ್ಟ ಮಕ್ಕಳ ಮುಖಗಳಲ್ಲಿ ಆರೋಗ್ಯದ ನಗೆಯನ್ನು ತರಿಸಿರುವ ಅಭಿನವ ಕರ್ಣ ಶ್ರೀ ರವಿ ಕಟಪಾಡಿಯವರಿಗೆ ಸಹಸ್ರ ನಮನಗಳು. ನಿಮ್ಮ ಮಾತು, ನಿಮ್ಮ ಆಲೋಚನೆಗಳು, ನಿಮ್ಮ ಸೇವಾ ಮನೋಭಾವಗಳಿಂದ ತಾವು ಯುವಕರಿಗೆ ಸ್ಫೂರ್ತಿಯ ಚಿಲುಮೆಯಾಗಿದ್ದೀರಿ. ತಮ್ಮ ಆದರ್ಶ ವ್ಯಕ್ತಿತ್ವಗಳಿಗಾಗಿ ಮಾರುತಿ ಯುವಕ ಮಂಡಲವು ಮಾರುತಿ ಸಾಧಕ ಪ್ರಶಸ್ತಿಯನ್ನು ನೀಡಿ ತಮ್ಮನ್ನು ಅತ್ಯಂತ ಅಭಿಮಾನದಿಂದ ಅಭಿನಂದಿಸುತ್ತಿದ್ದೇವೆ. ಶ್ರೀಯುತರಿಗೆ ಚೇತನ್ ಬೆಂಗೇರವರು ಮಾರುತಿ ಸಾಧಕ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಧನವನ್ನು ಸಹ ನೀಡುತ್ತಿದ್ದೇವೆ. ನಮ್ಮಿಂದ ಆಗುವ ಸಮಾಜ ಸೇವೆ ನಿಮಗೆ ನೀಡಿದರೂ ಸಹ ಈ ಹಣ ಸಮಾಜ ಸೇವೆಗೆ ಹೋಗ್ತಾ ಇದೆ. ಪ್ರೀತಿಯಿಂದ ಇದನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿದ್ದೇನೆ. ವೇಷ ಸಂಸ್ಕೃತಿ, ದಸರಾ ಸಂದರ್ಭ ಅಥವಾ ಯಾವುದೇ ಸಂದರ್ಭದಲ್ಲಿ ಯಾವುದೇ ವೇಷ ಹಾಕುವುದು ನಮ್ಮ ಈ ಕರಾವಳಿ ಭಾಗದ ಸಂಸ್ಕೃತಿ ಆಗಿತ್ತು. ಈ ವೇಷ ಹಾಕೋದ್ರಿಂದ ಏನು ಮಾಡಬಹುದು ಅಂತ ಹೇಳಿದರೆ, ಮಕ್ಕಳ ಅಟ್ಟಿಗೆಯಲ್ಲಿ ನಮಗೆ ಕಂಡದ್ದು ಏನಿಲ್ಲ, 10 ಪೈಸೆ 1 ರೂಪಾಯಿ ಕಳ್ಕೊಂಡು ಏನೋ ಅಂಗಡಿ ಹೋಗೋದಂತ. ಆದರೆ ಇದೇ ವೇಷ ಹಾಕ್ಬಿಟ್ಟು ಯಾವ ರೀತಿ ಸಮಾಜ ಸೇವೆ ಮಾಡಬಹುದು, ಈ ವೇಷದಿಂದ ಹೇಗೆ ಹಣ ಗಳಿಸಬಹುದು, ಅಶಕ್ತರ ಹತ್ರ ಹೇಗೆ ಹೋಗಿ ನಿಲ್ಲಬಹುದು ಎಂಬಂತೆ ಈ ದೇಶಕ್ಕೆ ಸಾಧಿಸಿ ತೋರಿಸಿಕೊಟ್ಟಂಥವರು ಶ್ರೀಯುತ ರವಿ ಕಟಪಾಡಿ. ವಿಶೇಷವಾಗಿ ತಾನು ಮದುವೆಯಾದಲ್ಲಿ ತನ್ನ ಮಡದಿ ಮಕ್ಕಳೆಂಬಂತ ಪ್ರೀತಿ ಬರಬಹುದೆಂಬಂಥ ನಿಟ್ಟಿನಲ್ಲಿ ತಾನು ಸಮಾಜ ಸೇವೆಗೆ ತನ್ನನ್ನು ಮುಡಿಪಾಗಿಟ್ಟು ಸಾಂಸಾರಿಕ ಜೀವನಕ್ಕೆ ಹೋಗುವುದಿಲ್ಲೆಂಬಂತೆ ನಿರ್ಧಾರ ಮಾಡಿಕೊಂಡರು ತಾವುಗಳು. ತಮ್ಮನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸಲು ನಾವೆಲ್ಲರೂ ತುಂಬ ಗದ್ಗದರಾಗಿದ್ದೇವೆ, ನಾವೆಲ್ಲರೂ ಸಂತೋಷ ಪಡ್ತಿದ್ದೇವೆ ಸರ್. ತಮ್ಮ ಮುಂದಿನ ಜೀವನ ಸಮಾಜ ಸೇವೆ ಉಜ್ವಲವಾಗಿ ನಡೆಯುವಂತೆ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಡಾಕ್ಟರ್ ರೇಷ್ಮಾ ಪ್ರಶಾಂತ್, ಉಳ್ಳಾಳದ ಮಣ್ಣಿನ ಮಗಳು, ನಮ್ಮೂರಿನ ಪ್ರತಿಭೆ, ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿಯೇ, ಅಂದರೆ ತಾವೀಗ ಆಸೀನರಾಗಿರುವ ಈ ಶಾಲೆಯಲ್ಲಿಯೇ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮಾಡಿ ಇದೀಗ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವ ಹುಟ್ಟೂರಿನ ಬೆಳಕು ಡಾಕ್ಟರ್ ರೇಷ್ಮಾ ಪ್ರಶಾಂತ್. ಮಂಗಳೂರಿನ ಎಸ್ಎಂ ಕಾನೂನು ಕಾಲೇಜಿನಲ್ಲಿ PhD ಪದವಿಯನ್ನು ಪಡೆದ ಪ್ರಪ್ರಥಮ ಮಹಿಳೆಯಾದ ತಮ್ಮನ್ನು ರಾಜ್ಯಸಭಾ ಸದಸ್ಯರು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಎನ್ ಅಬ್ದುಲ್ ನಜೀರ್ ಅವರು ಸನ್ಮಾನಿಸಿ ಅಭಿನಂದಿಸಿರುವುದು ಉಳ್ಳಾಳದ ಹೆಮ್ಮೆ.
ದಿವಂಗತ ಶ್ರೀ ದೇವೇಂದ್ರ ಕೋಟ್ಯಾನ್ ಮತ್ತು ಶ್ರೀಮತಿ ಕಮಲಾಕ್ಷಿ ಸಾಲ್ಯನ್ ಅವರ ಸುಪುತ್ರಿಯಾಗಿ ಶ್ರೀ ಪ್ರಶಾಂತ್ ಕುಮಾರ್ ಅವರ ಧರ್ಮ ಪತ್ನಿಯಾಗಿ ಪ್ರವರ್ತಿಗಳ ತಾಯಿಯಾಗಿ ಮಧುರವಾದ ಕುಟುಂಬವನ್ನು ಹೊಂದಿದ್ದೀರಿ. ಮಂಗಳೂರಿನ SDM ಕಾನೂನು ಕಾಲೇಜಿನಲ್ಲಿ ಸಹಾಯಕ ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಾ ಆದರ್ಶ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಿರುವ ತಮ್ಮನ್ನು ತಾವು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸುತ್ತಿರುವ ಸೇವೆ ಹಾಗೂ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ ಅಭಿಪ್ರೇರಣೆಗಾಗಿ ಮಾರುತಿ ಯುಗ ಮಂಡಲವು ಮಾರುತಿ ಸಾಧಕ ಪ್ರಶಸ್ತಿಯನ್ನು ನೀಡಿ ಅತ್ಯಂತ ಅಭಿಮಾನದಿಂದ ಅಭಿನಂದಿಸುತ್ತಿದ್ದೇವೆ. ಶ್ರೀಯುತ ಸದಾನಂದ ಬಂಗೇರಿಯವರು ಇವರಿಗೆ ಸಾಧಕ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಸಾಧನೆಗಳಾಗುತ್ತೆ. ಒಂದು ಸಾಧಕರು ರ್ಯಾಂಕ್ ಪಡ್ಕೊಂಡ್ರೆ ಮತ್ತೊಂದು ಸಾಧಕರು ಸ್ವಲ್ಪ ಕಮ್ಮಿ ಬಂದರೆ 100 ಅಂಕ ಗಳಿಸಿದಂತೆ, ಮತ್ತೊಂದು ರ್ಯಾಂಕ್ ವಿಜೇತರು ಶಿಕ್ಷಣವೆಲ್ಲ ಮುಗಿಸಿದ ನಂತರ ಪ್ರಬಲವಾದ ವಾದದೊಂದಿಗೆ ಪ್ರಬಂಧವನ್ನು ಮಂಡಿಸಿ PhD ಪಡ್ಕೊಳ್ಳೋದು, ಡಾಕ್ಟರೇಟ್ ಪಡ್ಕೊಳ್ಳೋದು ಕೆಲವಾರು ಮಂದಿಗೆ ಮಾತ್ರ ಸಾಧ್ಯ. ಗೌರವ ಡಾಕ್ಟರೇಟನ್ನು ಬಹುಶಃ ಬಹಳಷ್ಟು ಮಂದಿ ಸಾಮಾಜಿಕ ಸೇವೆ ಇದರಲ್ಲಿ ಪಡ್ಕೊಂಡಿರ್ತಾರೆ. ಆದರೆ PhD ಮಂಡಿಸಿ ಡಾಕ್ಟರೇಟ್ ಪಡೆಯುವುದು ಬಹಳಷ್ಟು ಕಷ್ಟದ ಕೆಲಸ. ಅದನ್ನು ಸಾಧಿಸಿ ಮೀರಿಸಿ ತೋರಿಸಿದ್ದೀರ. ನಮ್ಮ ಮಣ್ಣಿನ ಈ ಹೆಮ್ಮೆಯ ಪುತ್ರಿ ನಿಮಗೆ ಸ್ವಾಗತಿಸಲು ನಮಗೆ ಸಂತೋಷ. ನಿಮ್ಮ ಮುಂದಿನ ಜೀವನ ಉಜ್ವಲ ಆಗಲಿ ಎಂಬಂತೆ ನಾವೆಲ್ಲರೂ ಹಾರೈಸಿದ್ದೇವೆ. ನಾವು ಸನ್ಮಾನ ಮಾಡಿದ ನಂತರ ಅದೇ ರೀತಿ ನಿಮ್ಮಿಂದ ಇನ್ನಷ್ಟು ವಿದ್ಯಾರ್ಥಿಗಳ ಜೀವನಕ್ಕೆ ಪ್ರೋತ್ಸಾಹ ಸಿಕ್ಕು ಅವರ ವಿದ್ಯಾರ್ಥಿ ಜೀವನವನ್ನು ಹೇಗೆ ಬೆಳೆಸಬಹುದಂತ ನಿಟ್ಟಿನಲ್ಲಿ ತಾವು ಶ್ರಮಿಸಿದ್ದೀರಾ. ತಮಗೆ ಅಭಿನಂದನೆಯನ್ನು ಸಹ ಸಲ್ಲಿಸ್ತೇನೆ. ಅದೇ ರೀತಿ ತಮ್ಮ ಸಹಕಾರವನ್ನು ಮುಂದಿದ್ದು ಡಾಕ್ಟರ್ ಸುಮನ ಬೋಳಾರ್. ಕಠಿಣ ಪರಿಶ್ರಮ, ಶ್ರದ್ಧೆ, ನಿಷ್ಠೆ ಮತ್ತು ಪ್ರತಿಭೆಗಳ ಸಂಗಮವೇ ಡಾಕ್ಟರ್ ಸುಮನ ಬೋಳಾರ್. MA ಪದವಿಯಲ್ಲಿ ಪ್ರಥಮ ರ್ಯಾಂಕ್, B.Ed ಪದವಿಯಲ್ಲಿ ದ್ವಿತೀಯ ರ್ಯಾಂಕ್, ಸಮಾಜಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವ ಇವರು ಶಿಕ್ಷಣ ಪ್ರೇಮಿ. ಪೊಲೀಸ್ ಸೇವೆಯ DYSP ಆಯ್ಕೆಯಲ್ಲಿ ರ್ಯಾಂಕ್ ಪಡೆದ ಸಂದರ್ಭದಲ್ಲಿಯೇ ಪದವಿ ಕಾಲೇಜಿನ ಪ್ರಾಧ್ಯಾಪಕ ಹುದ್ದೆಯ ಪರೀಕ್ಷೆಯಲ್ಲೂ ಆಯ್ಕೆಯಾದಾಗ ಡಾಕ್ಟರ್ ಸುಮನ ಬೋಳಾರ್ ಆಯ್ಕೆ ಮಾಡಿದ್ದು ಪ್ರಾಧ್ಯಾಪಕ ವೃತ್ತಿಯನ್ನೇ. ವಿದ್ಯಾರ್ಥಿಗಳ ಅದೃಷ್ಟ ಉಳಿಯಿತು. ಬಡ ವಿದ್ಯಾರ್ಥಿಗಳಿಗೆ, ಅರ್ಹರಿಗೆ, ಅಶಕ್ತರಿಗೆ ಮಾರ್ಗದರ್ಶನ ನೀಡುವುದು ಇವರ ಜಾಯಮಾನ. ಇಂದಿಗೂ IAS, KAS ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಲ್ಗೊಳ್ಳುವವರಿಗೆ ತಮ್ಮದೇ ಶೈಲಿಯಲ್ಲಿ ಮಾರ್ಗದರ್ಶನ ನೀಡುವ ಜ್ಞಾನದಾನಿ. ಜಪ್ಪು ಕಡೆಕಾರು ಶ್ರೀ ಮಾಧವ ಪುತ್ರನ್, ಶ್ರೀಮತಿ ಪದ್ಮಾವತಿ ಪುತ್ರನ್ ದಂಪತಿಗಳ ಸುಪುತ್ರಿ ಹಾಗೂ ಶ್ರೀ K ಸುಧಾಕರ್ ಅವರ ಧರ್ಮಪತ್ನಿ ಡಾಕ್ಟರ್ ಸುಮನ ಬೋಳಾರ್. ತಮ್ಮ ಕುಟುಂಬಕ್ಕೆ ಮಾತ್ರವಲ್ಲ ಸಮಾಜಕ್ಕೆ ಶೋಭೆ. ತಾವು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸುತ್ತಿರುವ ಸೇವೆ ಹಾಗೂ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ ಅಭಿಪ್ರೇರಣೆಗಾಗಿ ಮಾರುತಿ ಯುವಕ ಮಂಡಲವು ಮಾರುತಿ ಸಾಧಕ ಪ್ರಶಸ್ತಿಯನ್ನು ನೀಡಿ ತಮ್ಮನ್ನು ಅತ್ಯಂತ ಅಭಿಮಾನದಿಂದ ಅಭಿನಂದಿಸುತ್ತಿದ್ದೇವೆ. ಶ್ರೀ ಪ್ರೇಮಾನಂದ ಶೆಟ್ಟಿಯವರು ಈ ಪುರಸ್ಕೃತರಿಗೆ ಮಾರುತಿ ಸಾಧಕ ಪ್ರಶಸ್ತಿ ನೀಡಿ ಸನ್ಮಾನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿದ್ದೇನೆ. ಬಹಳಷ್ಟು ಸಂತಸದ ವಿಚಾರ ಅಂತ ಹೇಳಿದರೆ, ಒಂದೇ ವೇದಿಕೆಯಲ್ಲಿ ಎರಡೆರಡು ಡಾಕ್ಟರೇಟ್ ಪದವಿಗೆ ಮಾರುತಿ ಸಾಧಕ ಪ್ರಶಸ್ತಿಯನ್ನು ನೀಡುವಂಥ ಅವಕಾಶ ನಮಗೆ ಬಂದಿದೆ. ತದನಂತರ ಸಾಧಕರು, ಅನಂತರ ವಿದ್ಯಾರ್ಥಿ ನಿಲಯವರಿಗೆ ಸಹ ಮಾಡಿಕೊಳ್ತಿದ್ದೇವೆ. ಇದೀಗ ಸನ್ಮಾನಗೊಳ್ಳುತ್ತಿರೋರು ಸುಮನ ಸುಧಾಕರ್ ಬೋಳಾರ್. ತಮ್ಮ ಸಾಧನೆ ಎಲ್ಲರಿಗೂ ಹೆಮ್ಮೆ ತಂದಿದೆ. ತಮ್ಮ ಮುಂದಿನ ಜೀವನ ಉಜ್ವಲ ಆಗಲಿ. ನಿಮ್ಮಿಂದ ಹಲವಾರು ವಿದ್ಯಾರ್ಥಿಗಳು ನಿಮ್ಮ ಹಿಂಬಾಲಕರಾಗಿ ನಿಮ್ಮ ಸಾಧನೆಯನ್ನು ಪ್ರತಿಧ್ವನಿಸುವಂತೆ ಮಾಡಲಿ ಎಂಬಂತೆ ಆಶಿಸ್ತಾ ಈ ಸನ್ಮಾನವನ್ನು ಪ್ರೀತಿಯನ್ನು ತಮಗೆ ನೀಡುತ್ತಿದ್ದೇವೆ. ಲಿಖಿತಾ ಹರೀಶ್ ಪುತ್ರ. ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಎಂಬಂತೆ ಚಿಕ್ಕ ಪ್ರಾಯದಲ್ಲಿಯೇ ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆ ಮಾಡಿರುವ ಕುಮಾರಿ ಲಿಖಿತಾ ಹರೀಶ್ ಪುತ್ರನ್, ತಣ್ಣೀರುಬಾವಿಯ ಹರೀಶ್ ಪುತ್ರನ್ ಹಾಗೂ ಶ್ರೀಮತಿ ಜಲಜಾಕ್ಷಿ ದಂಪತಿಗಳ ಸುಪುತ್ರಿ. ಸುರತ್ಕಲ್ ಲಯನ್ ಶಾಲೆಯ ವಿದ್ಯಾರ್ಥಿನಿಯಾಗಿ ಶಾಲೆಗೆ ಊರಿಗೆ ಕೀರ್ತಿಯನ್ನು ತಂದಿರುವ ಚತುರೆ. ಕುಮಾರಿ ಲಿಖಿತಾರವರ ಸಾಧನೆಗಳು ಅವರ ಅನನ್ಯ ಕ್ರೀಡಾ ಪ್ರತಿಭೆಗೆ ಸಾಕ್ಷಿಯಾಗಿದೆ. ಅಮೆರಿಕದ ಮಿಚಿಗನ್ನಲ್ಲಿ ನಡೆದ ಫುಟ್ಬಾಲ್ ಪಂದ್ಯಾಟದಲ್ಲಿ ತೃತೀಯ ಸ್ಥಾನ, ಕೇರಳದ ಕೊಲ್ಲಂನಲ್ಲಿ ನಡೆದ ಹಾಕಿಯಲ್ಲಿ ದ್ವಿತೀಯ ಸ್ಥಾನ, ಒರಿಸ್ಸಾದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಫುಟ್ಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸಿ ಹೆಗ್ಗಳಿಕೆ, ಗುಜರಾತಿನಲ್ಲಿ ನಡೆದ 100 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ. ಹೀಗೆ ಕ್ರೀಡೆಯಲ್ಲಿ ತಮ್ಮ ಬಹುಮುಖ ಪ್ರತಿಭೆಯನ್ನು ಅನಾವರಣಗೊಳಿಸುತ್ತಿರುವ ಲಿಖಿತಾರಲ್ಲಿ ಕ್ರೀಡಾ ಭವಿಷ್ಯ ಕಂಗೊಳಿಸುತ್ತಿದೆ. ಕುಮಾರಿ ಲಿಖಿತಾರವರ ಕ್ರೀಡಾ ಸಾಧನೆಗಳು ಮುಂದಿನ ದಿನಗಳಲ್ಲಿ ವಿಜೃಂಭಿಸಲಿ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಿಂದ ಊರಿಗೆ, ನಾಡಿಗೆ, ದೇಶಕ್ಕೆ ಕೀರ್ತಿ ಬರಲಿ ಎಂದು ಹಾರೈಸುತ್ತಾ ತಮ್ಮ ಕ್ರೀಡಾ ಸಾಧನೆಗಾಗಿ ಮಾರುತಿ ಯುವ ಮಂಡಲವು ಮಾರುತಿ ಸಾಧಕ ಪ್ರಶಸ್ತಿಯನ್ನು ನೀಡಿ ಅತ್ಯಂತ ಅಭಿಮಾನದಿಂದ ಅಭಿನಂದಿಸುತ್ತಿದೆ. ಶ್ರೀಯುತ ಯಶವಂತ್ P. ಅಮೀನ್ ಇವರು ಕುಮಾರಿ ಲಿಖಿತಾ
ಹರೀಶ್ ಪುತ್ರನಿಗೆ ಸನ್ಮಾನ ಪತ್ರವನ್ನು ನೀಡಿ ಸನ್ಮಾನಿಸಬೇಕು. ಮಾರುತಿ ಸಾಧಕ ಪ್ರಶಸ್ತಿಯನ್ನು ನೀಡಬೇಕು. ಅದೇ ರೀತಿ ನಿಖಿತಾ ಹರೀಶ್ ಮುಂದಿನ ಕ್ರೀಡಾ ತರಬೇತಿಗಾಗಿ ಅಥವಾ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವರೆ ಪ್ರೋತ್ಸಾಹಿಸುತ್ತಾ ಈ ಪ್ರಶಸ್ತಿ ಪತ್ರದೊಂದಿಗೆ 10,000 ರೂಪಾಯಿಗಳ ನಗದನ್ನು ಸಹ ಪುರಸ್ಕಾರವನ್ನು ಸಹ ನಾವು ನೀಡ್ತಿದ್ದೇವೆ. ಇದನ್ನು ತಾವು ಪಡ್ಕೊಳ್ಬೇಕು. ತಮ್ಮ ಮುಂದಿನ ಜೀವನ ಉಜ್ವಲ ಆಗಲಿ. ಬಹುಶಃ ನೀವು ಒಲಿಂಪಿಕ್ಸ್ ಗೇಮ್ಸ್ಗೆ ಹೊರಡುವಾಗಲೇ ನಾವು ನಿಮ್ಮನ್ನು ಪ್ರೋತ್ಸಾಹಿಸಬೇಕಂದು ಅಂದ್ಕೊಂಡಿದ್ದೇವೆ. ತಡವಾಗಿ ನಮಗೆ ಅಂದರೂ ಇದೀಗ ಪದಕ ವಿಜೇತೆಯಾಗಿ ನಿಮ್ಮನ್ನು ಅಭಿಮಾನಿಸುವಂಥ ಹಾಗೂ ನಿಮಗೆ ಮಾರುತಿ ಸಾಧಕ ಪ್ರಶಸ್ತಿ ನೀಡುವಂಥ ಸೌಭಾಗ್ಯ ನಮಗೆ ಒದಗಿ ಬಂದಿದೆ. ನಿಮ್ಮ ಮುಂದಿನ ಕ್ರೀಡಾ ಜೀವನ ಉಜ್ವಲ ಆಗಲಿ. ಇನ್ನೂ ಹಲವಾರು ಸಾಧನೆಗಳನ್ನು ತಾವು ಮಾಡಿ ಎಂಬಂತ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಜಯವಂತಿ ಸೋನ್ಸ್ ಉಳ್ಳಾಳದ ಸಹಸ್ರಾರು ವಿದ್ಯಾರ್ಥಿಗಳು ಸದಾ ಸ್ಮರಿಸುವ ಬಹುಮೆಚ್ಚಿನ ಶಿಕ್ಷಕಿ ಶ್ರೀಮತಿ ಜಯವಂತಿ ಸೋನ್ಸ್ ಶಿಕ್ಷಣ ಕ್ಷೇತ್ರದ ಕೊಡುಗೆಗಳಿಗಾಗಿ ಮಂಗಳೂರು ದಕ್ಷಿಣ ವಲಯದಲ್ಲಿ 2022-23ನೇ ಸಾಲಿನ ಶ್ರೇಷ್ಠ ಶಿಕ್ಷಕಿ ಪ್ರಶಸ್ತಿಯನ್ನು ಪಡೆದು ಉಳ್ಳಾಳಕ್ಕೆ ಕೀರ್ತಿ ತಂದಿರುವ ತಮಗೆ ಶತಶತ ಅಭಿನಂದನೆಗಳು. ಸಮಾಜ ಸೇವೆಯಲ್ಲಿ ಎತ್ತಿದ ಕೈ. ಮಕ್ಕಳಲ್ಲಿ ಪರಿಸರ ಜಾಗೃತಿಯನ್ನು ಉಂಟು ಮಾಡಲು ತಾವು ಕೈಗೊಂಡ ಕಾರ್ಯಕ್ರಮಗಳು ಶ್ಲಾಘನೀಯ. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹೋದ್ಯೋಗಿಗಳ ಸಹಕಾರದೊಂದಿಗೆ ದುಡಿಯುತ್ತಿರುವ ತಾವು ಆದರ್ಶ ಶಿಕ್ಷಕಿ. ಸ್ಕೌಟ್ಸ್ ಗೈಡ್ಸ್ನಲ್ಲಿ ಲೀಡರ್ ತರಬೇತುದಾರರಾಗಿದ್ದು ಭಾರತ ಸ್ಕೌಟ್ಸ್ ಗೈಡ್ಸ್ ಜಿಲ್ಲಾ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ಪ್ರಭಾರ ಗೈಡ್ ಆಯುಕ್ತೆಯಾಗಿರುವುದು ಶಾಲೆಯ ಹೆಗ್ಗಳಿಕೆ. ದಿವಂಗತ ಶ್ರೀ ಜೋಸೆಫ್ ಕೆ ಸೋನ್ಸ್ ಮತ್ತು ಸುಹಾಸಿನಿ ಕೆ ಸೋನ್ಸ್ ರವರ ಸುಪುತ್ರಿಯಾಗಿ, ಶ್ರೀ ರೆನಾಲ್ಡ್ ಪೌಲ್ ರವರ ಮಡದಿಯಾಗಿ, ಜೋಯಲ್ ರಕ್ಷಿತ್ಗೆ ತಾಯಿಯಾಗಿ, ಲವಿಟ ಕೀರ್ತಿಗೆ ಅತ್ತೆಯಾಗಿ ಸುಮಧುರ ಕುಟುಂಬದ ಒಡತಿಯಾಗಿದ್ದೀರಿ. ನಮ್ಮ ಸಂಸ್ಥೆಯ ಅನೇಕ ಕಾರ್ಯಕ್ರಮಗಳ ಯಶಸ್ವಿಗೆ BM ಶಾಲೆಯು ಸ್ಪಂದಿಸುವುದನ್ನು ಸ್ಮರಿಸುತ್ತಾ ತಾವು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸುತ್ತಿರುವ ಅಮೋಘ ಸೇವೆಗಾಗಿ ಮಾರುತಿ ಯುವಕ ಮಂಡಲವು ಮಾರುತಿ ಸಾಧಕ ಪ್ರಶಸ್ತಿಯನ್ನು ನೀಡಿ ಅತ್ಯಂತ ಅಭಿಮಾನದಿಂದ ಅಭಿನಂದಿಸುತ್ತಿದೆ. ಜನಾಬ್ ಅಯ್ಯೂಬ್ ಮಂಚಿಲಾ ಇವರಿಗೆ ಮಾರುತಿ ಸಾಧಕ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಸನ್ಮಾನಿಸಬೇಕು. ವೇದಿಕೆಯಲ್ಲಿರುವಂಥ ಇತರ ಅತಿಥಿಗಳು ಇವರೊಂದಿಗೆ ಸೇರಬೇಕಾಗಿ ತಮ್ಮಲ್ಲಿ ವಿನಂತಿಸಿದ್ದೇನೆ. ಶಿಕ್ಷಣ ಕ್ಷೇತ್ರದಲ್ಲಿ ಒಬ್ಬ ಶಿಕ್ಷಕರಂದರೆ ಬಹುಶಃ ಅವರ ಸೇವೆಯಲ್ಲಿ ಸಹಸ್ರಾರು ಮಂದಿ ವಿದ್ಯಾರ್ಥಿಗಳನ್ನು ರೂಪಿಸ್ತಾರೆ, ಹಲವಾರು ಸಾಧಕರನ್ನು ರೂಪಿಸ್ತಾರೆ. ನಮ್ಮಲ್ಲೂ ನಮ್ಮ ಈ ಶಿಕ್ಷಕಿ ಈ ಭಾಗದಲ್ಲಿ ಏನು ಸಾಧನೆ ಮಾಡಿದರೂ ಸಹ ಮಾರುತಿ ಯುವಕ ಮಂಡಲದ ಕಾರ್ಯಕ್ರಮ ಆಗುವಾಗ ನಾವು ಮಾಡಿದ ತಪ್ಪುಗಳನ್ನು ತೀಡಿ ನಮಗೆ ಬುದ್ಧಿ ಹೇಳಿ ನಮ್ಮನ್ನು ಈ ಹಂತಕ್ಕೆ ತಂದಿದ್ದಾರೆ. ಈ ವೇದಿಕೆಯಲ್ಲಿ ನಿಮ್ಮನ್ನು ಸನ್ಮಾನಿಸುವುದು ನಮಗೆಲ್ಲರಿಗೂ ಬಹಳಷ್ಟು ಸಂತಸವನ್ನು ತರುತ್ತಿದೆ. ಅಭಿನಂದನೆಗಳು ಶ್ರೀಮತಿ ಜಯವಂತಿ ಸೋನ್ಸ್. ಛಾಯಾಚಿತ್ರಕ್ಕಾಗಿ ಎಲ್ಲ ತಮ್ಮ ಪ್ರಶಸ್ತಿ ಪತ್ರಗಳನ್ನು ಪಡ್ಕೊಂಡು ಅತಿಥಿ ವರ್ಯರು ಸಹಕರಿಸಬೇಕು ನಮ್ಮೊಂದಿಗೆ. ಮಾರುತಿ ಸಾಧಕ ಪ್ರಶಸ್ತಿ ಪಡೆದಂತ ಎಲ್ಲ ಸಾಧಕರಿಗೂ ಮತ್ತೊಮ್ಮೆ ಇರುವಂಥ ಗಣ್ಯರಿಗೆ ಹಾಗೂ ವೇದಿಕೆ ಮುಂದೆ ನೆರೆದಿರುವ ಎಲ್ಲ ಸಹೋದರ ಸಹೋದರರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಾನು ಎಷ್ಟೋ ಸ್ಟೇಜಲ್ಲಿ ಕೂತು ಸನ್ಮಾನವನ್ನು ಸ್ವೀಕರಿಸಿದ್ದೇನೆ. ಎಲ್ಲ ಕಡೆ ಪ್ರಾರ್ಥನೆಯನ್ನು ಕೂಡ ಕೇಳಿದ್ದೇನೆ. ಇಲ್ಲಿ ಕೇಳಿದಾಗ ಪ್ರಾರ್ಥನೆ ನನಗೆ ನಿಜವಾಗ್ಲೂ ಸ್ವಲ್ಪ ಡಿಫರೆಂಟಾಗಿ ಕಾಣಿದೆ. ಯಾಕಂತ ಹೇಳಿದರೆ ನಾವು ಮಾಡುವ ಸೇವೆಯನ್ನು ಅವರು ಪ್ರಾರ್ಥನೆ ಮುಖಾಂತರ ನಿಮಗೆಲ್ಲರಿಗೆ ತಿಳಿಸಿದ್ದಾರೆ. ಇದು ಯಾವ ರೀತಿಗೆ ಕಿವಿಗೊಟ್ಟಿದೆ ಅಂತ ನನಗಂತೂ ಗೊತ್ತಿಲ್ಲ. ದೇಶ ಸೇವೆ ಆಗಲಿ, ರಕ್ತದಾನ ಆಗಲಿ, ನಾವು ಮಾಡೋ ಸಮಾಜ ಸೇವೆ ಆಗಲಿ, ಅವರು ಪ್ರಾರ್ಥನೆಯ ಮುಖಾಂತರ ತಿಳಿಸಿದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ನನ್ನ ಬಗ್ಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂತ ಹೇಳಿದರೆ ಎಲ್ಲ ಕಡೆ ನೀವು ಕೇಳಿರ್ಬೋದು,
ಎಷ್ಟೋ ಜನ ಒಂದು ಹೊತ್ತು ಊಟಕ್ಕೋಸ್ಕರ ಪರದೋಡೋರು ತುಂಬ ಜನ ಇದ್ದಾರೆ. ನಾನು ಎಷ್ಟೋ ಮನೆ ನೋಡಿದ್ದೀನಿ. ನನ್ನ ಮನೆಗೆ ಎಷ್ಟೋ ಲೆಟ್ರ್ ಬರ್ತದೆ, ಎಷ್ಟೋ ಜನ ಬಂದು ಕಣ್ಣೀರಿಡುವವರು ತುಂಬ ಜನ ಇದ್ದಾರೆ. ಹಾಗಾಗಿ ಎಲ್ಲರಿಗೆ ನಾನು ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ವೇಷ ಹಾಕಿ ಬಂದ ಹಣ ಕೊಡ್ಬೋದಂತ ಯೋಚನೆ ಮಾಡಿ ನಮ್ಮ ಅಪ್ಪನಲ್ಲಿ ಕೇಳಿದಾಗ ಒಪ್ಕೊಂಡಾಗ ನಾನು ಅದನ್ನು ಮುಂದುವರಿಸ್ತಾ ಇದ್ದೇನೆ. ಮೊದಲಿಗೆ ನಾವು ಎಷ್ಟೇ ದೊಡ್ಡ ಕೆಲಸ ಮಾಡಲಿ, ಎಷ್ಟೇ ದೊಡ್ಡ ಸೇವೆ ಮಾಡಲಿ, ಏನೇ ಮಾಡಲಿ, ಇದಕ್ಕೆ ಮೊದಲ ಆಶೀರ್ವಾದ ಅಪ್ಪಮ್ಮನ ಆಶೀರ್ವಾದ ಇರಬೇಕು. ಅದಿಲ್ಲದಿದ್ದರೆ ನಾವು ನೀರಿನಲ್ಲಿ ಹೋಮ ಮಾಡಿದಾಗೆ ಆಗ್ತದೆ. ನನಗೆ ಅಪ್ಪಮ್ಮ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ಇವಾಗ ನಾನು ಈ ಸ್ಟೇಜಲ್ಲಿ ಕೂರ್ಬೋದು. ಇದಕ್ಕೆಲ್ಲ ಕಾರಣ ನನ್ನ ಸ್ನೇಹಿತರು. 7 ಜನ ಇದ್ದ ಸ್ನೇಹಿತರು 110 ಜನ ಇದ್ದಾರೆ. ಇವತ್ತಿಗೆ ವೇಷ ಹಾಕಿ ನಾವು ಸರಳಿದಾಗೆ 1 ಕೋಟಿಗಿಂತ ಜಾಸ್ತಿ ಹಣ ಕೊಟ್ಟಿದ್ದೇವೆ. ಅದು ನಮ್ಮ ಹಣ ಅಂತೂ ಅಲ್ಲ, ಅದು ನಿಮ್ಮ ಹಣ, ನೀವು ಪ್ರೀತಿಯಿಂದ ಕೊಟ್ಟ ಹಣ. ಇನ್ನು ಮುಂದೆ ನಾನು ಎಷ್ಟೋ ಜನರಿಗೆ, ಎಷ್ಟೋ ಮಕ್ಕಳನ್ನು ಹುಡುಕಿ ಅವರಿಗೆ ಅವರ ಸೇವೆ ಮಾಡಬೇಕಂತ ನನ್ನ ಆಸೆ ಇದೆ. ನನ್ನ ಉಸಿರು ಎಲ್ಲಿವರೆಗೆ ಇರುತ್ತೆ, ನನ್ನ ಕೈಕಾಲು ಎಲ್ಲಿವರೆಗೆ ಸರಿ ಇರುತ್ತೆ, ಅಲ್ಲಿ ತನಕ ನಾನು ಈ ಸೇವೆ ಮಾಡ್ತೀನಿ. ಯಾಕಂತ ಹೇಳಿದರೆ ಮುಂದೆ ನಾವು ಮನುಷ್ಯರಾಗಿ ಹುಡ್ತೇವಾ ಇಲ್ವ ಅಂತ ಗೊತ್ತಿಲ್ಲ. ನಮ್ಮ ಅಪ್ಪ ಹೇಳಿದಾಗೆ ಮನುಷ್ಯನಿಗೆ ಒಂದೇ ಜನ್ಮ, ನೀನೇನಾದರೂ ಒಳ್ಳೇದು ಮಾಡೋದಿದ್ರೆ ಈ ಜನ್ಮದಲ್ಲಿ ಮಾಡು ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದರೆ ನೀನು ಇವಾಗ ಅರ್ಧ ಸತ್ತಾಗಿದ್ದಿ, ನೀನು ಜೀವನ ಪೂರ್ತಿ ಬದುಕಬೇಕಾದ್ರೆ ಏನಾದರೂ ಕೆಲಸ ಮಾಡು. ಇವಾಗ ನಾನು ಹೇಳ್ತೇನೆ, ನಾನು ಅರ್ಧ ಜೀವಂತವಾಗಿದ್ದೇನೆ. ನಾವು ಇನ್ನೂ ಜೀವಂತವಾಗಿರಬೇಕಾದ್ರೆ ನಾವೆಲ್ಲರೂ ಒಳ್ಳೆ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಇಷ್ಟೇ ಹೇಳ್ತಿದ್ದೇನೆ. ಮೊದಲಿಗೆ ಅಪ್ಪಮ್ಮನ ಮಾತು ಕೇಳಿ ಅವರಿಗೆ ಗೌರವ ಕೊಟ್ಟು ನಾವು ಯಾವುದೇ ಕೆಲಸವನ್ನು ಮುಂದುವರಿಸಿದರೆ ಇವತ್ತಿಗೆ ನನ್ನಷ್ಟು ಎತ್ತರಕ್ಕೆ ನೀವು ಬೆಳಿಬೋದಂತೇಳಿ ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾರುತಿ ಯುವಕ ಮಂಡಲ ಇವರು ನನಗೆ ಕರೆದು ನಿಮ್ಮೆಲ್ಲರ ಮುಂದೆ ನನ್ನನ್ನು ಗುರುತಿಸಿದ್ದಕ್ಕಾಗಿ ನಾನು ಅವರಿಗೆ ಚಿರೋಣಿಯಾಗಿರ್ತೇನೆ. ಹಾಗೂ ಎಲ್ಲರ ಮುಂದೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ಹೃದಯವಾದ ಧನ್ಯವಾದಗಳು. ಥ್ಯಾಂಕ್ ಯು ಮಾಡ್ತಿದ್ದೇನೆ. ತಮ್ಮ ಎಲ್ಲ ವೇಷಗಳು ಬಹುಶಃ ಉಡುಪಿ ಹತ್ತಲೇ ಇದೆ. ನಮಗೆ ಮಂಗಳೂರಿಗರಿಗೆ ನಿಮ್ಮ ವೇಷ ನೋಡಿ ನಿಮಗೆ ಸಹಕಾರ ನೀಡುವಂಥ ಅವಕಾಶವನ್ನು ಮಾಡಿಕೊಡಬೇಕು. ಮುಂದಿನ ಸಲ ತಮ್ಮ ವೇಷ ಮಂಗಳೂರಿನ ಕಡೆ ಒಂದು ದಿನ ಆದರೂ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಮಧ್ಯೆ ಮತ್ತೊಬ್ಬರು ಸನ್ಮಾನಿತರು ಡಾಕ್ಟರ್ ರೇಷ್ಮಾ ಪ್ರಶಾಂತ್ ಉಳ್ಳಾಲ್ ಇವರು ಸನ್ಮಾನಕ್ಕೆ ಉತ್ತರವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಯಾನ್ ಮೂಲ ಬತ್ತದ ರೆಡ್ಡು ಪಾತೆರಡು ಬಂದು ಅಂಡಲ್ಲ ಮಾರುತಿ ಯುವಕ ಮಂಡಲದಕ್ಕಲು ಬಾತೆರ ಒಂಜಿ ಅವಕಾಶ ಕೊರಿಯರು ಅವಕಾಶ ತಿಕ್ಕನಗ ಏಪಲವೇನು ಮಿಸ್ ಮಲ್ಪರ ಪಲ್ಲಿ ಬಂದ ಗುರುಗುಲ ಏಪಲ ಪರೊಂದಿತ್ತೇರು. ಅದಕ್ಕೋಸ್ಕರ ಈ ಅವಕಾಶ ನಾನು ಸದುಪಯೋಗ ಮಾಡ್ತೊಂದಿಲ್ಲ. ಫಸ್ಟ್ ಆಫ್ ಆಲ್ ಮಾರುತಿ ಯುವಕ ಮಂಡಲ ಎಂಕ್ ಪೊಸತ್ ಹತ್ತು ಯಾನು ಮಾರುತಿ ಯುವಕ ಮಂಡಲದ ವೇದಿಕೆಡು 1997ದ ಮೊದಲೇ ದುಂಬೆ ಯಾನು ಮಸ್ತ್ ಕಾರ್ಯಕ್ರಮ ಡಾನ್ಸ್ ರೂಪ ಪೂರ ಕೊರ್ತಿನಾಲ್ ಅಂಚದುಪ್ಪನಾಗ ಇಂಕ ಮಾರುತಿ ಯುವಕ ಮಂಡಲ ಅಥವಾ ಅಕಲ್ನ ವೇದಿಕೆ ವಾ ರೀತಿಯ ಪೊಸತ್ತು ಬಂದು ತೋಜೊಂದಿಜ್ಜಿ ಆಂಡ ಎನ್ನ ಒಂಜಿ ಸಾಧನೆಯನ್ನು ಪರಿಚಯ ಮಲ್ತದು ಗುರುತಿಸದು ಇನ್ನಿ ಊರುಡೆ ಎಂಕೊಂಜಿ ಸನ್ಮಾನ ಮಲ್ಪನಂಚಿನ ಒಂಜಿ ಅವಕಾಶನ ಮಲ್ತು ಕೊಡ್ತಾರೆ ಯುವಕ ಮಂಡಲದಕ್ಕಲು ಮಾರುತಿ ಯುವಕ ಮಂಡಲದಕ್ಕಲು ಅಕ್ಲೆಗೆ ಯಾನು ಏಪಲ ಶಿರಡುನಿ ಯಾದುಪ್ಪೆ ಯಾನು ಕನ್ನಡ ಮೀಡಿಯಮ್ಡು ಕಲ್ದಿನಾಲು ಯಾನು ಒಂದೇ ಶಾಲೆಡು 7ನೇ ಕ್ಲಾಸ್ ತನಕ ಕಲ್ತದು 5 ಪಕ್ಕ ಬೇತೆ ಶಾಲೆಗೆ ಹೋದು ಮುಂದಿನ ವ್ಯಾಸಂಗನ ಯಾನು ಮುಂದುವರಿಸಿದಿನಾಲು ಎನ್ನ ಶಾಲೆಡು ಎಂಕ್ ಕುಡುಂಜಿ ರೀತಿಯ ಸನ್ಮಾನ ಮಲ್ತಿನ ಮಾರುತಿ ಯುವಕ ಮಂಡಲಗೆ ಕುಡುಂಜಿ ರೀತಿಯ ಎನ್ನ ಹೃದಯ ಪೂರ್ಣ ಒಂದು ಅಭಿನಂದನೆ ಯಾನು ಕೊರೊಂದುಲ್ಲ. ಸನ್ಮಾನ ಮಲ್ದಿನಕ್ಕೆ ಮಸ್ತ್ ಥ್ಯಾಂಕ್ಸ್. ಗಣ್ಯರ ನಡುಟು ಏನನ್ನು ಹುಲ್ಲದ ಸನ್ಮಾನ ಮಲ್ತಾರೆ ನಾವು ಊರ್ದಕ್ಕೆಲ್ಲ ಎದುರುಡೆ ನನ್ನ ಸನ್ಮಾನ ಮಲ್ತಾರೆ ನಿಕ್ಲೆಗೆ ಏಪಲ ಯಾನು ಋಣಿಯಾದುಪ್ಪೆ ಪಂಡದೇನ ಪಾತ್ರ ಮುಗಿತಂದರು. ವೇದಿಕೆ ಮೇಲಿರುವಂಥ ಗಣ್ಯರೇ ಹಾಗೂ ನನ್ನ ಪ್ರೀತಿಯ ಊರಿನವರೇ ಹಾಗೂ ಮಿತ್ರರೇ, ಇವತ್ತು ಮಾರುತಿ ಯುವಕ ಮಂಡಲದ ಈ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ನಿಜವಾಗಿ ನಾನು ತುಂಬ ಆಭಾರಿಯಾಗಿದ್ದೇನೆ ಈ ಸನ್ಮಾನಕ್ಕೆ. ಬೇಸಿಕಲಿ ನನಗೆ ಉಳ್ಳಾಲ ಮತ್ತು ನನಗಿರುವಂಥ ಸಂಬಂಧ ಅಂತ ಹೇಳಿದರೆ, ನಾನು ಸಮಾಜಶಾಸ್ತ್ರ ಕ್ಷೇತ್ರದಲ್ಲಿ ಒಂದು ಅಧ್ಯಯನ ಮಾಡಲಿಕ್ಕೆ ನಮ್ಮ ಮೊಗವೀರ ಸಮುದಾಯದ ಮಹತ್ತರವಾದಂಥ ಒಂದು ಮರಣ ಫಂಡ್ ಅಂತ ಹೇಳುವಂಥ ನಿಟ್ಟಿನ ಒಂದು ವಿಷಯದ ಮೇಲೆ ಅಧ್ಯಯನ ಮಾಡಲಿಕ್ಕೆ ಶ್ರೀ ಸದಾನಂದ ಬಂಗೇರವರ ನೇತೃತ್ವದಲ್ಲಿ ನನಗೆ ಬಹಳಷ್ಟು ಮಾಹಿತಿಗಳು, ಈ ಊರಿನ ಒಂದು ಹಿರಿಮೆ, ಈ ಊರಿನ ಒಂದು ಹಿನ್ನೆಲೆ, ಹೇಗೆ ಒಗ್ಗಟ್ಟಾಗಿ ಈ ಮಂಡಳಿ ಮತ್ತು ಬೇರೆ ಬೇರೆ ರೀತಿಯ ಸಕ್ರಿಯ ಚಟುವಟಿಕೆಗಳು ಈ ಊರಿನಲ್ಲಿ ನಡೀತಾ ಇದೆ ಅಂತ ಹೇಳುವಂಥ ಒಂದು ಪಕ್ಷಿನೋಟ ನನಗೆ ಅವರಿಂದ ಸಿಕ್ಕಿತು. ಸೊ ಅದರ ಮೇಲೇ ನಾನು ಪುಣೆಯ ಸಿಮ್ಸಾರ್ ಕಾನ್ಫರೆನ್ಸಲ್ಲಿ ಅದರ ಮೇಲೆ ಪ್ರಬಂಧ ಮಂಡನೆಯನ್ನು ಮಾಡಿ ಅದು ತುಂಬ ಪ್ರಶಂಸೆಗೆ ಪಾತ್ರವಾಯಿತು. ಈಗ ಈ ಡೆತ್ ಫಂಡ್, ಮರಣ ಫಂಡ್ ಎಂಬುದು ತುಂಬ ನನಗೆ ಅಟ್ರಾಕ್ಷನ್ ಆಗಿರುವಂಥ ಒಂದು ಪರಿಕಲ್ಪನೆ. ಯಾಕೆ ಅಂತ ಹೇಳಿದರೆ,
ನಮ್ಮ LIC ಜೀವ ವಿಮೆ ಇತ್ಯಾದಿ ನಿಮಗೆಲ್ಲ ಅದು ಮಾಮೂಲಾಗಿರ್ಬೋದು, ಯಾಕಂದರೆ ನೀವು ಸಭೆಯೆಲ್ಲ ಕೂರ್ತೀರಿ, ಮರಣ ಫಂಡ್ನ ಬಗ್ಗೆ ಚರ್ಚೆ ಮಾಡ್ತೀರಿ. ಬಟ್ ಯಾವುದೇ ಸಮುದಾಯದಲ್ಲಿ ಇಲ್ಲದಂಥ ನಮ್ಮ ಮೊಗವೀರರ ವೃತ್ತಿಗೆ ಸಂಬಂಧಿಸಿದ ಹಾಗೆ ಅನಿಶ್ಚಿತತೆಯನ್ನು ಅನುಸರಿಸಿಕೊಂಡಿರುವಂಥ ಈ ನಮ್ಮ ಸಮುದಾಯಕ್ಕೆ ಬೆನ್ನೆಲುಬಾಗಿ ನಿಂತಿರುವಂಥದ್ದು ಈ ನಮ್ಮ ಮರಣ ಫಂಡ್. ಅದರ ಬಗ್ಗೆ ಬಹುಶಃ ಕೆಲವು ದಿನಗಳಲ್ಲಿ ಪತ್ರಿಕೆಗಳಲ್ಲೂ ಬರ್ಬೋದು. ಈ ಊರಿನ ಒಂದು ಹಿರಿಮೆಯ ಒಂದು ಸಣ್ಣ ಪರಿಚಯ ಆ ಡೆತ್ ಫಂಡ್ನ ಮೂಲಕ ನಿಮಗೆ ಸಿಗಲಿರುವಂಥದ್ದು, ಅಂದರೆ ನಮ್ಮ ಊರಿನ ಜನರಿಗೆ ಮತ್ತು ಎಲ್ಲರಿಗೂ ಸಾರ್ವಜನಿಕರಿಗೂ ಕೂಡ ಇರುವಂಥದ್ದು. ಸೊ ಇವರಿಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಹಾಗೆ ಇನ್ನೊಂದು ಅಂತ ಹೇಳಿದರೆ, ನನಗೆ ನನ್ನ ಹೆತ್ತವರು ಜವಾಬ್ದಾರಿಯುತ ಜೀವನವನ್ನು ನಡೆಸಿಕೊಡ್ಲಿಕ್ಕೆ ಅವರು ಕಲಿಸಿದರು. ಸೊ ನಾನು ತುಂಬ ಪುಣ್ಯ ಮಾಡಿದ್ದೇನೆ ಅಂತ ಅಂದ್ಕೊಳ್ಬೇಕು. ಯಾಕಂದರೆ ಹೆತ್ತವರು, ನನ್ನ ಅಮ್ಮ ಕೂಡ ಬಂದಿದ್ದಾರೆ, ಜವಾಬ್ದಾರಿ ಜೀವನವನ್ನು ಹೇಗೆ ನಿರ್ವಹಿಸುವುದು ಹಾಗೂ ಇರುವಂತಹ ಒಂದು ಸಂಪನ್ಮೂಲಗಳನ್ನು ಬಳಸಿಕೊಂಡು ಹೇಗೆ ಹಂತ ಹಂತವಾಗಿ ಮೇಲೆ ಹೋಗಬೇಕು ಅಂತ ಹೇಳುವಂಥದ್ದು ನನಗೆ ಕಲಿಸಿಕೊಟ್ಟವರು ನನ್ನ ಪತಿ ಶ್ರೀ ಕೆ ಸುಧಾಕರ್ ಅವರು. ಸೊ ಇವರನ್ನು ಪಡ್ಕೊಂಡು ಅವರಿಬ್ಬರು ಕೂಡ ಇವತ್ತು ಬಂದಿದ್ದಾರೆ. ಸೊ ನನ್ನ ಪ್ರಕಾರ ಸನ್ಮಾನ ಅಂತ ಹೇಳಿದರೆ ಅದು ನಮಗೆ ವಹಿಸಿರುವಂಥ ಒಂದು ಜವಾಬ್ದಾರಿ. ಸೊ ಸನ್ಮಾನ ಸ್ವೀಕರಿಸಿ ಈ ಊರಿಗೆ, ಈ ಊರಿನ ಮಕ್ಕಳಿಗೆ ನನ್ನಿಂದ ಏನಾದರೂ ಒಂದು ಕಿರು ಕಾಣಿಕೆ ಕೊಡುವಂಥ ಪ್ರಯತ್ನ ಖಂಡಿತ ನಂದಿದೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ಈ ಒಂದು ಮಾರುತಿ ಯುವಕ ಮಂಡಳ ಇನ್ನಷ್ಟು ಎತ್ತರೋತ್ತರಕ್ಕೆ ಅದು ಮುಂದೆ ಹೋಗಲಿ ಅಂತ ಹಾರೈಕೆಯೊಂದಿಗೆ ನನ್ನ ಈ ಒಂದು ಚಿಕ್ಕ ಅನಿಸಿಕೆಯನ್ನು ಹೇಳ್ತೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತರನ್ನು ಪ್ರೀತಿಪೂರ್ವಕವಾಗಿ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಪ್ರೀತಿಯ ಸ್ನೇಹಿತರನ್ನು, ಬಂಧುಗಳನ್ನು ಪ್ರೀತಿಪೂರ್ವಕವಾಗಿ ವಂದಿಸುತ್ತಾ, ಮಾರುತಿ ಯುವಕ ಮಂಡಳ, ಮಾರುತಿ ಕ್ರಿಕೆಟರ್ಸ್ ಬಹಳ ಉತ್ತಮ ಕೆಲಸ ಮಾಡ್ತಾ ಇದೆ. ಇದನ್ನು ನಾನು ಇವತ್ತು ನಿನ್ನೆ ನೋಡಿದ್ದಲ್ಲ, ನನಗೆ ಮತ್ತು ಮಾರುತಿ ಯುವಕ ಮಂಡಳಕ್ಕೆ ಬಹಳ ವರ್ಷಗಳ ನಂಟು. ಯಾಕಂದರೆ ನಾನು ನೆನಪಿಸಲೇಬೇಕು, ಹೇಳಲೇಬೇಕು, ಮಾರುತಿ ಯುವಕ ಮಂಡಲದವರು ಎಷ್ಟೊಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅದು ಇನ್ನೂ ಅವರ ಕೆಲಸ ಉತ್ತರೋತ್ತರವಾಗಿ ಆಗಲಿ, ಅವರ ಸೇವೆ ಜನರಿಗೆ, ಸಮಾಜಕ್ಕೆ ಇನ್ನೂ ಹೆಚ್ಚು ಸಿಗಲಿ. ಬಹಳ ಮುಖ್ಯವಾಗಿ ಸಾಧನೆ ಮಾಡುವವರನ್ನು, ಸಾಧಕರನ್ನು ಪ್ರೀತಿಪೂರ್ವಕವಾಗಿ ಕರೆದು ಅಭಿನಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ. ತಮ್ಮ ಈ ಪ್ರೀತಿಯ ಗೌರವಕ್ಕೆ ನಾವೆಲ್ಲರೂ ಆಭಾರಿಗಳಾಗಿದ್ದೇವೆ. ಮುಂದಕ್ಕೂ ನಿಮ್ಮ ಸೇವೆ ಉತ್ತಮವಾಗಲಿ. ದೇವರು ಇನ್ನು ಮುಂದಕ್ಕೂ ಹೆಚ್ಚಿನ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ನಿಮಗೆ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ, ಮಾರುತಿ ಯುವಕ ಮಂಡಳ ಹಾಗೂ ಮಾರುತಿ ಕ್ರಿಕೆಟರ್ಸ್ನ ಎಲ್ಲ ಪದಾಧಿಕಾರಿಗಳಿಗೆ, ಅದರ ಸರ್ವ ಸದಸ್ಯರಿಗೆ ನನ್ನ ಮನದಾಳದ ವಂದನೆಗಳು. ಥ್ಯಾಂಕ್ ಯು. ದಿಕ್ಕಿನ ಒಂದು ಭಾರಿ ಖುಷಿ ಆಂಡು ಅಂಚೆ ಪೂರೈಗಳ ನಮಸ್ಕಾರ ಅಂತಂದು ಎನ್ನೆರಡು ಬಾತೆಲ್ಲ ಮುಕ್ತಾಯ ಅಂತ ಹೇಳಿದರೆ ಬಾಲ್ ಕೊಡಬೇಕಂತ ಇದ್ದಾಳೆ. ನೀನು ಮಾತಾಡೋದು ಬೇಡ, ನಗುವಿನಲ್ಲಿ ನಿನ್ನ ಅಭಿಮಾನವನ್ನು ನಮ್ಮೊಂದಿಗೆ ನೀಡಿದ್ಯಾ. ನಿನಗೂ ಈ ಸಂದರ್ಭದಲ್ಲಿ ನಿನ್ನಿತ ಧನ್ಯವಾದ ನೀಡ್ತಿದ್ದೇನೆ. ಕಾರ್ಯಕ್ರಮದ ಮುಂದಿನ ಹಂತದತ್ತ ಧಾವಿಸಿದ್ದೇವೆ ನಾವು ಪ್ರತಿಭಾ ಪುರಸ್ಕಾರ. ಈ ಕಾರ್ಯಕ್ರಮವನ್ನು ಶ್ರೀ ತಮ್ಮ ಪೋಷಕರಿಗೆ ತಮ್ಮ ಮಕ್ಕಳನ್ನು ಏನಾದರೂ ಮಾಡಬೇಕು, ಶಿಕ್ಷಣದಿಂದ ವಂಚಿತರಾಗಬಾರ್ದು, ಆಗಿದ್ರೆ ಈ ಥರ ಬರಬಾರ್ದು ಎಂಬಂಥ ಆಳವಾದ ಮನಸ್ಸಿರುತ್ತೆ. ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಬಹುಶಃ ಆರ್ಥಿಕವಾಗಿ ಏನೋ ಕಳ್ಕೊಂಡಿದ್ದೇವೆ ಎಂಬಂಥ ಅಭಾವ ನಮ್ಮನ್ನು ಕಾಡ್ತಿದೆ. ಆ ಕಾಲದಲ್ಲಿ ನಾವು ಕಳ್ಕೊಂಡಿದ್ದನ್ನು ಆರ್ಥಿಕತೆಯಲ್ಲಿ ನಾವು ಸಬಲರಿದ್ದೇವೆ. ಇಂದಿನ ವಿದ್ಯಾರ್ಥಿಗಳಿಗೆ ನಮ್ಮ ಸಹಕಾರವನ್ನು ನೀಡಿ ಎಲ್ಲ ವಿದ್ಯಾರ್ಥಿ ಸಂಸ್ಥೆಯ ವತಿಯಿಂದ SLC, PUC, ಡಿಗ್ರಿ ಸ್ಥಳೀಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದೊಂದಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡುತ್ತಾ ಬಂದಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸುಮಾರು 65 ವಿದ್ಯಾರ್ಥಿನಿಯರಿಗೆ ಒಟ್ಟು 2.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವೇತನದೊಂದಿಗೆ ಪುರಸ್ಕರಿಸಲಿದ್ದೇವೆ. ಪ್ರಥಮವಾಗಿ SLC ವಿದ್ಯಾರ್ಥಿನಿಯರು UA ಫಾತಿಮಾ ಸಮೀರಾ, ಹಜರತ್ ಸೈಯದ್ ಮದನಿ ಸ್ಕೂಲ್, ಇವರು ಈ ಕಾರ್ಯಕ್ರಮಕ್ಕೆ SLCಯಲ್ಲಿ ಟಾಪರ್ ಆಗಿರುತ್ತಾರೆ. ಮೇರಿ ಗರ್ಲ್ಸ್ ಹೈಸ್ಕೂಲ್ 96%. ಕಶಿಶ್ ಟಿ ಕರ್ಕೇರ ಸೈಂಟ್ ಅಲೋಷಿಯಸ್ ಸ್ಕೂಲ್ 96%. ಸಹನಾ BM ಹೈಸ್ಕೂಲ್ 95%. ಶ್ರೇಯಾ ಲೇಡಿಲ್ ವಿಕ್ಟೋರಿಯಾ ಗರ್ಲ್ಸ್ ಹೈಸ್ಕೂಲ್ 94%. ಮಂಜುಳಾ ಕೆನರಾ ಹೈಸ್ಕೂಲ್ 94%. ಪ್ರೀಮಲ್ BM ಹೈಸ್ಕೂಲ್ 94%. ಧನ್ವಿತ್ ಭಾರತ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್
93%. ಯಶಸ್ವಿನಿ ಭಾರತ್ ಹೈಸ್ಕೂಲ್ 93%. ಸೃಷ್ಟಿ ಸಾಲಿಯಾನ್ ಲೇಡಿಲ್ ವಿಕ್ಟೋರಿಯಾ ಗರ್ಲ್ಸ್ ಹೈಸ್ಕೂಲ್ 92%. ಶ್ರೀಯುತ ವಸಂತ ಮೀನ್ ಗುರ್ಕಾರು ಇವರ ನೇತೃತ್ವದಲ್ಲಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಬೇಕು. ಶಾಲು ಹೊದಿಸಿ ಫಲಪುಷ್ಪವನ್ನು ನೀಡಿ ಸನ್ಮಾನ ಪತ್ರದೊಂದಿಗೆ ವಿದ್ಯಾರ್ಥಿ ವೇತನವನ್ನು ಅವರಿಗೆ ತಾವು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿದ್ದೇನೆ. ನೀಡಬೇಕಾಗಿದೆ. ವಿದ್ಯಾರ್ಥಿ ಜೀವನದಲ್ಲಿ ಒಂದು ಕಾಲಕ್ಕೆ 90ರ ಗಡಿ ದಾಟಿ ಅಂಕಗಳನ್ನು ಗಳಿಸಿ ಅಂತ ಹೇಳಿದರೆ ಬಹಳಷ್ಟು ಕಷ್ಟವಿತ್ತು. ಇಂದಿನ ಯುಗದಲ್ಲಿ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಎಷ್ಟೊಂದು ಅರ್ಥೈಸಿಕೊಂಡಿದ್ದಾರೆ ಅಂತ ಹೇಳಿದರೆ 98, 100 ಹಂತ ಸಾಧನೆಗಾಗಿ ಮಾರುತಿ ಸಾಧಕ ಪ್ರಶಸ್ತಿಯನ್ನು ಪಡ್ಕೊಂಡವರು, ಮಹತ್ತರವಾದ ಸಾಧನೆಯನ್ನು ಮಾಡಿದವರು ಹಲವಾರಿದ್ದಾರೆ. ತಾವು ಸಹ ಒಂದು ದಿನ ಈ ದಿನ ನಮ್ಮ ಡಾಕ್ಟರೇಟ್ ಪದವಿಯವರು ಹೇಳಿದಾಗೆ, ನಮ್ಮ ಟೀಚರ್ಗಳು ಹೇಳಿದಾಗೆ ಈ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ತಮ್ಮೆಲ್ಲರನ್ನು ಗೌರವಪೂರ್ಣವಾಗಿ ನಾವು ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಶಾಲು ಓದಿಸಿ ನೀಡಿ ವಿದ್ಯಾರ್ಥಿ ವೇತನವನ್ನು ತಾವುಗಳು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ವಿನಂತಿಸುತ್ತಿದ್ದೇನೆ. ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ 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 ಯೋಗಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ಕೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಹಿಂದಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ ಯೋಗಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ಕೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ ಎಲ್ಲರಿಗೂ ಧನ್ಯವಾದಗಳು. ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ಚಪ್ಪಾಳೆ. ಇವರು ಸೇರಿಕೊಳ್ಬೇಕು. ಇನ್ನೊಂದು ಬದಿಯಿಂದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನಡ್ಕೊಂಡು ಬನ್ನಿ. ಒಬ್ಬರು ಶಾಲು ಹಾಕಿ ಫಲಪುಷ್ಪವನ್ನು ನೀಡಿದರೆ ಮತ್ತೊಬ್ಬರು ಸರ್ಟಿಫಿಕೇಟ್ ಹಾಗೂ ವಿದ್ಯಾರ್ಥಿ ವೇತನವನ್ನು ನೀಡುತ್ತಾ ಬನ್ನಿ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಮುಂದಿನ ವಿದ್ಯಾರ್ಥಿಗಳಿಗೆ ಯಶವಂತ್ ಪಿ ಅಮೀನ್ ಇವರು ಪ್ರತಿಭಾ ಪುರಸ್ಕಾರವನ್ನು ನೀಡಬೇಕಾಗಿ ವಿನಂತಿಸಿದ್ದೇನೆ. ಧನ್ಯವಾದ. ಶ್ರೀಯುತ ಜನಾಬ್ ಐಬ್ ಮಂಚಿಲ. ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ವೇಗಿನ ಯೋಗಿಗೆ ಚಪ್ಪಾಳೆ 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 ಚಪ್ಪಾಳೆ. ಧನ್ಯವಾದಗಳು ಐಬ್ ಮಂಚಿಲ. ಕನ್ನಡಕರೇ ನಿಮಗಿದು ಗೌರವ ಚಪ್ಪಾಳೆ ನಾದದ ಸುಳೆಯನ್ನು ಹರಿಸಿರುವ
ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕಾರ್ಮೆಲ್ ಸ್ಕೂಲ್ 76%. ಸಿಂಚನ ಪಿ ಸಾಲಿಯನ್ ಸೈಂಟ್ ತೆರೇಸಾ ಸ್ಕೂಲ್ 76%. ಚಿಂತನ ಎ ಬಂಗೇರ ಭಾರತ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ 76%. ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ಚಪ್ಪಾಳೆ. ಪ್ರತಿಭಾ ಪುರಸ್ಕಾರದ ಮಧ್ಯೆ ಮಧ್ಯೆಯೇ ಅತಿಥಿಗಳ ಭಾಷಣವನ್ನು ನಡೆಸಲಿದ್ದೇವೆ. ಈ ಪ್ರತಿಭಾ ಪುರಸ್ಕಾರ ನಂತರ ಕೆಲವೊಂದು ಅತಿಥಿಗಳು ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ವೇದಿಕೆ ಮೇಲೆ ಶ್ರೀಯುತ ಭರತ್ ಕುಮಾರ್ ಅವರು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡುತ್ತಿದ್ದಾರೆ. ಜೋರಾದ ಸದ್ದಿನ ಒಮ್ಮೆ ಚಪ್ಪಾಳೆಯನ್ನು ತಟ್ಟು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಸ್ತೇನೆ ಮಾಡ್ತಿದ್ದೇನೆ. ಪ್ರತಿಭಾ ಪುರಸ್ಕಾರವನ್ನು ಪಡ್ಕೊಳ್ಳುವಂಥ ವಿದ್ಯಾರ್ಥಿಗಳು ನಿಮಗೊಂದು ಸುವರ್ಣ ಅವಕಾಶ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ರೀತಿ ತಯಾರಿ ಮಾಡಬಹುದೆಂಬಂತೆ ಕಾರ್ಯಕ್ರಮದ ನಂತರ 15 ನಿಮಿಷಗಳ ಕಾಲ ಡಾಕ್ಟರ್ ಸುಮನಾ ಬೋಳೂರ್ ಇವರು ತಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಕಡ್ಡಾಯವಾಗಿ ಎಲ್ಲ ಮಕ್ಕಳಿದ್ದು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿದ್ದೇನೆ. ಇನ್ನು ಕಾರ್ಯಕ್ರಮ ಇದ್ದರೆ ಒಂದು 30 ನಿಮಿಷಗಳ ಕಾಲ ಕಾರ್ಯಕ್ರಮ ಇರಬಹುದು. ಈ ಕಾರ್ಯಕ್ರಮ ಮುಗಿದ ನಂತರ ವಿದ್ಯಾರ್ಥಿಗಳೆಲ್ಲರೂ ಇದೇ ಸಭಾಂಗಣದಲ್ಲಿ 15 ನಿಮಿಷಗಳ ಕಾಲ ಇರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಣ್ಣನ್ನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಳಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಳೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ. ಧೈರ್ಯ ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯ ನಗಿದ ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ. ನಾಡಿ ಸಾಧನೆ ತೋರಿದ ನಿಮಗೆಲ್ಲ ಸಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಅಭಿನಂದನೆಗಳು. ಅಭಿನಂದನೆ. ವ್ಯಾಘ್ರ ಚಾಮುಂಡಿ ದೇವರನ ಕ್ಷೇತ್ರೋಡು ಮಾರುತಿ ಯುವಕ ಮಂಡಲ ಬಕ ಮಾರುತಿ ಕ್ರಿಕೆಟರ್ಸ್ ಮಕ್ಕಳು ಸಾಧಾರಣ 22 ವರ್ಷೋಡ್ದಿಂಚಿ ವಿದ್ಯಾರ್ಥಿನಗಳಿಗೆ ಕಲ್ಪನೆಗೆ ಬಡ ರೋಗಿಲ್ನಗಳಿಗೆ ಬಕ ಬಡ ಜನಗಳಿಗೆ ವಿದ್ಯಾರ್ಜನೆಗೆ ಅಥವಾ ಮದ್ಮೆಗೆ ಅಥವಾ ಆಟೋಟ ಪಂದ್ಯಾವಳಿಗೆ ಬೋಡಾಯಿನ ಸಹಕಾರನು ಮಲ್ಪುಲೇನು ನಮ್ಮ ಮಾತಿರಲ್ಲ ಅಕಲ ವರದಿಡು ಬಕ್ಕ ಎನ್ನ ಮಿತ್ರರೇ ಕಡೆ ರವಿ ಪಂಡೇರ್ ಪ್ರಾರಂಭ ಪ್ರಾರ್ಥನೆಡು ನಂಗೆ ಸಾಧಾರಣ ಎಲ್ಯ ಆಯ್ತ ಚರಿತ್ರೆ ಗೊತ್ತಾಂಡ್ ಮಾರುತಿ ಕ್ರಿಕೆಟರ್ಸ್ ಇಂಚಿನ ಮತ ಮಲ್ತೊಂದುಲ್ಲೇರೆಂದು ಅಕಲ ವಿವರಣೆಲ್ಲ ಪಂಡೇರು ದೇವರನ ಆಶೀರ್ವಾದನೆಲ್ಲ ಗೆದೊಂಡೇರು. ಸೊ ಈ ಸಂದರ್ಭಡು ಖಂಡಿತವಾದಲ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿನ ನಮ್ಮ ಮಾರುತಿ ಯುವಕ ಮಂಡಲ ಆಯ್ನಾತ್ ಬೇಗ ರಾಜ್ಯ ಪ್ರಶಸ್ತಿಯನ್ನು ಪಡೆಯವಡನ್ನು ಬಂದು ಯಾನು
ಶುಭಾಶಯನ ಕೊರೊಂದುಲ್ಲ. ನಮ್ಮ ವೇದಿಕೆಡು ಇತ್ತಿನ ಮಾತ ಗಣ್ಯರ್ನ ಎದುರುಡು ನಮ್ಮ ಸಾಧಕರ್ನ ಅಕಲ್ ಮಲ್ದಿನ ಸಾಧನೆಯನ್ನು ತೂವನಾಗ ನಂಗೆ ಅಚ್ಚರಿ ಆವೊಂದುಂಡು. ನಮ್ಮ ದುಂಬು ಮತ ಸೈನಿಕರನ್ನು ಕೇನೊಂದುತ್ತಾ ತೂವೊಂದುತ್ತ ಆ ರಾಜ್ಯೋಡು ಆ ದೇಶೋಡು ಇತ್ತೇರನ್ ಅಣ್ಣ ಇನಿ ಇತ್ತೀಚೆಗೆ ನಮ್ಮ ಊರುಡ್ಲ ನಮ್ಮ ಜಾತಿ ದಾಖಲೆ ಜಿಂಡ ಇನ್ನಿತರೇರು ಮಸ್ತ್ ಜನ ದೇಶ ಸೇವೆಗೆ ಹೆಸರಾದ ಕೆಲಸವನ್ನು ಮಲ್ತೊಂದುಲ್ಲೇರು. ನಮ್ಮ ಅವೇನು ತೂಪಿನ ನಂಗೆ ಅವಕಾಶ ಎಲ್ಲ ತುಂಬ ತಿಕ್ಕೊಂದಿತ್ತೀಚು ಅಂದ್ರೆ ಇತ್ತೀಚೆಗೆ ಕಾರ್ಗಿಲ್ ಯುದ್ಧ ಅಥವಾ ಪಿಕ್ಚರ್ ಅಥವಾ ಟಿ ವಿ ಮಾಧ್ಯಮದ ಮುಖಾಂತರ ನಮ್ಮ ಸೈನಿಕರು ಏತು ಕಷ್ಟಪಡೊಂದುಲ್ಲೇರು ಎಂದು ಬಂದು ನಂಗೆ ಪ್ರತಿಯೊರಿಯಾಗಲ ಗೊತ್ತಾಪುಂಡು. ಅಂಚಿನ ಆ ಒಂಜಿ ಜೀವನೋಡು ನಮ್ಮ ಉಳ್ಳಾಲದ ಸುನಿಲ್ಲ ಅಲ್ಲ ಹಲವಾರು ವರ್ಷನೂ ಸೇವೆಯನ್ನು ಕೊಡ್ತೇನೆ. ಅಂಚನೆ ಹೆಂಗೆ ತೋಜುಂಡು ಯಾನ್ಲ ಎಲ್ಲಿ ಒಪ್ಪನಾಗ ಗಮ್ಮತ್ತಿಗೆ ವೇಷ ಪಾಡ್ದುಪ್ಪರ್ಲ ಯಾವು ನಮ್ಮ ಅಕಲ್ ಮಾತೇರ್ಲ ಹೆಚ್ಚಿನ ಅಕಲ್ ಚೌತಿ ಜಿಂಡ ದಸರಾ ಬನ್ನಾಗ ನಮ್ಮ ವೇಷ ಪಾಡ್ದು ಚಿಲ್ಲರಿ ಕಾಸುಗಸರಾದ ಅಥವಾ ಗಮ್ಮತ್ತು ಗಸರಾದ ಮಲ್ತೊಂದುತ್ತ ಅಂಡ ನಮ್ಮ ರವಿ ಕಟ್ಪಾಡಿ ಐಟ್ ಹಿಡ್ದಲ ಮಿತ್ತು ಪೋದು ಪಾಪದ ಕಲೆಗೆ ಬಂಗದ ಕಲೆಗೆ ಕಷ್ಟೊಡುಪ್ಪುನ ಕಲೆಗೆ ಸಹಾಯ ಮಲ್ಪರೆಗಸರಾದೆ ಆ ಒಂಜಿ ಫೀಲ್ಡ್ನ ಗೆದೊಂದು ಅವೇತೋ ಬಡ ರೋಗಿನ ಕಲೆನ ಕಷ್ಟನು ನಿವಾರಿಸಾದ ಅರ್ನ ಸೇವೆನ ಕೊಡ್ತೇರು ನಿಜವಾದಲ ಮೆಚ್ಚುನಂಚಿನ ಕೆಲಸ. ಅಂಚನೆ ನಮ್ಮ ಡಾಕ್ಟರೇಟ್ ಪಡೆದಿನ ಮಹಿಳೆಯರು ಹೆಚ್ಚಿನ ಅಂಶ ಒಂದೇ ಶಾಲೆದ ವಿದ್ಯಾರ್ಥಿಲ ಅಂದು ಎನ್ಲ ಎನ್ನ ಎರ್ಮಾಳದ ಶಾಲೆಡ್ ಕೋಡೆ ಇಂಕ್ ಸನ್ಮಾನ ಮಲ್ತಿತ್ತೇರು. ನಮ್ಮ ಶಾಲೆಡ್ ನಂಗೆ ಸನ್ಮಾನ ತಿಕ್ಕನಾಗ ನಮ್ಮ ಟೀಚರ್ನ ಕಲ ನಂಗೆ ಕಲ್ಪಾದಿನ ಗುರು ಹಿರಿಯರ್ನ ಕಲ ನೆನೆಪಾಪುನು ಆಮೇಲೆ ನೆನೆಪುನು ದೀವೊಂದು ನಮ್ಮ ಮಾತಿರಲ್ಲ ಇನಿ ಇತ್ತ ಮಸ್ತ್ ಜನ ಸಾಧಕರು ಸನ್ಮಾನವನ್ನು ಸ್ವೀಕರಿಸಾಯರು ಬಡ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿನಕಲು ನಮ್ಮ ಪ್ರೋತ್ಸಾಹಧನವನ್ನು ಪಡೆಯೊಂಡ ಉನೇನು ನಮ್ಮ ನೆನಪು ದಿವನೋಡು. ಇನಿ ಮಾರುತಿ ಯುವಕ ಮಂಡಲ ನಮ್ಮ ಮಾತಾ ಕೊಡಿಡ್ಲ ತೂಪ ಪ್ರೋಗ್ರಾಮ್ ಮಲ್ಪನಾಗ ಐತಾನೆ ಒಂಜಿ ಧನ ಸಹಾಯ ಕಲೆಕ್ಟ್ ಮಲ್ಪುನಂಚಿನ ಒಂಜಿ ವಿಂಗ್ ಉಪ್ಪುಂಡು ಮಸ್ತ್ ಕಡೆಟ್ ಪೂರ ಕಡೆಟ್ಲ ಪ್ರೋಗ್ರಾಮ್ ಮಲ್ಪೊಡುಂದಾಂಡ ಬಕ್ಕೊಂಜಿ ಸೈಡೆಡ್ ನಮ್ಮ ಕಾರ್ಯಕ್ರಮ ಮಲ್ಪುವ ಬಕ್ಕೊಂಜಿ ಸೈಡೆಡ್ ಧನ ಸಹಾಯ ಮಲ್ಪುವ ಅಣ್ಣ ಇನಿ ಮಾರುತಿ ಯುವಕ ಮಂಡಲೋಡು ಹೆಂಗೆ ತೋಜುಂಡು ಮಾತೇರ್ಲ ಜಮಣೇರ್ನಕಲು ಉಲ್ಲೇರು ಬಕ ಹೆಚ್ಚಿನಕಲು ಬೋಟ್ ಓನರ್ಸ್ ಇಜಿಂಡ ಬೋಟದ ತಂಡೇಲ ನಕಲು ಬಕ ಕೆಲಸ ಮಲ್ತೊಂದುಗುಲು ಅಕಲು ಬಂಗ ಬುಡ್ದು ಕೆಲಸ ಮಲ್ತಿನ ಆ ದೊಡ್ಡುಡು ಒಂತ ಪರ್ಸಂಟೇಜಿನ ದಿವೊಂದು ಏತೋ ಜೋಕ್ಲೆಗ್ ಶಾಲೆ ಕಲ್ಪರೆ ಇಜಿಂಡ ಹುಷಾರು ಉಪ್ಪಂದಿನ ಕಲೆಗೆ ಹೆಲ್ಪ್ ಮಲ್ಪರೆ ಮೊರಣಿ ಮಹಾಲಕ್ಷ್ಮಿ ದೇವಸ್ಥಾನಗುಲ ಒಂಜಿ ಮಲ್ಲ ಮೊತ್ತೊಂದು ಕೊಡ್ತೇವೆ. ನಂಗೆ ಮಾತಿರೆಲ್ಲ ಗೊತ್ತುಂಡು ಮಹಾಲಕ್ಷ್ಮಿ ದೇವಸ್ಥಾನ ಮೊರಣಿ ಏಪ್ರಿಲ್ ಬ್ರಹ್ಮ ಕಲಶೋತ್ಸವನು ನಮ್ಮ ಮಾತೇರ್ನಲ್ಲ ಜಾತಿ ಮತ ಬುಡ್ದು ಮಾತೇರ್ಲ ಒಟ್ಟು ಸೇರಿದು ನಮ್ಮ ಮಹಾಜನ ಸಂಘದ ಲೀಡರ್ಶಿಪ್ಡು ಡಾಕ್ಟರ್ ಜಿ ಶಂಕರ್ನ ಆಶೀರ್ವಾದೋಡು ಯಶಸ್ವಿಯಾದ ನಮ್ಮ ನೆರವೇರಿಸಾದ. ಸೊ ಅಂಚಾದ ಇಂಚಿನ ಕಾರ್ಯಕ್ರಮ ಪ್ರತಿ ವರ್ಷಲ ನಡಪಡು ನಮ್ಮ ಬೇತೆ ವೇದಿಕೆಡು ಬೇತೆ ಸಂಘ ಸಂಸ್ಥೆಡು ಪ್ರತಿ ಸಲ ಕಾರ್ಯಕ್ರಮ ಮಲ್ಪನಾಗ ನಾಟಕ డాన్స్ ಅವು ಮಾತ ಉಪ್ಪುಂಡು ಅಂಡ ಇನಿ ಮಾರುತಿ ಯುವಕ ಮಂಡಲದಕ್ಕಲು ಬರೇ ಸಾಧಕರಿಗೆ ಸನ್ಮಾನ ಬಕ್ಕ ಜಾಸ್ತಿ ಸ್ಕೋರ್ ಮಲ್ದಿನ ವಿದ್ಯಾರ್ಥಿನಗಳಿಗೆ ಪ್ರೋತ್ಸಾಹಧನ ಇಂಚಿನ ಒಂಜಿ ಕಾರ್ಯಕ್ರಮವನ್ನು ಮಾತ್ರ ಮಲ್ದಿರು ಹೆಚ್ಚಿನ ಅಂಶ ಕೊಡೊಂಜಿ ನಮ್ಮ ಮೇಡಮ್ ಇತ್ತೆ ಒಂದು 10-15 ಮಿನಿಟ್ಸ್ದ ಲೆಕ್ಚರ್ ಕೊರ್ರೆಯವು ಆರ್ನ ಮಲ್ದಿನ ಡಾಕ್ಟರೇಟ್ ಮಲ್ದಿನ ಆ ವಿಷಯ ನಮ್ಮ ಮಾತೆರೆಲ್ಲ ಗೊತ್ತುಂಡು ಮೊಗವೀರ ಸಬಾಟು ಮಾತಾ ಊರುಡ್ಲ ಮರಣ ಪಂಡು ಉಂಡು ಮರಣ ಪಂಡು ಸಾಧಾರಣ ನಮ್ಮ ಪೂರ್ವಜರು ಸಾಧಾರಣ 75-100 ವರ್ಷೋಡು ದುಂಬೆ
ಪ್ರತಿ ಊರುಡ್ಲ ಮರಣ ಪಂಡನ ಪ್ರಾರಂಭ ಮಲ್ದಿರು ನಮ್ಮ ಅಕಲ ಆ ಒಂಜಿ ಪೂರ್ವಾಲೋಚನೆಗೆ ನಮ್ಮ ಮೆಚ್ಚೋಡು ಅವೇ ಕಾನ್ಸೆಪ್ಟ್ ನೀನಿ ಪತೊಂದು LIC ದಕ್ಕಲು ಇನ್ಶೂರೆನ್ಸ್ ಮಲ್ತೊಂದುಲ್ಲೆ ಸೊ ಐತ ಬಗ್ಗೆ ಆರ ಅಧ್ಯಯನ ಮಲ್ತದು ಬೋಡಾಯಿನಾತ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಲ್ತದು ನಮ್ಮ ಡಾಕ್ಟರೇಟ್ ಪಡೆ ಬಂದೇರು ಸೊ ಒಂದು ನಂಗೆ ಮಾತೆರೆಗ್ಲ ತೆರಿಯೋಡಾಯಿನ ವಿಷಯ ಸೊ ಈ ಕಾರ್ಯಕ್ರಮನು ಮಲ್ದಿನ ಮಾತ ಮಾರುತಿ ಯುವಕ ಮಂಡಲ ಬಕ್ಕ ಕ್ರಿಕೆಟರ್ಸ್ದ ಪದಾಧಿಕಾರಿ ನಕಲೆಗೆ ಬಕ್ಕ ಸದಸ್ಯರ ನಕಲೆಗೆ ಏನೀನಿ ಲೆತ್ತಿನೆಕ್ ಯಾನ್ ವಂದನೆನ್ ಕೊರೊಂದುಲ್ಲ ಯಾನ್ ಮ್ಯಾಂಗ್ಳೂರ್ ಪೋರ್ಟುಡು ಸಾಧಾರಣ 35 ವರ್ಷ ಕೆಲಸ ಮಲ್ತೆ ನನ್ನ ಒಂಜಿ 2 ವರ್ಷ ರಿಟೈರ್ ಆರ ಬಾಕಿ ಉಂಡು ನಮ್ಮ ದೇಶದ ನೂತನ ಸರ್ಕಾರದ ಒಂದು ಬದಲಾಯಿನ ಕಾನೂನು ದಸರಾದು ಇನಿ ಲೇಬರ್ ಯೂನಿಯನ್ದ ರೆಪ್ರೆಸೆಂಟೇಟಿವ್ ನಕಲು ಕೆಲಸೋಡು ಇತ್ತಿನ ಕಲೆಗೆ ಟ್ರಸ್ಟಿಶಿಪ್ ಕೊರಡು ಒಂದು ಬಂದು ಬತ್ತುಂಡು ಆಯ್ತ ಸುರೂತ ಕೊಡುಗೆ ಎಂಕೆ ತಿಗಂಡು ಅಂಚಾದು 2 ವರ್ಷ ಕೊಡಲ ಯಾನ್ ಸರ್ವೀಸ್ ಉಡುಲ್ಲ ನಮ್ಮ ಜನಕುಲೆಗೆ ಬೋಡಾಯಿನ ಪೋರ್ಟುಡ್ದು ಎಂಚಿನ ಸಾಕಾರ ತಿಕ್ಕುನ ಉಂಡ ಖಂಡಿತವಾದಲ ನಮ್ಮ ಈತಿ ಮಿತಿಟ್ ಆಪಿನೇನು ಸಾಕಾರೋನು ಯಾನ್ ಕೊರ್ರೆ ತಯಾರುಲ್ಲ ಅಂತ ಬಂದು ಈ ಸಂದರ್ಭ ಪಂಡದು ನಿಕಲೆಗೆ ಮಾತೆರೆಗ್ಲ ಧನ್ಯವಾದ ಕೊಡ್ತಿ ಅನ್ನೋ 2 ಪಾತ್ರ ಮುಗಿದು ನಾಗರ ದೇವರ ಅಂಚಿತ್ತ ಶ್ರೀ ಸೋಮನಾಥ ದೇವರನಿ ಅಂಜನೆ ಉಳ್ಳಾಳದ ಅಪ್ಪೆ ಅಂಚಿತ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿನ ಇನ್ನೊಂದು ಪರಿಸರದ ಇವನ್ನ ಪ್ರಾರ್ಥನೆ ಮತ್ತೊಂದು ವೇದಿಕುಡುಪುನ ಪೂರ ಗಣ್ಯಾತೀತ ಗಣ್ಯರೇ ಸಾಧಕರೇ ಅಂಚನೆ ಮೂಲ ಎದುರುಡುಪು ಚಿತ್ತಿನ ಎಲ್ಲ ಸ್ವಜಾತಿ ಬಂಧುಲೆ ಏನೇ ದಕ್ಷಿಣ ಕನ್ನಡ ಜಿಲ್ಲೆಡೆ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಮಾರುತಿ ಯುವಕ ಮಂಡಲ ರಿಜಿಸ್ಟರ್ಡ್ ಮಾರುತಿ ಕ್ರಿಕೆಟರ್ಸ್ ಮಕ್ಕಳ ಈ ಕಾರ್ಯಕ್ರಮ ಬಹುಶಃ ಕೇಂದ್ರ ಭಾಳ ಒಂಜಿ ರೋಮಾಂಚನ ಆಪಡು ಭಾಳ ಖುಷಿ ಆಪಡು ಅರ್ಥಪೂರ್ಣವಾದ ಚಿತ್ತಿನ ಒಂಜಿ ಕಾರ್ಯಕ್ರಮ ಮಲ್ತೆರ ಪಡೆಯರಿಗೆ ಭಾಳ ಹೆಮ್ಮೆ ಆಪಡು ಯಾನ್ ಮಕ್ಕಳ ಈ ಕಾರ್ಯಕ್ರಮನು ಭಾಳ ವರ್ಷದಿಂಚ ಭಾಳ ಹತ್ತಿರ ತೂವ ನಿಂತಿನಾಯಿ ಬಹುಶಃ ಮಾರುತಿ ಪಣ್ಣಗನೇ ನಂಗೆ ಒಂಚೂರು ಖುಷಿ ಆಗ್ಬಿಡು ದಯಪನ್ನಾಗ ಈ ಮಾತೆಲ್ಲ ರಾಮಾಯಣ ಓದು ಪರಿಯರು ರಾಮನ ಬಂಟೆ ಹನುಮಂತೆ ಮಾರುತಿಗೆ ಪುದರ ಹನುಮಂತ ಪುದರ್ಲುಂಡು ಅಂಜನೆ ಮುಖ್ಯ ಪ್ರಾಣವನ್ನು ಪುದರುಂಡು ಭಕ್ತಿಡಿ ಮೆಚ್ಚಿದಿ ಶಕ್ತಿನ ಪಡೆಯಿನ ಆ ಹನುಮಂತೆ ರಾಮದೇವರೇ ಬಹಳ ಪ್ರಿಯಾವೆಂಚಿನ ಭಕ್ತೆ ಅಂಚನೆ ಬ್ರಹ್ಮದೇವರನ್ನ ವರಪಡೆಯಿನ ಕಲಿಯುಗದ ಬಂಟೆ ಅಂಚನೆ ಮುಖ್ಯ ಪ್ರಾಣ ಬಂದಲ್ಲ ಒಂಜಿ ಪುದರುಂಡು ನಮ್ಮ ದೇಹಡು 7 ಪ್ರಾಣ ಉಂಡಿಗೆ ಐದು ಪ್ರಾಮುಖ್ಯವಾದ ಮುಖ್ಯ ಪ್ರಾಣ ಹನುಮಂತೆ ಆಯ್ಪೋಯ ನಮ್ಮ ಚೇತನ ಜನ ಮಗರು ಬರುವ ಅಂಚಿತ್ತಿನ ಒಂಜಿ ಆಕರ್ಷಣವಾದ ಚಿತ್ತನ ಒಂಜಿ ಪುದರ್ನಿ ಈ ಸಂಸ್ಥೆಗೆ ದೀತಾರೆ ಜವಾದ್ಲ ಮಾತು ದೇವನ ಕೃಪೆ ಈ ಸಂಸ್ಥೆಗೆ ಉಂಡು ಬಂದು ಯಾರು ಖಂಡಿತ ಬರದೆ ನನಗೆ ದಯಪನ್ನಾಗ ಇಟ್ಟು ಹೊರಡಿಟ್ಟು ಮಾತ್ರ ಕೇನಿಯ ಅವನೇ ಪಣದೋಪಿನ ಸರಿ ಆಪಜಿ ದಯಪನ್ನಾಗ ಇದೊಂದು ಕಾರ್ಯಕ್ರಮ ಹಲವಾರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ಅವಳು 2 ಕ್ಯಾನಂದೆ 2 ಬೇಡಂದೆ ತನ್ನ ಸ್ವಂತ ಕಾಸನ್ನು ಖರ್ಚು ಮಾಡಿದ್ದು ಅಕ್ಕಲೇ ಒಂಜಿ ವ್ಯವಸ್ಥೆ ಮಾಡಿದ್ದು ಇಂಚಿತ್ತಿನ ಸಾಧಕರಿಗೆ ಇಂಚಿತ್ತಿನ ಒಂಜಿ ಕೆಲವು ರ್ಯಾಂಕ್ ಮಲ್ತಿನ ಸ್ಕೋರ್ ಮಲ್ತಿನ ವಿದ್ಯಾರ್ಥಿನ ಕೆಲಗೆ ಒಂಜಿ ಅನುಕೂಲ ಮಲ್ತು ಕೊರ್ಪೆರ ನಾಡ ಒಂದು ಬಹಳ ಸಂತೋಷ ವಿಚಾರ ಒಂದು ಈ ವರ್ಷ ಮಾತ್ರ ನೀರು ದುಂಬು ನಾನು 25-30 ವರ್ಷದ ದುಂಬು ಅವಳ ಕಾರ್ಯಕ್ರಮ ಏನು ತೋರ್ತು ಕಾರ್ಯಕ್ರಮ ಪೋದಿತ್ತೆ ಈ ಸ್ವಾತಂತ್ರ್ಯ ದಿನ ಆಚರಿಸಿದ ಈ ಪೊರ್ಲು ಬಹುಶಃ ಬಯ್ಯಮುಟ್ಟ ಆ ಕಾರ್ಯಕ್ರಮ ಅವಂತನು ಬಹುಶಃ ಹಾಕ್ಲಿಕ್ಕೆ ಪುರ್ಸದಿದ್ದಂದೆ ಆ ಕಾರ್ಯಕ್ರಮದ ಎನ್ನೆ ಮಾಡ್ತಾರೆ ಆಡ 5 ದಿನ ಮಲ್ಲ ಕಾರ್ಯಕ್ರಮ ಮಾಡ್ತೊಂದುಳ್ಳೇರು ಬಹಳ ಖುಷಿದ ವಿಷಯ ಬಹುಶಃ ಈ ಒಂದು ಕಾರ್ಯಕ್ರಮ ಬಹುಶಃ ನಮ್ಮ ಕುಲ್ದಿನ ಕಟ್ಟೋಣ 25 ವರ್ಷದ ಸವಿ ನೆನಪಿಗೆ ಓಡಾದಿ 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ದು ಐದು ಬಂದು ಗಣೇಶ ಮದ್ದು ಪರಿಯಾರು ಬೇರೆ ಬೇರೆ ರೀತಿಯದ್ದು ತೆಗೆದು ಪರಿಯಾರು ಆಂಡ ಅವನು ಒಂಜಿ ಎಂಗ್ಲು ಕಲ್ತಿನ ಶಾಲೆಗೆ ಒಂಜಿ ಗಿಫ್ಟ್ ಆದ ಕೊಡುವ ಒಂಜಿ ಅಭಿಪ್ರಾಯದ ಮಿತ್ತಿ ಆ ಶಾಲೆದ ಹಳೆ ವಿದ್ಯಾರ್ಥಿ ಸಂಘದ ಒಂದು ನೆನಪಿಗೋಸ್ಕರ
ಅಂಕ್ಲಿಗೆ ಶಾಲೆ ಕಲ್ತಿನ ಹಳೆ ವಿದ್ಯಾರ್ಥಿಗಳು ದಾದಾನ ಎಂಕಲ ಒಂಜಿ ಕೋಡಿಗೆ ಬೋರ್ಡ್ ಬಂದು ಸಡಿ ಇನ್ನು ಮೊಗವೀರ ಸಂಘ ಹೋಗಲು ಹಸ್ತಾಂತರ ಮಾಡ್ತಾರೆ ಅಕ್ಕ ಗೀತಿಜರ್ ಇನ್ನು ಬಹುಶಃ ವೇದಿಕೆ ಹಾಕಲ ಪುದರ್ ಬಾರದೇರಿ ಅಂಚನೆ ಇಂಕಲ್ನ ಊರುಡು ರಡ್ಡು ಸಂಸ್ಥೆ ಉಂಟು ಒಂಜಿ ಮಾರುತಿ ಕ್ರಿಕೆಟರ್ಸ್ ಅಂಚನೆ ಹಳೆ ವಿದ್ಯಾರ್ಥಿ ಸಂಘ ಅಕ್ಕಲ್ಲ ಇಂಕ ರಡ್ಡು ಊರು ಕಣ್ಣಿತ್ತಿಲಕನೆ ಅಕ್ಕಲ ಕಾರ್ಯಕ್ರಮ ಮಾಡ್ತಾರೆ ಜಿಲ್ಲತ್ತು ಆಂಡ ಮಕ್ಕಳ ಕಾರ್ಯಕ್ರಮ ಬಹುಶಃ ಹೆಚ್ಚಿನ ಒಂಜಿ ಬೆಲೆ ಬರ್ತಿದ್ದ ಕಾರ್ಯಕ್ರಮ ಮಾತ್ರ ಒಂಜಿ ಖುಷಿ ಪಡಬಿದ್ದ ಕಾರ್ಯಕ್ರಮ ಅಂಚಾದ ಈ ಕಾರ್ಯಕ್ರಮಕ್ಕೆ ಓಡಾದ ಬಹುಶಃ ಜಿಲ್ಲೆದ ರಾಜ್ಯೋತ್ಸವ ಪ್ರಶಸ್ತಿಗಿದು ಪರಿಹಾರು ಮಕ್ಕಳು ರಾಜ್ಯ ಪ್ರಶಸ್ತಿ ದತ್ತು ನಮ್ಮ ದೇಶಡು ಕೇಂದ್ರ ಸರ್ಕಾರದ ಪುರಸ್ಕಾರ ಬರೋಡು ಅಂಚನೆ ನಮ್ಮ ಕರ್ನಾಟಕ ರಾಜ್ಯದ ಪುರಸ್ಕಾರ ಬರೋಡು ಬಂದು ನನ್ನ ವೈಯಕ್ತಿಕ ಅಭಿಪ್ರಾಯ ಡಬ್ಬನಾಗ ಆತ್ಮೀಯ ಮೆಹನತ್ ಬರ್ತಾರೆ ದಾಲ ಸ್ವಾರ್ಥದ ಅಂತ ಓಲು ಪ್ರತಿಫಲ ಅಪೇಕ್ಷೆ ಇದ್ದಂದೆ ಇಂಚಿತ್ತೊಂದು ಕೆಲಸ ಮಾಡ್ಕೊಂಡು ಸಂಗತಿಂದಾಂಡ ಅವು ಮಾರುತಿ ಕ್ರಿಕೆಟರ್ಸ್ ಅಂಚಾದ ಯಾರು ಹೆಚ್ಚಿಗೆ ಪಂಡ್ರೆ ಬೋಬಜಿ ದೇವರ ಮಕ್ಕಳು ನನ್ನ ಹೆಚ್ಚಿನ ಇಂಚಿತ್ತಿನ ಒಂಜಿ ಕಾರ್ಯಕ್ರಮ ಮಲ್ಪರೆಗೆ ಭಾಳ ನನ್ನ ದೇವರ ಅನುಕೂಲ ಕೊರೋಡು ಅಂಜನೆ ಸಾಧಕರನ್ನ ಪಗೇಟಿ ಇನ್ನಿದ್ದ ನಮ್ಮ ಊರ್ದನೆ ಶಾಲದ ಕಲ್ತಿನ ಒಂಜಿ ಪೊಂಜಾಣಕಲಿ ಅಂಜನೆ ಪಾಪ ಇಂಟರ್ನ್ಯಾಷನಲ್ ಫುಟ್ಬಾಲ್ ಗೊಬ್ಬನ ಪ್ಲೇಯರ್ ಅಂಜನೆ ನಮ್ಮ ದೇಶಕ್ಕೆ ಹಾಪುನಾರು ಅಂಜನೆ ನಮ್ಮ ಕಟ್ಪಾಡಿ ಅದನ್ನ ಪುದರ ಈಗ ಯಾವ್ಲ ಪೇಪಡಿಕೊಳ್ಳಲ್ಲ ಇಂಚಿನ ನಮ್ಮ ಸಾಧಕರನ್ನು ಗುರ್ತ ಮಾಡ್ಕೊಂಡು ಭಾರಿ ಕಷ್ಟ ದಾಪನಾಗ ಅಕ್ಕಲು ಬೇಲೆ ಮಲ್ಪರ ಗುರ್ತ ಮಲ್ಪಡು ಜನ ಬಾರಿ ಕಮ್ಮಿ ಇಲ್ಲ ವಾ ಸಂಘ ಸಂಸ್ಥೆಗಳ ಆತ ಪಕ್ಕಡು ಗುರ್ತ ಮಲ್ಪರೆ ಆಪುಚು ಅಂಚಾದಿ ಮಕ್ಕಳ ಕೈತಲೇ ಪೋದು ಮಕ್ಕಳನ್ನ ಪಾದ್ಯರ್ದು ಇಡೆ ಬರ್ಪಿಲಕ ಒಂದು ವ್ಯವಸ್ಥೆ ಮಲ್ತರದ್ದ ಉಂದೇ ಗ್ರೇಟ್ ಅಂಚಾದಿ ದೇವರ ನನ್ನ ನಿಕೆಯಾಗಿ ಸಂಪತ್ತು ಕೊರಡು ಆಯುಷ್ಯ ಕೊರಡು ಹೆಚ್ಚಿನ ಜನಪರ ಪರ ಕೆಲಸ ಕಾರ್ಯಕ್ರಮ ಆವಡು ಪಣದ ನಡು ಪಾತ್ರ ಉಂಟವೆ ಜೈ ಹಿಂದ್ ಕರ್ನಾಟಕ. ಮಾರುತಿ ಯುವಕ ಮಂಡಲ ಮತ್ತು ಮಾರುತಿ ಕ್ರಿಕೆಟರ್ಸ್ ಉಲ್ಲಾಲ ಇದರ ವತಿಯಿಂದ ಹಮ್ಮಿಕೊಂಡಂತಹ ಪ್ರತಿಭೆ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ಈ ಸಂಸ್ಥೆಯ ಕಟ್ಟಿ ಬೆಳೆಸುವಲ್ಲಿ ಮತ್ತು ಸಮಾಜಕ್ಕೆ ಇತರ ಸಂಘ ಸಂಸ್ಥೆಗಳಿಗೆ ಮಾದರಿ ಯೋಗ್ಯವಾದ ಒಂದು ಸಂಸ್ಥೆಯಾಗಿ ಮಾರ್ಪಾಡಲು ಸತ ಪ್ರಯತ್ನ ಪಟ್ಟಂತಹ ಈ ಸಂಸ್ಥೆಯ ಎಲ್ಲ ಮಾಜಿ ಅಧ್ಯಕ್ಷರೇ ಪದಾಧಿಕಾರಿಗಳೇ ಹಾಗೂ ಈಗಿನ ನನ್ನ ಆತ್ಮೀಯ ಮಿತ್ರರಾದ ವರದರಾಜ್ ರವರೇ ಮತ್ತು ಎಲ್ಲ ಪದಾಧಿಕಾರಿಗಳೇ, ನಾನು ಸುಮಾರು 1.5 ಗಂಟೆಗಳ ಕಾಲ ಈ ಒಂದು ಕಾರ್ಯಕ್ರಮ ನಡೆಯುತ್ತಾ ಬಂದಿದೆ. ಆದರೆ ಕೆಲವೊಂದು ಸಂಘ ಸಂಸ್ಥೆಯಲ್ಲಿ ನಾವು ಕಾರ್ಯಕ್ರಮಗಳಿಗೆ ಹೋದಾಗ ಅಲ್ಲಿ ಶಿಸ್ತು ಇರುತ್ತದೆ, ಆದರೆ ಆ ಕಾರ್ಯಕ್ರಮದಲ್ಲಿ ಆಕರ್ಷಣೆ ಇರಲ್ಲ. ಕೆಲವೊಂದು ಕಾರ್ಯಕ್ರಮದಲ್ಲಿ ಆಕರ್ಷಣೆ ಇರುತ್ತದೆ, ಅಲ್ಲಿ ಶಿಸ್ತು ಇರಲ್ಲ. ಆದರೆ ನನಗಿಲ್ಲಿ ಬಹಳ ಖುಷಿ ತಂದ ವಿಚಾರ, ಇಲ್ಲಿ ಶಿಸ್ತು ಇದೆ, ಆಕರ್ಷಣೆಯೂ ಕೂಡ ಇದೆ. ಇದು ಇತರ ಸಂಘ ಸಂಸ್ಥೆಗಳಿಗೆ ಮಾದರಿಯಾಗಲಿ ಅಂತ ನಾನು ಹಾರೈಸ್ತೇನೆ. ಒಂದು ಮಾತು ಹೇಳ್ತಾ ಇದ್ದೇನೆ, ಹಲವಾರು ಕಡೆ ನಾವು ಏನಾದರೂ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ವೇದಿಕೆಯಲ್ಲಿ ಎಷ್ಟು ಗಣ್ಯರು ಇರ್ತಾರೋ ಅದಕ್ಕಿಂತ ದುಪ್ಪಟ್ಟು ಆ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸ್ಟೇಜಲ್ಲಿ ಇರುವುದನ್ನು ನಾನು ಕಂಡಿದ್ದೇನೆ. ಆದರೆ ಈ ಹೊತ್ತಿನ ಒಂದು ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ನೀಡುವುದರ ಮೂಲಕ ಮತ್ತು ಇತರ ಸಂಘ ಸಂಸ್ಥೆಗೆ ಮಾದರಿಯಾಗುವ ರೀತಿಯಲ್ಲಿ ತಮ್ಮ ಏನು ಜಾತಿ ಪಥ ಪಂಗಡ ಯಾವುದೇ ಇಲ್ಲದೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತಾವು ತೊಡಗಿಕೊಂಡಿದ್ದೀರೋ ಅದೇ ರೀತಿ ಶಿಕ್ಷಣದ ಮಹತ್ವವನ್ನು ತಾವೆಲ್ಲರೂ ಅರಿತುಕೊಂಡು ಯಾರು ಆರ್ಥಿಕ ಬಡವ ವಿದ್ಯಾರ್ಥಿಗಳಿದ್ದಾರೆ ಅವರಿಗೂ ಕೂಡ ಪ್ರೋತ್ಸಾಹವನ್ನು ಕೊಡುವುದರ ಮೂಲಕ ಯಾರು ಜ್ಞಾನ ಸಂಪಾದನೆಗೋಸ್ಕರ ಹೆಚ್ಚು ಉತ್ಸಾಹಭರಿತವಾಗಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡುವಂತಹ ಆ ಯುವಕರಿಗೆ ಯುವತಿಯರಿಗೆ ಅವರಿಗೆ ಇಂತಹ ಒಂದು ಸಮಾಜಮುಖಿಯಾದಂತಹ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಪ್ರೋತ್ಸಾಹಧನ ಮತ್ತು ಅವರಿಗೆ ಏನು ಪ್ರಶಸ್ತಿಯ ರೂಪದಲ್ಲಿ ಗೌರವವನ್ನು ತೋರಿಸುವುದರ ಮೂಲಕ ಅವರ ಭವಿಷ್ಯವನ್ನು ಹೆಚ್ಚಿನ ರೀತಿಯಲ್ಲಿ ರೂಪಿಸಿಕೊಳ್ಳಲು ಅನುವು ಮಾಡಿಕೊಟ್ಟ ತಮ್ಮ ಈ ಒಂದು ಕಾರ್ಯಕ್ಕೆ ನನ್ನ ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನಿಮ್ಮ ಈ ಒಂದು ಜಿಲ್ಲಾ ಪ್ರಶಸ್ತಿ ಮಾತ್ರ ಅಲ್ಲ, ನಿಮ್ಮದು ರಾಜ್ಯ ಪ್ರಶಸ್ತಿ ಕೂಡ ತಮಗೆ ಸಿಗಲಿ ಮತ್ತು ತಮ್ಮ ಸಾಮಾಜಿಕ ಆರೋಗ್ಯ ಕ್ರೀಡೆಗಳಲ್ಲಿ ತಮ್ಮ ಸಾಧನೆಯನ್ನು ಮೆಟ್ಟಿ ನಿಲ್ಲಲು ಉಲ್ಲಾಲದಲ್ಲಿ ಯಾವುದೇ ಒಂದು ಸಂಘ ಸಂಸ್ಥೆಗೂ ಸಾಧ್ಯವಿಲ್ಲ ಅನ್ನುವ ಒಂದು ಮಾತನ್ನು ಹೇಳಿಕೊಳ್ಳುತ್ತಾ ಹೃದಯ ತುಂಬಿದ ಧನ್ಯವಾದಗಳು. ಜೈ ಹಿಂದ್.
PUC ವಿಭಾಗ, ಮೃಣಾಲ್ ಆರ್ ಕುಮಾರ್ ಶಾರದಾ PU ಕಾಲೇಜ್, ಇವರು ಟಾಪರ್ ಆಗಿದ್ದಾರೆ, 96%. ಆಶಿಕಾ ಸೈಂಟ್ ಅಲೋಷಿಯಸ್ ಕಾಲೇಜ್ 94%. ರಿಷಿಕಾ ಸೈಂಟ್ ಆನ್ಸ್ PU ಕಾಲೇಜ್ 94%. ಕಣ್ಣನ್ನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಳಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಧನ್ಯವಾದಗಳು ಪ್ರೇಮಾನಂದ ಶೆಟ್ಟಿಯವರೇ. ಮುಂದಿನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಚೇತನ್ ಬೆಂಗ್ರೆ ನಡೆಸಿಕೊಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕಣ್ಣನ್ನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಳಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ. ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನ. ಪ್ರತಿಭಾ ಪುರಸ್ಕೃತಗೊಂಡ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮ ಮುಂದೆ ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ ಚಪ್ಪಾಳೆ. ಧನ್ಯವಾದಗಳು ರವಿ ಕಟ್ವಾಡಿ ಅವರೇ. ಮುಂದಿನ ಮಕ್ಕಳಿಗೆ ಸುನೀಲ್ ಕುಮಾರ್ ಅವರು ನಮಗಿದ ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ಸತತವಾಗಿ ಕ್ರೀಡಾ ಜೀವನದೊಂದಿಗೆ ಸಾಮಾಜಿಕ ಜೀವನದರಿಗೆ ತಮ್ಮನ್ನು ತಾವು ವಾಲಿಸಿಕೊಂಡು ಜನಪದ ನೃತ್ಯ ಹಾಗೂ ಜನಪದ ವೈವಿಧ್ಯಮಯದಗಳೊಂದಿಗೆ ಜನಪದ ಲೋಕಕ್ಕೂ ಕಾಲಿರಿಸಿ ಮಾರುತಿ ಯುವಕ ಮಂಡಲ ಎಂಬಂಥ ಹೆಸರಿನೊಂದಿಗೆ ನವೀಕೃತಗೊಂಡು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ಅತಿ ಹೆಚ್ಚಾಗಿ ತೊಡಗಿಸಿಕೊಂಡು ಹಲವಾರು ವರ್ಷಗಳಿಂದ ನಡೆದು ಬರುತ್ತಂಥ ಕಾರ್ಯಕ್ರಮ. ಪ್ರತಿ ವರ್ಷವೂ 60ರಿಂದ 70 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಸುಮಾರು 6 ಮಂದಿಗೆ ಮಾರುತಿ ಸಾಧಕ ಪ್ರಶಸ್ತಿ ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕವಿಗಳ ನಿಮಗಿದ ಚಪ್ಪಾಳೆ. ಧನ್ಯವಾದಗಳು. ವೀರ ಮಾರುತಿಗೆ ಪ್ರಣಾಮವನ್ನು ಸಲ್ಲಿಸಿ ವಿಶಿಷ್ಟ ಹೊತ್ತು
ವಿಶೇಷವಾದಂತಹ ವೇದಿಕೆಯಲ್ಲಿ ನಾವೆಲ್ಲ ಭಾಜನರಾಗಿದ್ದೇವೆ ಬಂಧುಗಳೇ. ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಮಿತ್ರರು ಪೂರ್ವ ಮಹಾಪೌರರಾದಂಥ ಶ್ರೀಯುತ ಪ್ರೇಮಣ್ಣ ಶೆಟ್ಟಿ ಅವರೇ, ಪೂಜ್ಯರು ಈ ಒಂದು ವೇದಿಕೆಯಲ್ಲಿ ದೀಪವನ್ನು ಬೆಳಗಿಸಿ ಉದ್ಘಾಟನೆಗೈದಂಥ ಸನ್ಮಾನ್ಯ ಸುಭಾಷ್ ಪೂಜಾರವರೇ, ಮಂಗಳೂರಿನ ಟ್ರಸ್ಟಿ ಮತ್ತು ಉದ್ಯೋಗಿ ಆಗಿರುವಂಥ ಶ್ರೀಯುತ ಭರತ್ ಯರ್ಮಡ್ರವರೇ, ಟಾಲ್ ಬೋಟ್ ಯೂನಿಯನ್ನ ಅಧ್ಯಕ್ಷರಾದ ಶ್ರೀಯುತ ನನ್ನ ಮಿತ್ರರಾದಂಥ ಚೇತನ್ ರವರೇ, ಹಿರಿಯರಾದಂಥ ಸದಾನಂದ ಬಂಗೇರ್ರೆ, ನಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾದಂಥ ಶ್ರೀಯುತ ವಸಂತ ಅಮೀನ್ರವರೇ, ನಗರಸಭೆಯ ಉಪಾಧ್ಯಕ್ಷರು ನನ್ನ ಮಿತ್ರರಾದಂಥ ಶ್ರೀಯುತ ಆಯಿಬ್ರವರೇ, ಈ ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನು ವ್ಯವಸ್ಥೆಗೊಳಿಸಿ ಇದೊಂದು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಕ್ರಮ ಆಗಬೇಕಿದ್ರೆ ಕಾಯವಾಚ ದುಡಿದಂಥ ಈ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ವರದರಾಜ್ ಬಂಗೇರ್ರವರೇ, ಹಾಗೇನೆ ಇವತ್ತು ಈ ವೇದಿಕೆಯಲ್ಲಿ ಮುಖ್ಯ ಅಂದರೆ ವಿಶಿಷ್ಟ ದರ್ಜೆಯಲ್ಲಿದ್ದು ವಿಶೇಷತೆಯಲ್ಲಿದ್ದು ಈ ಒಂದು ಪ್ರತಿಭಾ ಪುರಸ್ಕಾರದಲ್ಲಿ ಭಾಜನರಾದಂಥ ವಿಶೇಷ ವ್ಯಕ್ತಿಗಳೇ, ಅದೇ ರೀತಿ ತನ್ನ ಶೈಕ್ಷಣಿಕ ಜೀವನದಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿನಿ ಮಿತ್ರರೇ, ಬಹುಶಃ ಮಾರುತಿ ಕ್ರಿಕೆಟರ್ಸ್ ಅಥವಾ ಮಾರುತಿ ಯುವಕ ಮಂಡಲ ಇದರ ಕಾರ್ಯಗಳನ್ನು ಹೇಳಬೇಕಿದ್ರೆ ಬಹುಶಃ ನಮಗೆ ಅದರ ಮಾಜಿ ಅಧ್ಯಕ್ಷರ ಸೂಚನೆಗಳನ್ನು ಕೊಡ್ತಿದ್ದಾರೆ. ಸಮಯದ ಅವಕಾಶಗಳಿಲ್ಲ. ಬಹುಶಃ ನನ್ನ ಅಂದಾಜು 2 ಗಂಟೆ 20 ನಿಮಿಷಗಳ ಕಾರ್ಯಕ್ರಮ ಇಲ್ಲಿ ನಡೆಯುತ್ತೀಗ. ಹಾಗಾಗಿ ನಮಗೆ ಸಮಯದ ಬಗ್ಗೆ ನಾವು ಅದರ ಗೌರವವನ್ನು ಕೊಡ್ತೇವೆ. ಅವರ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮವನ್ನು, ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಒಂದಂತೂ ನಿಜ, ಹಲವಾರು ಸಂಘ ಸಂಸ್ಥೆಗಳು ಹುಟ್ಟುತ್ತವೆ, ಮತ್ತೊಮ್ಮೆ ನೋಡುವಾಗ ಅದು ಇರುವುದಿಲ್ಲ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಇಲ್ಲಿ ಉಳ್ಳಾಲದ ಈ ಮಣ್ಣಿನಲ್ಲಿ ಮೊಗವೀರ ಶಾಲಾ ಹಲವಿದ್ಯಾರ್ಥಿ ಸಂಘದ ನಂತರ ಮೊಗವೀರ ಶಾಲಾದ ಹಲವಿದ್ಯಾರ್ಥಿಗಳೇ ಸ್ಥಾಪನೆ ಮಾಡಿದಂಥ ಒಂದು ಮಾರುತಿ ಯುವಕ ಮಂಡಲ ಅಥವಾ ಮಾರುತಿ ಕ್ರಿಕೆಟರ್ಸ್ ಅನ್ನುವಂಥದ್ದಿದ್ರೆ ಇದು ಇತರ ಸಂಘ ಸಂಸ್ಥೆಗಳಿಗೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಗೆ ರಾಜ್ಯೋತ್ಸವ ಪ್ರಶಸ್ತಿ ಬರಲಿ ಅನ್ನುವಂಥದ್ದು ನನ್ನ ಹಾರೈಕೆ. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಕೊಡ್ತಿದ್ದೇನೆ. ನಿಮ್ಮ ಇಂಥ ಕಾರ್ಯಗಳು ಇನ್ನಷ್ಟು ಶ್ಲಾಘನೀಯವಾಗಲಿ. ನಮ್ಮಲ್ಲಿದ್ದಂಥ ವಿವಿಧ ಸಂಘ ಸಂಸ್ಥೆಗಳನ್ನು ನಮ್ಮ ಜೊತೆಗೆ ಕೂಡಿಸಿಕೊಂಡು ಇನ್ನಷ್ಟು ಈ ಭಾಗದಲ್ಲಿ ಜನಸಾಮಾನ್ಯರಿಗೆ ಸ್ಪಂದನ ಕೊಡುವ ರೀತಿಯಲ್ಲಿ ನೀವೆಲ್ಲ ಕಾರ್ಯಪ್ರವೃತ್ತರಾಗಿ ಅನ್ನೋದನ್ನು ಹೇಳುತ್ತಾ ಈ ವಿಶಿಷ್ಟ ಮತ್ತು ವಿಶೇಷವಾದ ಕಾರ್ಯಕ್ರಮಕ್ಕೆ ನಮ್ಮನ್ನು ಇಲ್ಲಿ ತಂದು ಕೊಳ್ಳಿರಿಸಿ ನಮಗೆ ಒಂದು ಅವಕಾಶವನ್ನು ಕೊಟ್ಟ ನಿಮಗೆ ಸಂಸ್ಥೆಯ ಪದಾಧಿಕಾರಿಗಳು ಸೇರಿ ವಿವಿಧ ಕಾರ್ಯಕರ್ತ ಬಂಧುಗಳಿಗೆ, ಬಂದಂಥ ಎಲ್ಲ ಸ್ನೇಹಿತ ಮಿತ್ರರಿಗೆ, ಇಲ್ಲಿ ಅಭಿಮಾನವನ್ನು ಗೌರವವನ್ನು ಪಡೆದುಕೊಂಡ ಎಲ್ಲ ಬಂಧುಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ಅವಕಾಶಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಂದಿನ ಹಂತವಾಗಿ ಚೇತನ್ ಬೆಂಗ್ರೆ ನಮ್ಮನ್ನು ಈ ಸಭಾಂಗಣದ ವೇದಿಕೆಯಲ್ಲಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀ ಪ್ರೇಮಣ್ಣ ಶೆಟ್ಟಿ ಅವರೇ ಹಾಗೂ ಒಂದೇ ಮಾತಿನಲ್ಲಿ ಎಲ್ಲರನ್ನೂ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಕ್ರಿಕೆಟರ್ಸ್ ಇವರು ಮಾಡ್ಕೊಂಡು ಬಂದಂಥ ಈ ಕಾರ್ಯಕ್ರಮಕ್ಕೆ ನಾನು ಮೊಟ್ಟ ಮೊದಲದಾಗಿ ನನ್ನ ಪರವಾಗಿ ಅಭಿನಂದನೆ ಸಲ್ಲಿಸುವಂಥ ಒಂದು ವಿಷಯವನ್ನು ಹೇಳುತ್ತಾ ಮುಂದಿನ ಈ ಮಾರುತಿ ಕ್ರಿಕೆಟರ್ಸ್ ಒಂದು ಚಿಕ್ಕ ಕ್ರಿಕೆಟ್ ಟೀಮಲ್ಲಿ ಬೆಳೆದು ಹಲವಾರು ರೀತಿಯ ಕ್ರಿಕೆಟ್ ಮ್ಯಾಚ್ ಪಂದ್ಯಾಟದಲ್ಲಿ ತನ್ನ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಎಲ್ಲ ತೋರಿಸಿ ಹಲವಾರು ರೀತಿಯಲ್ಲಿ ವಿನ್ ಆಗಿ ಬಂದ ಸಂದರ್ಭದಲ್ಲಿ ಅದೊಂದು ಯುನೈಟೆಡ್ ಆಗಿ ಬಂದ ಟೀಮ್ ಅಂತ ನಾನು ಚಿಕ್ಕ ವಯಸ್ಸಿಂದ ನಾನು ನೋಡಿದಂಥ ಒಂದು ವಿಷಯವನ್ನು ಇವತ್ತು ಮನಸ್ಸಾದರೆ ನನಗೆ ಅಲ್ಲಿ ಕೂತಾಗ ಆ ವಿಷಯಗಳೆಲ್ಲ ನನ್ನ ಕಣ್ಣ ಮುಂದೆ ಬರ್ತಾ ಇತ್ತು. ಆವಾಗ ನಾನು ತಿಳ್ಕೊಂಡಿದ್ದೀನಿ ದ ಯೂನಿಟಿ ಈಸ್ ಸ್ಟಿಲ್ ದೇರ್. ಅಂದರೆ ಆ ಒಂದು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇದ್ದ ಆ ಕ್ರಿಕೆಟಲ್ಲಿ ಬೆಳೆಸ್ಕೊಂಡಂಥ ಯೂನಿಟಿಯನ್ನು ಇವತ್ತಿನ ದಿವಸ ಕೂಡ
ಇಷ್ಟು ಒಂದು ವಿಶಾಲವಾಗಿ ಬಿಸ್ನೆಸ್ಸಲ್ಲಿ ತೊಡ್ಕೊಂಡು ಕೂಡ ಇಂಥ ಒಂದು ಸಮಾಜ ಚಟುವಟಿಕೆಯಲ್ಲಿ ನೀವು ಭಾಗವಹಿಸುವಂಥ ನೋಡಿದ್ರೆ ದಟ್ ಈಸ್ ರಿಯಲಿ ವೆರಿ ಪ್ರೌಡ್ಫುಲ್ ಮೂಮೆಂಟ್ ಫಾರ್ ಮೀ. ಎಸ್ಪೆಷಲಿ ನಾನು ಹೇಳುವಂಥ ವಿಷಯ ಇವತ್ತಿನ ಸ್ಪೆಷಲ್ ಇಸ್ Maruti is still united. It's totally a unity which I see very clearly. Since childhood till today, I can see the same faces, the same smile, the same unity has come around, and it has made such a big Maruti Yoga Mandala with Maruti cricketers. This is one of the achievement what I feel, and I am very proud to be one of the best friend of theirs since child till today. We are going through on the way, and I feel it is very blessed that the Maruti, the name itself, as ನಮ್ಮ ಮಾಜಿ ಅಧ್ಯಕ್ಷರು ಸದನನ್ನು ಹೇಳಿದರು, ಮಾರುತಿ ಅವರ ಬ್ಲೆಸ್ಸಿಂಗ್ಸ್ ಇವ್ರ ಮೇಲೆ ಇದೆ ಅಂದರೆ ಇದು ಒಂದು ಕ್ಷೇತ್ರದಲ್ಲೇ ಅಲ್ಲ. ಇಫ್ ದೇ ಆರ್ ಇನ್ ಬಿಸ್ನೆಸ್, ಇಫ್ ದೇ ಆರ್ ಇನ್ ಎನಿ ವೇ, ಎನಿ ಯಾವುದು ಮ್ಯೂಸಿಕಲ್, ಕಲ್ಚರಲ್, ಲಾಟ್ ಆಫ್ ಥಿಂಗ್ಸ್ ಯು ಕ್ಯಾನ್ ಆ್ಯಡ್. ಬಟ್ ಮಾರುತಿಯ ಬ್ಲೆಸ್ಸಿಂಗ್ಸ್ ಅವ್ರ ಹತ್ರ ಇದೆ ಅಂತ ಹೇಳೋದಕ್ಕೆ ಅದಕ್ಕೆ ದೇರ್ ಇಸ್ ನಾಟ್ 1% ಡೌಟ್ ಉಂಟು. ಸೊ 100% ದೇವರವರಿಗೆ ಒಳ್ಳೇದು ಮಾಡಿದ್ದಾರೆ. ಇನ್ನೂ ತುಂಬ ಜನ ಮಾತಾಡಿದ್ದಾರೆ. ಆ್ಯಂಡ್ ಐ ವಾಂಟ್ ಟು ಕಾಂಗ್ರ್ಯಾಚುಲೇಟ್ ಆಲ್ ದ ಪೀಪಲ್ ಹೂ ಆರ್ ದೇರ್ ಬಿಹೈಂಡ್, ಹೂ ಹ್ಯಾವ್ ಬೀನ್ seen and well given a lot of things to the society, and may God bless you all with another more coming up achievements with your styles, and let we all hope you get some delivered to our community also, and we will be proud to see more and more achievements from Maruti. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಈ ಮಾರುತಿಯಲ್ಲಿ ಕ್ಲಬ್ಬಲ್ಲಿ ತಗೊಂಡಂಥ ಒಂದು ಅಚೀವ್ಮೆಂಟ್ಸ್, ಮೇ ಬಿ ದೇ ಹ್ಯಾವ್ ಗಾಟ್ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಶಸ್ತಿ, ತುಂಬ ಜನ ಆರ್ಡರ್ ಎಷ್ಟಿದ್ರು ಸ್ಟೇಟ್ ಪ್ರಶಸ್ತಿ ಬರಬೇಕಂತ. ಐ ವಿಶ್ ಎಷ್ಟೇ ಪ್ರಶಸ್ತಿ ಬರೋಕ್ಕಿದ್ದ ಅದೆಲ್ಲ ಬರ್ತಾ ಇರಲಿ. ಅದರ ಜೊತೆ ಇಲ್ಲಿ ತಗೊಂಡಂಥ ಪ್ರಶಸ್ತಿಗಳನ್ನು ನೋಡಿದ್ದೀನಿ. 1 to 4 to 5 people ಹ್ಯಾವ್ ಗಾಟ್ ಒನ್ ಆಫ್ ದಿ ಬೆಸ್ಟ್, ಅದೇನಂತೀವಿ, ಪದ್ಮಶ್ರೀ ಪ್ರಶಸ್ತಿ ದೇ ಹ್ಯಾವ್ ಗಾಟ್ ಫ್ರಮ್. ಇಲ್ಲಿಂದ ಹೋಗಿ ಅವರಿಗೆ ಒಂದು 5-6 ಜನಗೆ, ಆಸ್ ಫಾರ್ ಮೈ ನಾಲೆಜ್ ಇಸ್ ಕನ್ಸರ್ನ್, ದೇ ಹ್ಯಾವ್ ಗಾಟ್ ಪದ್ಮಶ್ರೀ ಪ್ರಶಸ್ತಿ. ಸೊ ನೀವು ಯಾರಿಗೆಲ್ಲ ಬ್ಲೆಸ್ ಮಾಡ್ತೀರಾ ಅವರಿಗೆ ಆ ದೇವರ ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ರಂತ ಅನ್ಸ್ಕೊಂಡು, ನನ್ನ ಪ್ರಕಾರ ಎಲ್ಲರಿಗೂ ಇಲ್ಲಿ ಇವತ್ತು ಯಾರಿಗೆಲ್ಲ ಬ್ಲೆಸ್ ಆಗಿದ್ದೀರಿ, ಐ ಥಿಂಕ್ ಯು ಶುಡ್ ಬಿ ಪ್ರೌಡ್ that you have given God's blessings to you from these guys, and I wish them a very, very good success in the life, and I wish a lot of things, lot of time is going out. So thank you once and again to all my friends here, the old and new presidents and secretaries who have made this team so big to height level. I would congratulate all the team, and once again thank you for making me here. Thank you so much. ಯಾವುದೇ ಪಂದ್ಯಾಟ ಎಲ್ಲಿ ಜರುಗುತ್ತೆ, ಏನು ನಡೆಯುತ್ತೆ, ಈ ಪಂದ್ಯಾಟದ ಮುಂಚೆ ಏನು ಮಾಡಿದ್ದಾರೆ, ಈ ಆಟಗಾರರು ಎಲ್ಲಿಂದ, ಎಲ್ಲ ಡಾಟಾವನ್ನು ನಮ್ಮ ಕಮೆಂಟೇಟರ್ಗಳು ಬಹುಶಃ ಕಂಪ್ಯೂಟರ್ ನೋಡಿ ಹೇಳ್ತಿದ್ರೆ, ವಿನಯ್ ಉದ್ಯ ಅವರ ಮಾತ್ರ ತಲೆಯಲ್ಲೇ ಕಂಪ್ಯೂಟರ್ನ ಹಚ್ಕೊಂಡಿದ್ದಾರೆ. ಕ್ರಿಕೆಟ್ ಕಂಪ್ಯೂಟರ್ನ ತಲೆಯಲ್ಲಿ ಎತ್ಕೊಂಡಂಥ ಏಕೈಕ ಕ್ರಿಕೆಟ್ ಕಮೆಂಟ್. 91 ಡಿಸ್ಟಿಂಕ್ಷನ್ ಇನ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಕೊಂಡಂಥ ಜಯವಂತಿ ಸೋಮ್ಸ್ ಇವರು ಡಾಕ್ಟರ್ ಸುಮಾನಾ ಸೋಂತ್ರವರೇ ಮುಂದಿನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಡಾಕ್ಟರ್ ನಯನಾ ಸುಧಾಕರ್ ಬೋಳಾರ್ ಇವರು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಡಾಕ್ಟರ್ ರೇಷ್ಮಾ ಪ್ರಶಾಂತ್ ಉಲ್ಲಾಲ್ ತಾವು ಸಹ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಇನ್ನು ಉಳಿದ 3 ಮಕ್ಕಳಿಗೆ ತಾವು ಪ್ರತಿಭಾ ಪುರಸ್ಕಾರವನ್ನು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿದ್ದೇನೆ. ಇದೀಗ ಪುರಸ್ಕೃತ ಪಡೆಯುವಂಥ ಪವನ್ ಉಲ್ಲಾಲ್ ನಮ್ಮ ಸಂಸ್ಥೆಯ ಕ್ರಿಕೆಟ್ ತಂಡದ ನಾಯಕರು ಕೂಡ ಹೌದು, ಅದೇ ರೀತಿ ಸಂಸ್ಥೆಯ ಸಹ ಕಾರ್ಯದರ್ಶಿ ಕೂಡ ಹೌದು. ನಮ್ಮ ಸಂಸ್ಥೆಯವರಿಗೆ ನಮ್ಮ ವೇದಿಕೆ ಮೇಲೆ ಸನ್ಮಾನ ನಡೆಸುವಂಥ ಅವಕಾಶ ನಮಗೆ ಸಿಕ್ಕಿದೆ. ಧನ್ಯವಾದಗಳು ಸುಮನಾ ಸುಧಾಕರ್ ಅವರೇ. ಮುಂದಿನ ಮಕ್ಕಳಿಗೆ ಡಾಕ್ಟರ್ ರೇಷ್ಮಾ ಪ್ರಶಾಂತ್ ಉಲ್ಲಾಲ್ ಪ್ರತಿಭಾ ಪುರಸ್ಕಾರ ನಡೆಸಿಕೊಡಬೇಕಾಗಿ ವಿನಂತಿ. ಧನ್ಯವಾದಗಳು ಡಾಕ್ಟರ್ ರೇಷ್ಮಾ ಪ್ರಶಾಂತ್ ಉಲ್ಲಾಲ್ ಅವರೇ. ಮುಂದಿನ 2 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕುಮಾರಿ ಲಿಖಿತಾ ಹರಿತ್ ಭೂಷಣ್ ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ.
ಅದೇ ರೀತಿ ಕೀರ್ತಿ ಸುವರ್ಣ PUC ವಿಭಾಗದಲ್ಲಿ 80%. ದಯವಿಟ್ಟು ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೆ ಬರಲಿಕ್ಕಾಗದಲ್ಲಿ ಪೋಷಕರಿದ್ದರೆ ತಾವು ಸಹ ಬಂದು ತಮ್ಮ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಬಹುದಾಗಿ ವಿನಂತಿ. ಕೀರ್ತಿ ಸುವರ್ಣ PUC ವಿಭಾಗದಲ್ಲಿ 80% ಅಂಕ. ವೇತನ ಪಡೆಯುವಲ್ಲಿ ನಮ್ಮೊಂದಿಗೆ ಸಹಕಾರವನ್ನು ನೀಡುತ್ತಿದ್ದಾರೆ. ನೀಲಾ ಆರ್ ಕುಂದಾರ್ PUC ವಿಭಾಗದಲ್ಲಿ 79 ಅಂಕ. ವಿದ್ಯಾರ್ಥಿಗಳು ಇದ್ದಲ್ಲಿ ತುಂಬ ಸಂತೋಷ, ಇಲ್ಲದಿದ್ದಲ್ಲಿ ಪೋಷಕರದ ಒಂದು ಪಡ್ಕೊಳ್ಬೇಕು. ನೀಲಾ ಆರ್ ಕುಂದಾರ್ PUC ವಿಭಾಗದಲ್ಲಿ 79 ಅಂಕ. PUC ವಿಭಾಗದಲ್ಲಿ 80% ಅಂಕ ಗಳಿಸಿದ್ದಾರೆ. ಅಂಚಲ್ ಜಿ ಸಾಲಿಯಾನ್ ದೇವಿಕಾ 70% ಡಿಗ್ರಿ ವಿಭಾಗದಲ್ಲಿ. ದೇವಿಕಾ ಇವರೆದುರು ವೇದಿಕೆಗೆ ಬರಬೇಕು. ಧನ್ಯವಾದಗಳು ವರದರಾಜ್ ಬಂಗೇರ್ ಹಾಗೂ ಕಪಿಲ್ ಬಂಗೇರ್ ಅವರೇ. ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಂದ ಆರ್ಥಿಕ ಮಾರುತಿ ಯುವಕ ಮಂಡಲ, ಮಾರುತಿ ಕ್ರಿಕೆಟರ್ಸ್ ಇವರ ವತಿಯಿಂದ ಈ ದಿವಸ ಪ್ರತಿಭಾ ಪುರಸ್ಕಾರ, ಸನ್ಮಾನ ಹಾಗೂ ಗೌರವ ಧನದ ಈ ಒಂದು ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತರು ಹಿರಿಯರಾದಂತಹ ಸದಾನಂದ ಬಂಗೇರ್ ಅವರೇ, ಈ ಕಾರ್ಯಕ್ರಮದ ಅತಿಥಿಗಳಾದಂತಹ ಭರತ್ ಕುಮಾರ್ ಯರ್ಮಾಳ್ ಅವರೇ, ಚೇತನ್ ಬೆಂಗ್ರೆ ಅವರೇ, ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದಂತಹ ವಸಂತ ಮೀನ್ ಅವರೇ, ಪ್ರಧಾನ ಅರ್ಚಕರಾದಂತಹ ದೇವಳದ ಸುಭಾಷ್ ಪೂಜಾರ್ ಅವರೇ, ಈ ಭಾಗದ ನಗರಸಭೆಯ ಉಪಾಧ್ಯಕ್ಷರಾದಂತಹ ಅಯ್ಯೂಬ್ ಅವರೇ, ನನ್ನ ಆತ್ಮೀಯರು, ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಯಾದಂತಹ ಯಶವಂತ್ ಪಿ ಅಮೀನ್ ಅವರೇ, ಯುವಕ ಮಂಡಲದ ಅಧ್ಯಕ್ಷರು ಗೌರವಾನ್ವಿತರಾದಂತಹ ವರದರಾಜ್ ಬಂಗೇರ್ ಅವರೇ, ಮಾರುತಿ ಯುವಕ ಮಂಡಲದ ಸರ್ವ ಪದಾಧಿಕಾರಿಗಳೇ, ಸದಸ್ಯ ಬಂಧುಗಳೇ, ಆತ್ಮೀಯ ಬಂಧು ಮಿತ್ರರೇ, ಬಹಳ ಪ್ರಮುಖವಾಗಿ ಈ ವೇದಿಕೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ಎಲ್ಲ ಸಾಧಕ ಮಹನೀಯರೇ, ಮಾಧ್ಯಮ ಮಿತ್ರರೇ, ಮಾರುತಿ ಯುವಕ ಮಂಡಲ ಕಳೆದ ಹಲವು ದಶಕಗಳಿಂದ ಈ ಭಾಗದಲ್ಲಿ ಜನಪರವಾದಂಥ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ. ಹಂತ ಹಂತವಾಗಿ ಈ ಸಂಘಟನೆ ಬಹಳ ಸಂಘಟಿತವಾಗಿ ಜನರ ಪೂರ್ಣ ವಿಶ್ವಾಸವನ್ನು ಗಳಿಸಿದೆ. ನಾನು ಕೂಡ ಕಳೆದ 17-19 ವರ್ಷದ ಹಿಂದೆ ನಾನು ಪಕ್ಷದ ಸಂಘಟನೆಯ ಜವಾಬ್ದಾರಿಯನ್ನು ಈ ಭಾಗದಲ್ಲಿ ತಗೊಂಡಿರುವಾಗ ಮಾರುತಿ ಯುವಕ ಮಂಡಲ ಬಗ್ಗೆ ಸಾಕಷ್ಟು ಕೇಳಿದ್ದೇನೆ. ಎಲ್ಲಿಯಾದರೂ ನಾವು ಚುನಾವಣೆಗೆ ಬಂದಾಗ ಮೊದಲನೆಯ ರಾಜಕಾರಣಿಗಳಿಗೆ ಚುನಾವಣೆ ಸಂದರ್ಭದಲ್ಲಿ ಹೆಚ್ಚಾಗಿ ಸಂಘ ಸಂಸ್ಥೆಯ ನೆನಪಾಗುವಂಥದ್ದು. ಸಹಜವಾಗಿ ಮಾರುತಿ ಯುವಕ ಮಂಡಲದಲ್ಲಿ ಎಲ್ಲ ಸ್ಪರ್ಧಾಳುಗಳು ಬಂದು ಮಾತಾಡುವಂಥದ್ದು, ಅವರ ಜೊತೆ ಅಂದರೆ ಅಷ್ಟು ಪ್ರಭಾವಿತವಾದಂಥ ಒಂದು ಸಂಘಟನೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಕೂಡ ಬಹಳ ವ್ಯವಸ್ಥಿತವಾಗಿ ಎಲ್ಲ ಗಣ್ಯರು ಅದನ್ನೇ ಕೊಂಡಾಡಿದ್ದಾರೆ. ಸುದೀರ್ಘವಾದಂಥ ಈ ಒಂದು ಕಾರ್ಯಕ್ರಮ ಅಂದರೆ ಈ ಸಾಧಕರಿಗೆ ಸನ್ಮಾನಿಸುವಂಥದ್ದು ಮತ್ತು ಪ್ರತಿಭಾವಂತರಿಗಿರ್ಬೋದು, ವಿದ್ಯಾರ್ಥಿ ಬಂಧುಗಳಿಗೆ ಅವರಿಗೇನನ್ನ ಗೌರವಿಸುವಂಥ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ, ಅದರ ಜೊತೆಗೆ ಸದಸ್ಯ ಬಂಧುಗಳೇ ತಾವು ತಮ್ಮ ಉದ್ಯಮದಿಂದ ಇರುವ ತಮ್ಮ ವೃತ್ತಿ ಜೀವನದಲ್ಲಿ ಏನು ಕೂಡಿಟ್ಟಂತಹ ಒಂದು ಭಾಗವನ್ನು ಸಮಾಜಕ್ಕೋಸ್ಕರ ಒಂದು ಸಮರ್ಪಣೆ ಮಾಡುವಂಥ ಒಂದು ಮಹತ್ತರವಾದಂಥ ಕಾರ್ಯಕ್ರಮ. ನಾನು ದೀರ್ಘವಾಗಿ ಮಾತನಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ, ಈಗಾಗಲೇ ಎಲ್ಲ ಮಹನೀಯರು ಮಾತಾಡಿದ್ದಾರೆ. ಬಹಳ ಪ್ರಮುಖವಾಗಿ ಈ ವೇದಿಕೆಯಲ್ಲಿ ಅವರನ್ನು ಕೂಡ ತಾವು ಸನ್ಮಾನಿತರನ್ನು ಭಾಳ ಎತ್ತರದ ಜಾಗದಲ್ಲಿ ಕೂರಿಸಿದ ನನಗೆ ಸಂತೋಷ. ಯಾಕೆ ಹೇಳಿದರೆ ಅವರ ಸಾಧನೆಗಳು ಇವತ್ತು ಸೇನೆಯಲ್ಲಿ ಸೇವೆಯನ್ನು ಮಾಡಿದಂತಹ ನಮ್ಮ ಮಹನೀಯರಿರ್ಬೋದು, ವಿದ್ಯಾಕ್ಷೇತ್ರದಲ್ಲಿ ಅಂದರೆ ಶಿಕ್ಷಕರಾಗಿ ಒಂದು ಪ್ರಶಸ್ತಿಯನ್ನು ಗಳಿಸಿದಂಥ ಮಹನೀಯರಿರ್ಬೋದು, ತನ್ನ ಡಾಕ್ಟರೇಟನ್ನು ಗಳಿಸಿ
ತನ್ನದ ವೈಯಕ್ತಿಕ ಸಾಧನೆಯನ್ನು ಮಾಡಿ ಮುಂದಿನ ದಿವಸಗಳಲ್ಲಿ ಸಮಾಜಕ್ಕೆ ಒಂದು ವಿದ್ಯೆಯನ್ನು ಧಾರೆ ಎರೆಯುವಂಥ ಒಂದು ಮಹತ್ ಕಾರ್ಯಕ್ಕೆ ಮುಂದಾದಂತಹ ಮಹನೀಯರಿರ್ಬೋದು. ಅದೇ ರೀತಿಯಲ್ಲಿ ಕ್ರೀಡೆಯಂಥ ಒಂದು ಕ್ಷೇತ್ರದಲ್ಲಿ ತನ್ನದೇ ಆದಂಥ ಸಾಧನೆ ಮಾಡಿದಂಥ ಬಾಲಕಿ ಇರ್ಬೋದು. ಇವರನ್ನೆಲ್ಲನ್ನ ತಾವು ಇವತ್ತು ಗೌರವವನ್ನು ಸಲ್ಲಿಸುವ ಮೂಲಕ ಯಾವುದೇ ಒಂದು ಸಾಧಕರು ತನ್ನದೇ ಒಂದು ಪರಿಶ್ರಮದಿಂದ ಅವರು ಸಾಧನೆ ಮಾಡಿ ಮುಂದೆ ಬಂದಿರ್ತಾರೆ. ಆದರೆ ಮತ್ತೆ ಅವರಿಗೆ ಒಂದು ಸ್ಥೈರ್ಯ ಇರ್ಬೋದು, ಮತ್ತೆ ಸಾಮಾಜಿಕ ಒಂದು ಜವಾಬ್ದಾರಿಯನ್ನು ಕಲ್ಪಿಸುವಂಥ ಒಂದು ಕಾರ್ಯಕ್ರಮ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ತಾವು ಯುವಕ ಮಂಡಲದವರು ಈ ಎಲ್ಲ ಸಾಧಕರಿಗೆ ತಮ್ಮ ವೈಯಕ್ತಿಕ ಸಾಧನದ ಜೊತೆಗೆ ಒಂದು ಸಮಾಜದ ಒಂದು ಆಸ್ತಿ ಎನ್ನುವಂಥ ಒಂದು ಅವರಿಗೆ ಆ ಪರಿಕಲ್ಪನೆಯನ್ನು ಕೊಡುವಂಥ ಕಾರ್ಯಕ್ರಮ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಖಂಡಿತವಾಗಲೂ ಅವರೆಲ್ಲರೂ ಕೂಡ ತಾವು ತಮ್ಮ ಏನು ವರದಿ ವಾಚನದಲ್ಲಿ ಕೂಡ ಹೇಳಿದರು, ಈ ವೇದಿಕೆಯಲ್ಲಿ ನಮ್ಮ ಯುವಕ ಮಂಡಲದಲ್ಲಿ ಸನ್ಮಾನಿತರೆಲ್ಲರೂ ಕೂಡ ಮತ್ತೆ ಹಂತ ಹಂತವಾಗಿ ತಮ್ಮ ಬೇರೆ ಬೇರೆ ರಾಷ್ಟ್ರ ಇರ್ಬೋದು, ಅಂತಾರಾಷ್ಟ್ರೀಯ ಸಾಧನೆಯನ್ನು ಮಾಡಿದಂಥ ಮಹನೀಯರಂತ ಹೇಳಿದರು. ಹಾಗಾಗಿ ಇವತ್ತು ಈ ಸಾಧಕರು ಕೂಡ ಆ ಮಟ್ಟಕ್ಕೆ ಏರಲಿ ಎನ್ನುವಂಥ ಒಂದು ಆಶಯದೊಂದಿಗೆ ಭಾಳ ವ್ಯವಸ್ಥಿತವಾಗಿ ಭಾಳ ಅಚ್ಚುಕಟ್ಟಾಗಿ ತಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಇವತ್ತು ನಮ್ಮ ಭಾರತ ಇಷ್ಟು ಸಮೃದ್ಧವಾಗಿ, ಇಷ್ಟು ದೀರ್ಘವಾಗಿ, ಇದು ವೇಗವಾಗಿ ಅಭಿವೃದ್ಧಿ ಹೋಗಬೇಕಿದ್ರೆ, ಈ ಸದೃಢವಾಗಿ ದೇಶ ಬೆಳಿಬೇಕಿದ್ರೆ ಕೇವಲ ಸರ್ಕಾರ ಮಾತ್ರ ಕಾರಣ ಅಲ್ಲ, ಸರ್ಕಾರೇತರ ಸಂಸ್ಥೆ, ಈ ರೀತಿಯಾದಂತಹ ಸಂಘ ಸಂಸ್ಥೆಗಳ ಪಾತ್ರ ದೊಡ್ಡದಿದೆ. ಇವತ್ತು ನಾವು ಹೇಳ್ತೇವೆ ಸರ್ಕಾರ ಸಾಮಾಜಿಕ ಭದ್ರತೆಯನ್ನು ನೀಡುವಂಥ 2 ವಿಭಾಗಗಳಲ್ಲಿ, ಅದು ಆರೋಗ್ಯ ಮತ್ತು ವಿದ್ಯಾ ಕ್ಷೇತ್ರದಲ್ಲಿ ಸಾಮಾಜಿಕ ಭದ್ರತೆಯನ್ನು ನೀಡುವಂಥ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತದೆ. ಆದರೆ ಅದೊಂದು ಮುಖ್ಯ ಉದ್ದೇಶ ಏನು ಹೇಳಿದರೆ, ಕಟ್ಟಕಡೆಯ ವ್ಯಕ್ತಿಗಳಿಗೆ ಆ ಸೌಲಭ್ಯಗಳು ಹೋಗಿ ಮುಟ್ಟಬೇಕೆನ್ನುವಂಥ ಮುಖ್ಯ ಇರಾದೆ ಇರುವಂಥದ್ದು. ಆದರೆ ಬೇರೆ ಬೇರೆ ಕಾರಣಗಳಿಂದ ಆ ಯಾವುದೇ ರೀತಿಯಾದಂಥ ಕೆಲವೊಂದು ಕಾರ್ಯಕ್ರಮಗಳು ಆ ಕಟ್ಟಕಡೆ ವ್ಯಕ್ತಿಗಳಿರ್ಬೋದು, ನಿಜವಾದಂಥ ನೈಜ ಫಲಾನುಭವಿಗಳಿಗೆ ಮುಟ್ಟುವುದಿಲ್ಲ. ಆದರೆ ಈ ರೀತಿಯ ಸಂಘ ಸಂಸ್ಥೆಗಳು ಆ ಎಲ್ಲ ಕೊರತೆಗಳನ್ನು ನೀಗಿಸುವಂಥ ಕೆಲಸ ಕಾರ್ಯಗಳನ್ನು ಭಾಳ ಪ್ರಾಮಾಣಿಕವಾಗಿ ಮಾಡ್ತಾ ಇದೆ. ನನಗೆ ಭಾಳ ಖುಷಿ ಆಗ್ತಾ ಇದೆ, ಭಾಳ ಅತೀವ ಸಂತೋಷ ಆಗ್ತಾ ಇದೆ. ಇಂತಹ ಒಂದು ಸಂಸ್ಥೆಯ ಈ ಒಂದು ಅರ್ಥಭರಿತವಾದಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಒಂದು ನನಗೆ ಅವಕಾಶ ಸಿಕ್ಕಿದೆ. ಮಗದೊಮ್ಮೆ ಮಾರುತಿ ಯುವಕ ಮಂಡಲ ಈಗಾಗಲೇ ನಮ್ಮ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗಳಿಸಿದೆ. ಸಾಕಷ್ಟು ಮಾನ್ಯರು ಹೇಳಿದರು, ಈ ಒಂದು ಸಂಸ್ಥೆ ರಾಜ್ಯ ಪ್ರಶಸ್ತಿಯನ್ನು ಕೂಡ ಗಳಿಸಲಿಕ್ಕೆ ಅರ್ಹ ಇರುವಂಥ ಒಂದು ಸಂಸ್ಥೆ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಖಂಡಿತವಾಗಲೂ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಉದ್ಯೋಗ ಅಥವಾ ವೃತ್ತಿ ಜೀವನದಲ್ಲಿ ಸಾಧನೆ ಮಾಡಿದಂಥ ಸದಸ್ಯರುಗಳಿದ್ದೀರಿ. ಆದರೂ ಕೂಡ ತಮ್ಮ ಒಂದು ಸಮಯ ಇರ್ಬೋದು, ತಮ್ಮ ಏನು ದುಡಿದಂಥ ಒಂದು ಏನು ಸಂಪನ್ಮೂಲದ ಒಂದು ಭಾಗವನ್ನು ಇದಕ್ಕೋಸ್ಕರ ವಿನಿಯೋಗ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದೀರಿ. ನನಗೆ ಮತ್ತೊಮ್ಮೆ ತಮ್ಮೆಲ್ಲರ ಕೋರಿಕೆ, ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ತಮ್ಮ ಚಟುವಟಿಕೆಗಳನ್ನು ಮುಂದುವರಿಸ್ತಾ ಹೋಗಬೇಕು. ಕೇವಲ ಉಳ್ಳಾಲ ಭಾಗಕ್ಕೆ ಮಾತ್ರ ಸೀಮಿತವಾಗಿ ಇರಬಾರ್ದು. ಮತ್ತೆ ಇದನ್ನು ತಮ್ಮ ಕಾರ್ಯಕ್ಷೇತ್ರವನ್ನು ಇನ್ನಷ್ಟು ವಿಸ್ತಾರ ಮಾಡುವಂತಹ ಆ ಯೋಗ ಆ ಭಗವಂತ ತಮಗೆ ನೀಡಲಿ ಎನ್ನುವಂತಹ ಮಾತನ್ನು ಹೇಳುತ್ತಾ, ಮತ್ತೊಮ್ಮೆ ವೇದಿಕೆಯಲ್ಲಿರುವಂಥ, ವೇದಿಕೆ ಮುಂಭಾಗದಿರುವ ಎಲ್ಲ ಮಹನೀಯರಿಗೆ ನಾನು ತುಂಬು ಹೃದಯದ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಧನ್ಯವಾದಗಳು. ಸಾಲಿನಲ್ಲಿ ಉಳ್ಳಾಲ ಕ್ರಿಕೆಟ್ ಬೋರ್ಡ್ ನಡೆಸಿದ ಪಂದ್ಯಾಟದಲ್ಲಿ ಚಾಂಪಿಯನ್ ಆಗಿ ಮೆರೆದು ಬಂದ ಪ್ರಕಾಶ್ ಸ್ಪೋರ್ಟ್ಸ್ ಹಾಗೂ ಮಾರುತಿ ಮೊಗವರ್ಸ್ 11 ತಂಡದ ಆಟಗಾರರಿಗೆ ವೇದಿಕೆಗೆ ಬರಲಿಕ್ಕಿದ್ದಾರೆ. ಅವರಿಗೆ ಪದಕವನ್ನು ಕೊಟ್ಟು ಸರ್ಟಿಫಿಕೇಟನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ. ಎಲ್ಲವೂ ನಾವು ಊರವರಿಗೆ ಎಲ್ಲ ನೋಡದೆ ಮಾಡಿದ್ದೇವೆ. ಇದೀಗ ನಮ್ಮ ಸಂಸ್ಥೆಯ ಕ್ರೀಡಾಪಟುಗಳು, ಕ್ರೀಡಾಕಳಿಗಳು ವೇದಿಕೆಗೆ ಬರುತ್ತಿದ್ದಾರೆ. ಅವರನ್ನು ಸನ್ಮಾನಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಸಾಮಾನ್ಯವಾಗಿ ಯಾವುದೇ ಕ್ರೀಡಾಕೂಟ ನಡೆದರೆ ಉಳ್ಳಾಲ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಮಾರುತಿ ಯುವಕ ಮಂಡಲ ರಿಜಿಸ್ಟರ್ ಮಾರುತಿ ಕ್ರಿಕೆಟರ್ ಮೊಗವೀರಪಟ್ನ ಉಳ್ಳಾಲ ಇವರ ಆಶ್ರಯದಲ್ಲಿ ನಡೆಯುವಂತಹ ಪ್ರತಿಭಾ ಪುರಸ್ಕಾರ ಸನ್ಮಾನ ಹಾಗೂ ಗೌರವಧನ ಪ್ರಧಾನ ಸಮಾರಂಭದ ಅಧ್ಯಕ್ಷರಾಗಿರುವಂತಹ ಶ್ರೀ ಪ್ರೇಮಾನಂದ ಶೆಟ್ಟಿ, ಮಹಾಪೌರರು, ಮಹಾನಗರ ಪಾಲಿಕೆ ಮಂಗಳೂರು, ಇವರಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ಭರತ್ ಕುಮಾರ್ ಎರ್ಮಾಳ್, ಟ್ರಸ್ಟಿ ನವಮಂಗಳೂರು ಬಂದರು ಮಂಗಳೂರು, ಶ್ರೀ ಚೇತನ್ ಬೆಂಗ್ರೆ, ಅಧ್ಯಕ್ಷರು ಟಾಲ್ಬೋಟ್ ಯೂನಿಯನ್ ಮಂಗಳೂರು, ಶ್ರೀ ವಸಂತ್ ಅಮೀನ್ ಗುರಿಕಾರರು, ಆಡಳಿತ ಮುಕ್ತೇಸರು ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನ ಉಳ್ಳಾಲ,
ಸದಾನಂದ ಬಂಗೇರರು ಮಾಜಿ ಅಧ್ಯಕ್ಷರು ಉಳ್ಳಾಲ ಮೊಗವೀರ ಸಂಘ, ಸುಭಾಷ್ ಪೂಜಾರಿ ಪ್ರಧಾನ ಅರ್ಚಕರು ಶ್ರೀ ವ್ಯಾಘ್ರಚಾಮುಂಡೇಶ್ವರಿ ದೇವಸ್ಥಾನ, ಜನಾಬ್ ಆಯೂಬ್ ಮಂಚಿಲ ಉಪಾಧ್ಯಕ್ಷರು ಉಳ್ಳಾಲ ನಗರಸಭೆ ಉಳ್ಳಾಲ, ಶ್ರೀ ಯಶವಂತ್ ಪಿ ಅಮೀನ್ ಅಧ್ಯಕ್ಷರು ಶ್ರೀ ವೀರ ಮಾರುತಿ ವ್ಯಾಯಾಮ ಶಾಲೆ ಉಳ್ಳಾಲ. ಇವರೆಲ್ಲರಿಗೂ ಕೂಡ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಮಾರುತಿ ಸಾಧಕ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀ ಸುನಿಲ್ ಕುಮಾರ್ ಮಾರ್ಗನ್ಸ್ ಗೇಟ್, ಡಾಕ್ಟರ್ ಸುಮನ ಸುಧಾಕರ್ ಬೋಳಾರ್, ಡಾಕ್ಟರ್ ರೇಷ್ಮಾ ಪ್ರಶಾಂತ್ ಉಳ್ಳಾಲ, ಶ್ರೀ ರವಿ ಕಟ್ಪಾಡಿ, ಶ್ರೀಮತಿ ಜಯವಂತಿ ಸೋನ್ಸ್, ಕುಮಾರಿ ಲಿಖಿತಾ ಹರೀಶ್ ಪುತ್ರನ್ ಇವರಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿದ ವಿದ್ಯಾರ್ಥಿನಿಯರಿಗೆ, ಬಂದಿರುವಂತಹ ಎಲ್ಲ ಶಾಲಾ ಶಿಕ್ಷಕರಿಗೂ ಅವರ ಪೋಷಕರಿಗೂ ಮಾರುತಿ ಯುವಕ ಮಂಡಲದ ಪರವಾಗಿ ಧನ್ಯವಾದಗಳು. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಸಹಕರಿಸಿದ ಮಾಧ್ಯಮ ಮಿತ್ರರಾಗಿರುವ ಹಾಗೂ ದೃಶ್ಯ ಮಾಧ್ಯಮದವರಿಗೂ, ಶಾರದಾ ಎಲೆಕ್ಟ್ರಿಕಲ್ಸ್ ಅವರಿಗೂ, ಉಳ್ಳಾಲ ಆರಕ್ಷಕ ಠಾಣೆಯವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಸಭಾಂಗಣದ ಅವಕಾಶ ಮಾಡಿಕೊಟ್ಟಂತಹ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿಯ ಸದಸ್ಯರಿಗೂ, ಗುರಿಕಾರರಿಗೂ ಹಾಗೂ ನಮ್ಮ ಮೇಲೆ ಪ್ರೀತಿಟ್ಟು ಬಂದಿರುವಂತಹ ಎಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ ತನ್ನ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ.